जय राधा माधव कुंज बिहारी। जय राधा माधव कुंज बिहारी। जय गोपी जन वल्लभा गिरिवरधारी। जय गोपी जन वल्लभा गिरिवरधारी। यशोदनन्दन व्रजजनरञ्जन यशोदनन्दन व्रजजनरञ्जन यमुनातीरा वनचारी। यमुनातीरा वनचारी। जय राधा माधव कुंज बिहारी। जय राधा माधव कुंज बिहारी। हरे कृष्णा कृष्ण कृष्ण हरे हरे, हरे राम 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 हरे हरे। हरे कृष्णा कृष्ण कृष्ण हरे हरे, हरे राम 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 हरे हरे। ओम अज्ञानतिमिरान्धस्य ज्ञानाञ्जनशलाकया चक्षुरुन्मिलितं येन तस्मै श्रीगुरुवे नमः। श्रीचैतन्यमनोभीष्टं स्थापितं येन भूतले स्वयं रूपः कदा मह्यं ददाति स्वपदान्तिकं। वन्देऽहं श्रीगुरु श्रीयुतपदकमलं श्रीगुरून् वैष्णवांश्च श्रीरूपं साग्रजातं सहगण रघुनाथान्वितं तं सजीवं साद्वैतं सावधूतं परिजनसहितं कृष्णचैतन्यदेवं श्रीराधाकृष्णपादान् सहगण ललिता श्रीविशाखान्वितांश। हे कृष्णा करुणा सिन्धु दीनबन्धु जगत्पते गोपीशा गोपिका कान्ता राधा कान्ता नमोस्तुते। तप्त काञ्चन गौरांगी राधे वृन्दावनेश्वरी वृषभानुसुते देवी प्रणमामि हरिप्रिये। वाञ्छाकल्पतरुभ्यश्च कृपा सिन्धुभ्य एव च पतितनां पावनेभ्यो वैष्णवेभ्यो नमो नमः। नमो विष्णुपादाय कृष्णप्रेष्ठाय भूतले श्रीमते भक्तिवेदान्त स्वामिनिति नामिने नमस्ते सरस्वते देवी गौरवाणी प्रचारिणि निर्विशेष शून्यवादी पाश्चात्य देशतारिणि। जयो श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्त वृंद। हरे कृष्णा कृष्ण कृष्ण हरे हरे, हरे राम 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 ಹರೇ ಹರೇ. ಹರೇ ಕೃಷ್ಣ. ಎಲ್ಲರಿಗೂ ಮಂಗಳೂರು ಇಸ್ಕಾನ್ ಕುಲಾಲ್ ನಾಮನಷ್ಟ ಪ್ರಭುಗಳು ಆಯೋಜಿಸಿರುವ ಭಕ್ತಿಶಾಸ್ತ್ರಿ ತರಗತಿಗೆ ಸ್ವಾಗತ. ಇವತ್ತಿನ ವಿಷಯ ಅಧ್ಯಾಯ 18, ಕೊನೆಯ ಅಧ್ಯಾಯಕ್ಕೆ ಬಂದಿದ್ದೀವಿ. ಎಲ್ಲರಿಗೂ ಸ್ವಾಗತ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಕೊನೆಯ ಅಧ್ಯಾಯಕ್ಕೆ ಬಂದಿದ್ದೀವಿ. ಎಲ್ಲರೂ ಈಗಾಗ್ಲೇ ಆಲ್ಮೋಸ್ಟ್ ಮುಗಿಸಿದೀರ ಅನ್ಕೋತೀನಿ ಅಸೈನ್ಮೆಂಟ್ಸ್ ಎಲ್ಲ, ಮತ್ತೆ ಶ್ಲೋಕಸ್ ಎಲ್ಲ ಹೇಳ್ತಾ ಇದೀರಲ್ವಾ. ಇನ್ನೊಂದು 3-4 ವಾರದಲ್ಲಿ ಇದು ಆಗೋಗುತ್ತೆ. ನಮ್ದು 4 ವಾರ ಬಿಟ್ರೆ ನಿಮ್ಗೆ ಎಕ್ಸಾಮ್ ಇರುತ್ತೆ. ಮೋಸ್ಟ್ಲಿ ಮಾರ್ಚ್ ಇಲ್ಲಿ ಮಾತಾಜಿ. ಹಾ ಮಾರ್ಚ್ ಮಾತಾಜಿ. ಎಂಡ್ ಮಾರ್ಚ್ ಅಲ್ಲಿ ಇರುತ್ತೆ ಮಾತಾಜಿ. ಅಂದ್ರೆ ಇದು ಮುಗಿಸಿ ಒಂದ್ ವೀಕ್ ಸ್ಟಡಿ ಹಾಲಿಡೇ ಇರುತ್ತೆ ಮಾತಾಜಿ, ಆಮೇಲೆ ಇರುತ್ತೆ. ರಿವಿಷನ್ ಇರಲ್ವಾ ಮಾತಾಜಿ ಒನ್ ವೀಕ್? ರಿವಿಷನ್ ಮಾತಾಜಿ. ಹೌದು ಮಾತಾಜಿ. ಆದ್ರೆ ಎಲ್ಲ ಈಗಾಗ್ಲೇ ಪ್ರಿಪೇರ್ ಆಗಿದ್ದೀರಲ್ವಾ ಮಾತಾಜಿ? ಏನ್ ಪ್ರಿಪೇರ್ ಆದ್ರು 1-2 ವಾರ ಗ್ಯಾಪ್ ಬಂದಿರೋದ್ರಿಂದ ಇದು ಮೈಯೆಲ್ಲ ಜಡ್ ಕಟ್ ಹೋಗ್ಬಿಟ್ಟಿದೆ ಅಂತಾರಲ್ಲ, ಹಂಗಾಗ್ಬಿಟ್ಟಿದೆ. ಒಂಥರ ಕರೆಕ್ಟ್ ಆಗಿ ಆಯಾ ಟೈಮ್ಗೆ ಫಿಕ್ಸ್ ಆಗ್ಬಿಟ್ಟಿರ್ತೀವ. ಹಾ ಇಲ್ಲಿದ್ರೆ ಒಂಥರ ಈ ಫ್ಯಾಮಿಲಿ ಹೋಲ್ಡರ್ ನೋಡಿ ಸೋಂಬೇರಿ ತರ ಬಂದ್ಬಿಡುತ್ತೆ. ಅಂದ್ರೆ ನೀವು ಭಕ್ತಿ ವೃಕ್ಷ ಮಾತಾಜಿ. ಹಾ ಮಾತಾಜಿ. ಮಾತಾಜಿ ನನಗ್ ಬಂದಿಲ್ಲ ಮಾತಾಜಿ ಅದು ಫಾರ್ಮು. ಅಂದ್ರೆ ನೀವ್ ಅದ್ ಗ್ರೂಪ್ ಅಲ್ಲಿ ಇಲ್ವಾ ಮಾತಾಜಿ? ಇನಿಸಿಯೇಷನ್ 2025 ಅಲ್ಲಿ
ಇದೀನಿ ಮಾತಾಜಿ, ಅದು ನೋಡ್ದೆ ಅದೇನ್ ಡಿಲೀಟ್ ಆಗಿದ್ಯಾ ಏನು ಅಂತ ಇಲ್ಲ, ಅದು ಗೊತ್ತಾಗ್ತಿಲ್ಲ. ಫಾರ್ಮ್ ಅಂದ್ರೆ ಲಿಂಕ್ ತರ ಬಂದಿದೆ ನೋಡಿ ಮಾತಾಜಿ, ಲಿಂಕ್ ಕಳ್ಸಿದ್ದಾರೆ. ಲಿಂಕ್ ಒಂದ್ಸಲ ನಿಮ್ಮ ಹತ್ರ ಇದ್ರೆ ಕಳಿಸ್ತೀರಾ ಮಾತಾಜಿ? ನೋಡ್ತೀನಿ. ಹಾ ಮಾತಾಜಿ, ಕ್ಲಾಸ್ ಆದ್ಮೇಲೆ ಫಿಲಪ್ ಕಳಿಸ್ತೀನಿ. ಮಾಡ್ಬೇಕಂತ ಫಾರ್ಮ್? ಹಾ ಮಾತಾಜಿ, ಫಾರ್ಮ್ ಫಿಲಪ್ ಮಾಡ್ಬೇಕಾ ಮಾತಾಜಿ? ಅದು ಗೂಗಲ್ ಫಾರ್ಮ್ ಅಲ್ಲಿ ಇದೆ ಮಾತಾಜಿ. ಬರೀ ನಿಮ್ಮ ಹೆಸರು, ನಂಬರ್ ಮತ್ತೆ ನೀವ್ ಎಲ್ಲಿ ಮಾಡ್ಕೊಳಕ್ ಇಷ್ಟಪಡ್ತೀರಾ ಅದನ್ನ ಅದೇ ಹ. ಟೈಪ್ ಮಾಡಿ ಅವ್ರಿಗೆ ಸಬ್ಮಿಟ್ ಮಾಡ್ಬೇಕು. ಸರಿ ಮಾತಾಜಿ. ಅದ್ ಕ್ಲಾಸ್ ಕಳಿಸ್ತೀರಾ ಆದ್ಮೇಲೆ ಮಾತಾಜಿ ಕ್ಲಾಸ್ ಕ್ಲಾಸ್ ಆದ್ಮೇಲೆ? ಆದ್ಮೇಲೆ ಮಾಡ್ತೀನಿ ಮಾತಾಜಿ. ಹಾ ಮಾತಾಜಿ. ಸರಿ ಮಾತಾಜಿ. ಹಾ ಮಾತಾಜಿ. ಸೊ ಇವತ್ತಿನ ಅಧ್ಯಾಯದ ಹೆಸರು ಏನು? 18, ಉಪಸಂಹಾರ, ವೈರಾಗ್ಯದ ಪರಿಪೂರ್ಣತೆ, ಅಥವಾ ಇದನ್ನ ಮೋಕ್ಷ ಸನ್ಯಾಸ ಯುಗ ಅಂತಲೂ ಕರೀತಾರೆ. ಅಂದ್ರೆ ಏನಂತ ಹೇಳ್ತಾರೆ ಅಂದ್ರೆ, ಒಂದು ಒಳ್ಳೆ ಗುರು ಏನಂತಂದ್ರೆ ಅವರು ಎಲ್ಲ ಜ್ಞಾನವನ್ನ ಕೊಟ್ಟ ಮೇಲೆ ಕೊನೆಯಲ್ಲಿ ಮತ್ತೆ ಒಂದ್ಸತಿ ರಿವೈಸ್ ಮಾಡ್ತಾರೆ ಅಂತ ಹೇಳ್ತಾರೆ. ಅದು ಏನೆಲ್ಲ ವಿಷಯಗಳನ್ನ ತಿಳಿಸಿದ್ರು ಅದನ್ನ ಇನ್ನೊಂದ್ಸತಿ ರಿವೈಸ್ ಮಾಡುವಂಥದ್ದು. ಇಲ್ಲಿ ಭಗವಂತ ಕೂಡ ಅದನ್ನೇ ಮಾಡ್ತಾ ಇದ್ದಾನೆ. ಅಂದ್ರೆ 17 ಅಧ್ಯಾಯದವರೆಗೆ ಭಗವಂತ ಆ ಜ್ಞಾನ ಯೋಗವನ್ನು ಕೂಡ ಮುಗಿಸಿದ್ದಾಯ್ತು. ಈಗ ನಾವು 18ನೇ ಅಧ್ಯಾಯದಲ್ಲಿ ಏನ್ ನೋಡ್ತಾ ಇದೀವಿ, ಅದು ಇಡೀ ಭಗವದ್ಗೀತೆಯಲ್ಲಿ ಏನೆಲ್ಲಾ ತಿಳಿಸ್ತಾ, ಕರ್ಮಯೋಗ. ಹರೇ ಕೃಷ್ಣ ಮಾತಾಜಿ. ಕರ್ಮಯೋಗ, ಜ್ಞಾನಯೋಗ ಮತ್ತೆ ಭಕ್ತಿ ಯೋಗ, ಎಲ್ಲದರಲ್ಲೂ ಏನೆಲ್ಲ ವಿಷಯಗಳನ್ನ ವಿಚಾರಗಳನ್ನ ತಿಳ್ಕೊಂಡ್ವಿ ಅದನ್ನ ಮತ್ತೆ ಪರಮಾತ್ಮ ತಿಳಿಸ್ಕೊಡ್ತಾ ಇರುವಂತದ್ದು. ಇಲ್ಲಿ ನಾವು ಹರೇ ಕೃಷ್ಣ. ಓಕೆ, ಇವತ್ತಿನ ಅಧ್ಯಾಯ ಪ್ರಾರಂಭ ಮಾಡೋಣ. ಮೊದಲಿಗೆ ಮತ್ತೆ ಅರ್ಜುನ ಇನ್ನೊಂದು ಸತಿ ಅದೇ ಪ್ರಶ್ನೆನ ಮತ್ತೆ ಕೇಳ್ತಾ ಇದ್ದಾನೆ. ಅದಕ್ಕೆ ಪರಮಾತ್ಮ ಉತ್ತರಗಳನ್ನ ಕೊಡೋದಕ್ಕೆ ಪ್ರಾರಂಭಿಸ್ತಾನೆ. ಗೀತಾ ಮಾತಾಜಿ ಓದಿ ಮಾತಾಜಿ ಶ್ಲೋಕ. ಹಾ ಮಾತಾಜಿ. ಶ್ಲೋಕ 1. ಅರ್ಜುನ ಉವಾಚ ಸನ್ಯಾಸಸ್ಯ ಮಹಾಬಾಹೋ ತತ್ವಮಿಚ್ಛಾಮಿ ವೇದಿತಂ ತ್ಯಾಗಸ್ಯ ಚ ಋಷಿಕೇಶ ಪೃಥಕ್ ಕೇಶಿ ನಿಶೂದನ. ಅನುವಾದ: ಅರ್ಜುನನು ಹೇಳಿದನು, ಮಹಾಬಾಹುವೆ, ಕೇಶಿ ರಾಕ್ಷಸನನ್ನು ಕೊಂದವನೇ, ಋಷಿಕೇಶನೇ, ತ್ಯಾಗ ಮತ್ತು ಸನ್ಯಾಸಗಳ ಉದ್ದೇಶವನ್ನು ತಿಳಿದುಕೊಳ್ಳಲು ನಾನು ಬಯಸುತ್ತೇನೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಅಂದ್ರೆ ಮೊದಲ ಒಂದು 6 ಅಧ್ಯಾಯಗಳನ್ನ ಏನಂತ ಕರಿತೀವಿ ಮಾತಾಜಿ? ಹರೇ ಕೃಷ್ಣ, ಯಾರಾದ್ರೂ ಹೇಳ್ತೀರಾ? ಭಗವದ್ಗೀತೆಯ ಮೊದಲ 6 ಅಧ್ಯಾಯಗಳು. ಭಕ್ತಿ ಯೋಗ. ಇಲ್ಲ ಮಾತಾಜಿ, ಇಲ್ಲ ಇಲ್ಲ. ಭಗವದ್ಗೀತೆಯಲ್ಲಿ 6 ಅಧ್ಯಾಯನಾ? ಹಾ ಮಾತಾಜಿ, ಮೊದಲ 6 ಅಧ್ಯಾಯ. ಮಧ್ಯದಲ್ಲಿ ಬರೋದು ಭಕ್ತಿ ಯೋಗ. ಫಸ್ಟ್ 6 ಕರ್ಮಯೋಗ ಅಧ್ಯಾಯ ಮಾತಾಜಿ. ಕರ್ಮಯುಗ. ಈಗ ಕರ್ಮಯೋಗ. ಪರಮಾತ್ಮ ಇಲ್ಲಿ ನಮ್ಗೆ ಎಷ್ಟು 6 ಶ್ಲೋಕಗಳವರೆಗೆ, ಹೆಚ್ಚು ಕಡಿಮೆ 6 ಶ್ಲೋಕಗಳವರೆಗೆ ಅವನು ಕರ್ಮಯೋಗದ ಬಗ್ಗೆ ಹೇಳ್ತಾನೆ. ನಂತರ ಜ್ಞಾನಯೋಗದ ಬಗ್ಗೆ ತಿಳಿಸ್ತಾನೆ. ಆ ಜ್ಞಾನಯೋಗದ ಬಗ್ಗೆ 19ರಿಂದ ಒಂದು 40ನೇ ಶ್ಲೋಕದವರೆಗೆ ಅವನು ಈ ಗುಣಗಳು, ತ್ರಿಗುಣಗಳ ಬಗ್ಗೆ, ಅದರ ಮೇಲೆ ಆಧಾರದ ಮೇಲೆ ಬೇರೆ ಬೇರೆ ವಿಷಯಗಳನ್ನ ತಿಳಿಸ್ತಾನೆ. ಈಗ ಫಸ್ಟ್ ಒಂದು 6 ಶ್ಲೋಕ ಕರ್ಮಯೋಗದ ಬಗ್ಗೆ ಮಾತಾಡ್ತಾ ಇರುವಂತದ್ದು. ಇಲ್ಲಿ ಅರ್ಜುನನ ಪ್ರಶ್ನೆ ಮತ್ತೆ ಕರ್ಮಯೋಗದಲ್ಲಿ ಕೇಳಿದಂತ ಮತ್ತೆ ಪ್ರಶ್ನೆ, ಅದೇ ಪ್ರಶ್ನೆ ಸನ್ಯಾಸದ ಬಗ್ಗೆ, ತ್ಯಾಗದ ಬಗ್ಗೆ ಇಲ್ಲಿ ಕೇಳ್ತಾ ಇದ್ದಾನೆ. ಅಲ್ಲಿ ಅವನು ಭಗವಂತರನ್ನ ಹೃಷಿಕೇಶ ಅಂತ ಕರಿತಾ ಇದ್ದಾನೆ, ಮತ್ತೆ ಕೇಶಿ ನಿಶೂದನ ಅಂತ ಹೇಳ್ತಾ ಇದ್ದಾನೆ. ಕೇಶಿ ನಿಶೂದನ ಅಂದ್ರೆ ಕೇಶಿ ಎನ್ನುವಂತ ರಾಕ್ಷಸನನ್ನ ಕೊಂದವನು. ಯಾಕೆ ಅವನು ಈಗ ಅವನನ್ನ ಆ ರೀತಿ ಕರಿತಾ ಇದ್ದಾನೆ ಅಂತಂದ್ರೆ, ಅವನ ಹೃದಯದಲ್ಲೂ ಈ ಒಂದು ಸಂದೇಹಗಳು ಅನ್ನೋದು ರಾಕ್ಷಸರ ಹಾಗೆ ಬರ್ತಾ ಇದೆ, ಒಂದಾದ ಮೇಲೆ ಒಂದು. ಅದನ್ನ ನೀನು ಸಂಹಾರ ಮಾಡೋದಕ್ಕೆ, ಅದಕ್ಕೆ ಒಂದು ಸಮಾಧಾನ ಕೊಡೋದಕ್ಕೆ ನಿನ್ನಿಂದ ಮಾತ್ರ ಸಾಧ್ಯ ಅಂತ ಹೇಳಿ ಅವನನ್ನ ಋಷಿಕೇಶ, ಕೇಶಿ ನಿಶೂದನ ಅಂತೆಲ್ಲ ಸಂಬೋಧನೆ ಮಾಡ್ತಾ ಈ ಒಂದು ಪ್ರಶ್ನೆ ಮತ್ತೆ ಕೇಳ್ತಾ ಇದ್ದಾನೆ, ತ್ಯಾಗ ಮತ್ತೆ ಸನ್ಯಾಸದ ಉದ್ದೇಶ ಏನು ಅಂತ. ಇಲ್ಲಿ ಭಾವಾರ್ಥದಲ್ಲಿ ಭಾವಾರ್ಥ ಪ್ರಭುಪಾದರಿಂದ ಪ್ರಭುಪಾದರಿಗೆ ಜಯವಾಗಲಿ. ಪ್ರಭುಪಾದರಲ್ಲಿ ನಮ್ಗೆ ಏನ್ ತಿಳಿಸ್ತಾ ಇದಾರೆ ಅಂತ ನೋಡೋಣ. ವಾಸ್ತವವಾಗಿ ಭಗವದ್ಗೀತೆಯ 17 ಅಧ್ಯಾಯಗಳು 17 ಅಧ್ಯಾಯಗಳಲ್ಲಿ ಮುಗಿಯುತ್ತದೆ. ಅಂದ್ರೆ ಈಗಾಗ್ಲೇ 17 ಅಧ್ಯಾಯದಲ್ಲಿ ಭಗವದ್ಗೀತೆ ಪರಿಪೂರ್ಣ ಜ್ಞಾನ ಭಗವಂತ ಕೊಟ್ಟಿದ್ದಾಗಿದೆ. 18ನೇ ಅಧ್ಯಾಯದಲ್ಲಿ ಏನ್ ಮಾಡ್ತಾ ಇದೀವಿ ನಾವು ಚರ್ಚೆ ಮಾಡ್ತಾ ಇದೀವಿ. ಮೊದಲಿನಿಂದ ಈ ಅಧ್ಯಾಯದ ಚರ್ಚೆ ಮಾಡಿದ ವಿಷಯಗಳು ಹೆಚ್ಚುವರಿ ಸಂಗ್ರಹ. ಮತ್ತೆ ಭಗವದ್ಗೀತೆಯ ಪ್ರತಿಯೊಂದು ಅಧ್ಯಾಯದಲ್ಲಿಯೂ ಕೃಷ್ಣನು ದೇವೋತ್ತಮ ಪರಮ ಪುರುಷನ ಭಕ್ತಿ ಸೇವೆಯ ಬದುಕಿನ ಪರಮ ಗುರಿ ಎಂದು ಒತ್ತಿ ಹೇಳುತ್ತಾ ಬಂದಿದ್ದಾನೆ. ಅಂದ್ರೆ ಇಡೀ ಒಂದು ಭಗವದ್ಗೀತೆ ಸಾರ ಏನು ಅಂದ್ರೆ ಭಕ್ತಿ ಎನ್ನುವಂಥದ್ದೇ ಆ ಒಂದು ಸಾರ.
ಆದ್ರೆ ಇಲ್ಲಿ ಕರ್ಮ ಮತ್ತೆ ಜ್ಞಾನದ ಬಗ್ಗೆ ಹಾಗಾದ್ರೆ ಯಾಕೆ ತಿಳಿಸ್ತಾ ಇದ್ದಾರೆ? ಇಡೀ ಭಗವದ್ಗೀತೆ ಭಕ್ತಿನೇ ಪರಮಾತ್ಮ ಮುಖ್ಯವಾಗಿ ಹೇಳ್ತಾ ಇರುವಂತದ್ದು. ಆಗಿದ್ಮೇಲೆ ಮತ್ತೆ ಏನಕ್ಕೆ ಕರ್ಮದ ಬಗ್ಗೆ ಜ್ಞಾನದ ಬಗ್ಗೆ ನಾವು ತಿಳ್ಕೊತೀವಿ? ಯಾಕೆಂದ್ರೆ ಮಾತಾಜಿ ಅದು ಸುಕರ್ಮ ಮತ್ತೆ ಸುಜ್ಞಾನದ ಬಗ್ಗೆ ನಾವು ಅರ್ಥ ಮಾಡ್ಕೋಬೇಕಾಗತ್ತೆ. ಜನರಲ್ ಆಗಿ ಜ್ಞಾನ ಇದು ಅಂತ ಅಂದ್ಬಿಟ್ರೆ ಅದ್ ಸರಿ ಹೋಗೋದಿಲ್ಲ. ಒಳ್ಳೆಯ ಮಾರ್ಗದಲ್ಲಿ ನಾವು ನಡಿಬೇಕು, ಆಧ್ಯಾತ್ಮಿಕ ಮಾರ್ಗದಲ್ಲಿ ನಡಿಬೇಕು ಅಂತಂದ್ರೆ ಒಳ್ಳೆಯದಾದಂತಹ ಜ್ಞಾನ ಮತ್ತೆ ಒಳ್ಳೆಯದಾದಂತಹ ಕರ್ಮನ ನಾವು ತಿಳ್ಕೊಳ್ಳುವ ಅವಶ್ಯಕತೆ ಇದೆ ಮಾತಾಜಿ. ಅಂದ್ರೆ ಇದು ಹರೇ ಕೃಷ್ಣ. ಯಾವಾಗ ಹರಿ ಕೃಷ್ಣ ಮಾತಾಜಿ, ಯಾವಾಗ ನಾವು ಭಕ್ತಿಯಲ್ಲಿ ಕಾರ್ಯ ಮಾಡ್ತೀವಿ ಆ ಕರ್ಮ ಅದು ಭಕ್ತಿಯ ಭಾಗನೇ ಆಗುತ್ತೆ. ಭಕ್ತಿಗೆ ಕುರಿತಾದಂತಹ ಜ್ಞಾನವನ್ನ ಯಾವಾಗ ಬೆಳೆಸ್ಕೊಳ್ತೀವಿ ಆ ಜ್ಞಾನ ಕೂಡ ಭಕ್ತಿಯ ಒಂದು ಭಾಗನೇ ಆಗುತ್ತೆ. ಆದ ಕಾರಣ ನಾವು ಆ ಭಕ್ತಿ ಯೋಗದ ಬಗ್ಗೆನೇ ಪರಮಾತ್ಮ ಹೆಚ್ಚು ಹೇಳ್ತಿರುವಂತದ್ದು. ಭಕ್ತಿ ಸೇವನೆ ಬದುಕಿನ ಅತ್ಯುತ್ತಮ ಪರಮ ಗುರಿಯಾಗಿದ್ರು ಕೂಡ ಇಲ್ಲಿ ನಾವು ಕರ್ಮ ಭಕ್ತಿ ಅನ್ನುವಂಥದ್ದು ಸಾಧಾರಣ ಒಂದು ನಿಷ್ಕ್ರಿಯತೆ ಅಲ್ಲ. ಭಕ್ತಿಯಲ್ಲಿ ಸೇವೆ ಇದೆ, ಕರ್ಮ ಇದೆ, ಕಾರ್ಯ ಇದೆ, ಅದನ್ನ ಹೇಳ್ತಾರೆ. ಮತ್ತೆ ಭಕ್ತಿ ಅನ್ನುವಂಥದ್ದು ಬರೀ ಒಂದು ಭಾವುಕತೆ ಅಲ್ಲ, ಅಲ್ಲಿ ಜ್ಞಾನ ಕೂಡ ಇದೆ, ಅದಕ್ಕೆ ಒಂದು ತತ್ವ ಇದೆ, ಅದನ್ನು ತಿಳಿಬೇಕು ಅನ್ನೋಂಥದ್ದು ಮೂಲ ಉದ್ದೇಶ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಇಲ್ಲಿ ವೈಫೈ ಹೋಗಿದೆ ಮಾತಾಜಿ, ಒಂದ್ ನಿಮಿಷ ನಾನು ಅಟೆಂಡೆನ್ಸ್ ಆಗ್ತೀನಿ. ಲಿಂಕ್ ಅದು ಅಷ್ಟರಲ್ಲಿ ನಂದು ಇದು ಸರಿ ಮಾಡ್ತೀನಿ. ಎಲ್ಲರೂ ಅಟೆಂಡೆನ್ಸ್ ಲಿಂಕ್ ಫಿಲ್ ಮಾಡ್ತಾರೆ. ಮಾತಾಜಿ ನನಗೆ ಅಟೆಂಡೆನ್ಸ್ ಹಾಕಕ್ ಬರಲ್ವಲ್ಲ ಮಾತಾಜಿ. ಮಾತಾಜಿ ಲಲಿತಾ ಮಾತಾಜಿನ ಬಂದಿಲ್ಲ? ಇಲ್ಲ, ಲಲಿತಾ ಮಾತಾಜಿ ಇಲ್ಲ, ಮೀರಾ ಮಾತಾಜಿನೂ ಬಂದಿಲ್ಲ. ಹರಿಣಿ ಮಾತಾಜಿ ಹಾಕ್ತೀರಾ? ನಮ್ಗೆ ಅದು ಇಮೇಲ್ ಇದು ಗೊತ್ತಿಲ್ಲ. ಇಮೇಲ್ ಬೇಕಲ್ಲ ಮಾತಾಜಿ, ಅದಿಲ್ದೆ ಹೇಗೆ? ಅದೆಲ್ಲ ಬರುತ್ತೆ ಇರೋದು. ಅದಕ್ಕೆ ಅವರೇ ಆಗ್ತಾ ಇರೋದು, ಗೊತ್ತಿಲ್ಲದೇನೆ. ನೋಡ್ತೀನಿ, ಸುಮ್ನೆ ಹರೇ ಹಾಕಿಲ್ಲ ಕೃಷ್ಣ. ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಹರಿಣಿ ಮಾತಾಜಿ ಹಾಕ್ತೀರಾ? ಅಲ್ಲ ನಂಗೆ ನಾ ಹಾಕ್ತೀನಿ ಅಂದ್ರೆ ಇಮೇಲ್ ಐಡಿ ಇದ್ರೆ ಹಾಕ್ತೀನಿ. ಹಾಕಿದೀನಿ ನಾನು ನಿಮ್ಗೆ. ಓಕೆ, ನೀವು ಲಕ್ಷ್ಮೀ ಹಾ. ಮಾತಾಜಿ ಮಾಡ್ತೀನಿ ಮಾತಾಜಿ. ಇಮೇಲ್ Okay, ಕೊಟ್ಟಿದ್ದಿಲ್ಲ, ಅಲ್ಲಿಗೆ ಹಾ, ಹೋಗ್ತೀನಿ thank you. ನಾನು. ಹಾ. ಹೋಗಿ ಮಾಡ್ತೀನಿ. ಗೀತಾ ಮಾತಾಜಿ ಇಮೇಲ್ ಐಡಿ ಬೇಕಾಗತ್ತೆ ಮಾತಾಜಿ ನಂಗೆ. ಗೊತ್ತಾಯ್ತು, ಅದೇ ನಂದು ಇಮೇಲ್ ಐಡಿ ನಮಗೆ ಬರಲ್ಲ, ಗೊತ್ತಿಲ್ವಲ್ಲ ಮಾತಾಜಿ. ಮಾತಾಜಿಗೆ ಕೇಳ್ಬಿಡ್ಬೇಕು, ಯಾಕಂದ್ರೆ ನೀವು ಹೆಂಗು ಭಾಗವಹಿಸ್ತಾ ಇದ್ದೀರಲ್ಲ. ಹೌದು, ನೆಕ್ಸ್ಟ್ ವೀಕ್ ಬೇಕಾದ್ರೆ ಹಾಕೊಳ್ಳಿ ಅಂತ. ಹಾಕೋಬಹುದು. ಅದೇನೋ ಇಮೇಲ್ ಗೊತ್ತಾಗಲ್ಲ ನಮಗೆ. ಅಥವಾ ಅಷ್ಟೊತ್ತಿಗೆ ನೀವು ಕಳಿಸಿದ್ರೆ ಇಮೇಲ್ ಐಡಿ ನಂಗೆ. ಹೆಂಗ್ ಕಳ್ಸೋದು ಮಾತಾಜಿ? ಗೀತಾ ಮೋಹನ್ ಅಂತ ಹೇಳ, ಗೊತ್ತಾಗುತ್ತಾ? ಇಲ್ಲ, ಅದು ಕರೆಕ್ಟ್ ಲೆಟರ್ಸ್ ಬೇಕಾಗುತ್ತೆ ಮಾತಾಜಿ. ಸ್ಮಾಲ್ ಬಿಗ್ ಅವೆಲ್ಲ ಸ್ಮಾಲ್ ಬೇಕಾಗುತ್ತೆ. ಲೆಟರ್, ಎಲ್ಲ ಸ್ಮಾಲ್ ಲೆಟರ್ ಮಾತಾಜಿ. ಒಂದ್ ನಿಮಿಷ ಲಕ್ಷ್ಮೀ ಮಾತಾಜಿದ್ ಹಾಕ್ತಾ ಇದ್ದೀನಿ, ಆಮೇಲೆ ಮಾತಾಡ್ತೀನಿ. ಆಯ್ತು, ಓಕೆ.
ರಾಮ ಬಾಯ್ಲಿ ಇದೆಯಲ್ಲ. ಆಯ್ತಾ ಮಾತಾಜಿ ಎಲ್ಲಾರ್ದು? ಒಂದ್ ಸೆಕೆಂಡ್ ಮಾತಾಜಿ, ನಂದು ಆಗಿಲ್ಲ ಇನ್ನು. ಇನ್ನ ಆಗಿಲ್ಲ ಮಾತಾಜಿ. ಕಣ್ಣ ನಂದು ಇದಾಕೋ, ಅಟೆಂಡೆನ್ಸ್ ಹಾಕ್ಬೇಕು. ಹೆಂಗ್ ಹಾಕೋದು? ಗೀತ ಹಾಕಿದ್ದೀನಿ. ಹರೇ ಕೃಷ್ಣ ಮಾತಾಜಿ. ಲಕ್ಷ್ಮೀ ಪಿ ಎಂ ಬಂತ? ಮಾತಾಜಿ ಹಾಕಿದ್ದೀನಿ ಅಂದ್ರೆ ಬಂದಿರುತ್ತೆ ಮಾತಾಜಿ. ಹಾಕಿದೀನಿ ಇವಾಗ. ಯಾವಾಗ್ಲೂ ಲಲಿತಾ ಮಾತಾಜಿ ಹಾಕ್ತಿದ್ರು. ಅದು ಇವತ್ ನಾನು ಇಲ್ಲ ಆಗ್ತೆ ಊರಲ್ಲಿಲ್ಲ ಅಂತ ಅಂದ್ಬಿಟ್ಟು ಅವ್ರು ಇಲ್ಲಿಂದ ಹಾಕಕ್ ಹೇಳಿದ್ರು. ನೋಡಿ ಮಾತಾಜಿ ಒಂದ್ಸರ್ತಿ. ಹಾ ಮಾತಾಜಿ ಬಂದಿರುತ್ತೆ. ಧನ್ಯವಾದಗಳು ಮಾತಾಜಿ. ಅಷ್ಟೇ, ಸರಿ ಸಬ್ಮಿಟ್ ಮಾಡಿಸ್ಕೊಂಡ್ರಾ? ಮಾತಾಜಿ. ನಾನು ಮೊಮ್ಮಗ ಇದ್ದ ಮಾಡಿಸ್ಕೊಂಡೆ. ನಾನು ಲಕ್ಷ್ಮೀ ಬೀವಿದ್ ಮಾಡ್ತಾ ಇದ್ದೀನಿ ಮಾತಾಜಿದು. ಆಯ್ತು ಮಾತಾಜಿ, ಮಾಡಿ ಆಯ್ತು. ಯಾಕಂದ್ರೆ ನಂಗೂ ಅಷ್ಟು ಅಭ್ಯಾಸ ಇಲ್ಲ ಬೇರೆಯವ್ರದ್ದು ಮಾಡಿ. ಅದಕ್ಕೆ ನಾನು ಹೆಸರೊಂದು ಹಾಕ್ತೀನಿ, ಇನ್ಶಿಯಲ್ ಹಾಕಕ್ಕೂ ಬರಲ್ಲ. ಓ ದೇವ್ರೆ. ಹರೇ ಕೃಷ್ಣ. ಶ್ರುತಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಮಾತಾಜಿ ನೀವು ಯಥಾರೂಪ ನಿಮ್ಮ ಹತ್ರ ಇದೆಯಾ ಮಾತಾಜಿ? ಅಂದ್ರೆ PDF ಇದೆ ಮಾತಾಜಿ, ಬುಕ್ ಇಲ್ಲ ಮಾತಾಜಿ. ಅದೇ PDF ಮಾತಾಜಿ. PDF ಅಂದ್ರೆ ಫುಲ್ ಭಗವದ್ಗೀತೆದು PDF ತಾನೇ ಮಾತಾಜಿ? ಹಾ, ಅದು ಲ್ಯಾಪ್ಟಾಪ್ ಅಲ್ಲಿ ಇದೆ ಮಾತಾಜಿ. ಅಂದ್ರೆ ಹಾರ್ಡ್ ಕಾಪಿ ಬುಕ್ ಇಲ್ಲ ಮಾತಾಜಿ. ಅಂದ್ರೆ ನಾನು ಇದು ಬೇರೆ ಊರಲ್ಲಿ ಇದ್ದೀನಿ ಮಾತಾಜಿ, ಮನೇಲಿ ಇದೆ ಅದು. ಮಾತಾಜಿ ಮಾಡ್ತೀರಾ? ಕಳಿಸ್ಬೇಕಾ ಮಾತಾಜಿ? ಬುಕ್ ಅಲ್ಲಿ ಕಳಿಸ್ಬೇಕಾ ಮಾತಾಜಿ? PDF ಇಲ್ಲ ಕಳಿಸ್ಬೇಕಾ? ಅಲ್ಲ ಮಾತಾಜಿ, ಯಾರಾದ್ರೂ ಶೇರ್ ಮಾಡೋರು ಇದ್ದಿದ್ರೆ ಮಾತಾಜಿ ಹೇಳಿದ್ರು ನಂದು ಫೇಸ್ ಕಾಣಲ್ಲ ಅಂತ, ಅದಕ್ಕೆ. 18ನೇ ಅಧ್ಯಾಯನ ಶೇರ್ ಮಾಡ್ಲಾ ಮಾತಾಜಿ? ಹಾ ಶೇರ್ ಮಾಡಿ ಮಾತಾಜಿ. ಶೇರ್ ಮಾಡೋದಿದ್ರೆ ಒಂದ್ ನಿಮಿಷ ಹೋಸ್ಟ್ ಮಾಡ್ಬಿಡ್ತೇನೆ. ಹ್ಮ್. ಹಾ ಮಾತಾಜಿ, ನೀವ್ ಮಾಡ್ಬೋದು ಈಗ. ಈ ನೆಟ್ವರ್ಕ್ಗಳು ಈ ಹುಟ್ಟದೇ ಪ್ರಾಬ್ಲಮ್ ಆಗ್ಬಿಡುತ್ತೆ. ಅಂದ್ರೆ ಈಗ ಭಗವಂತ ಏನೇ ಹೇಳಕ್ ಹೋಗ್ತಾ ಇದ್ದಾನೆ ಅಂತಂದ್ರೆ, ಇಡೀ ಭಗವದ್ಗೀತೆಯ ಸಾರ ಅಂದ್ರೆ ನಾವು ಈ ಭಗವದ್ಗೀತೆಯ ಸಾರವನ್ನ ಇದಕ್ಕೂ ಮೊದಲು ಒಂದ್ಸತಿ ಹೇಳ್ತಾನೆ ಭಗವಂತ. ಯಾವ ಅಧ್ಯಾಯದಲ್ಲಿ ಅಂತ ಹೇಳ್ತೀರಾ? ಇಡೀ ಭಗವದ್ಗೀತೆಯ ಸಾರವನ್ನ ಅವನು ಹೇಳಿರ್ತಾನೆ. 2ನೇ ಅಧ್ಯಾಯ ಮಾತಾಜಿ. ಪ್ರಾರಂಭದಲ್ಲೇ 2ನೇ ಅಧ್ಯಾಯದಲ್ಲ ಹೇಳ್ತಾನೆ. ಆದ್ರೆ ಅಲ್ಲಿ ಅರ್ಜುನನಿಗೆ ಇನ್ನ ಅಷ್ಟು ಕ್ಲಿಯರ್ ಆಗೋದಿಲ್ಲ, ಇನ್ನು ಗೊಂದಲ ಹೋಗೋದಿಲ್ಲ. ಅದಕ್ಕಾಗಿ ಅವನು ಮತ್ತೆ ಪ್ರಶ್ನೆಗಳನ್ನ ಮಾಡ್ತಾ ಇದ್ದು 17 ಅಧ್ಯಾಯದವರೆಗೂ ಬಂದಿದೆ. ಈಗ 18ನೇ ಅಧ್ಯಾಯದಲ್ಲಿ ಅವನು ಮತ್ತೆ ಆ ಎಲ್ಲಾ ವಿಚಾರಗಳನ್ನ ಮತ್ತೆ ಇನ್ನೊಂದು ಸಲಿ ಪರಮಾತ್ಮ ನೆನಪಿಸ್ತಾನೆ ನಮ್ಗೆ. ಇಲ್ಲಿ ಹೇಳ್ತಾ ಇದ್ದಾರೆ, ಮೊದಲ 6 ಅಧ್ಯಾಯ ಅನ್ನೋಂಥದ್ದು ಅದು ಭಕ್ತಿ ಸೇವೆನ ಒತ್ತು ಕೊಡಲಾಗಿದೆ. ಅಂದ್ರೆ ಅಲ್ಲಿ ಭಕ್ತಿ ಸೇವೆ ಅಂದ್ರೆ ಕಾರ್ಯ, ಕೆಲಸ ಆಗುತ್ತೆ. ಆ ಕ್ರಿಯೆ ಬಗ್ಗೆ ಹೇಳ್ತಾನೆ. ಯೋಗಿನಾಮಪಿ ಸರ್ವೇಶ, ಎಲ್ಲಾ ಯೋಗಿಗಳಲ್ಲಿ ಸದಾ ನನ್ನನ್ನೇ ಕುರಿತು ತನ್ನಲ್ಲೇ ಯೋಚಿಸುವವನೇ ಶ್ರೇಷ್ಠನು. ಅಂದ್ರೆ ಇಲ್ಲಿ 6ನೇ ಅಧ್ಯಾಯದಲ್ಲಿ ಭಗವಂತ ಏನ್ ಹೇಳ್ತಾರೆ, ಕೊನೆಯ ಶ್ಲೋಕದಲ್ಲಿ ಹೇಳ್ತಾನೆ ಯಾರು ಯೋಗಿಗಳಲ್ಲಿ ಶ್ರೇಷ್ಠರಾದವರು ಅಂತ. ಯೋಗಿಗಳಲ್ಲಿ ಶ್ರೇಷ್ಠರಾದವರು ಅಂದ್ರೆ ಯಾರು ಭಗವಂತನನ್ನ ಸದಾ ಕಾಲ ನೆನೆಸ್ತಾರೆ, ಅವನೇ ನಿಜವಾದ ಯೋಗಿ. ಅಂದ್ರೆ ಆ ಅಷ್ಟಾಂಗ ಯೋಗದಲ್ಲಿ ಏನಂತ ಹೇಳ್ತಾರೆ, ಕೊನೆಗೆ ಅದರ ಒಂದು ಪರಿಪೂರ್ಣತೆ ಅಂದ್ರೆ ಸಮಾಧಿ ಸ್ಥಿತಿಗೆ ಬರುವಂಥದ್ದು. ಸಮಾಧಿ ಸ್ಥಿತಿ ಅಂದ್ರೆ ಏನು ಅಂತಂದ್ರೆ ಪರಮಾತ್ಮನನ್ನ ಸದಾ ಕಾಲ ನೆನೆಸುವಂಥದ್ದು. ಅಂತಹ ಒಂದು ಕಾರ್ಯವನ್ನ ಭಕ್ತರು ಸುಲಭವಾಗಿ ಮಾಡ್ತಾರೆ ಅಂತ ಹೇಳ್ತಾನೆ. ಅಂದ್ರೆ ಅವರು ಅಷ್ಟೆಲ್ಲ ಕಷ್ಟಪಡ್ಬೇಕಾಗಿಲ್ಲ. ಅಂದ್ರೆ ಯೋಗಿಗಳು ಅದನ್ನ ಪ್ರಯತ್ನ ಪೂರ್ವಕವಾಗಿ ಮಾಡ್ತಾರೆ, ಭಕ್ತರು ಅದನ್ನ ಪ್ರೀತಿ ಪೂರ್ವಕವಾಗಿ ಮಾಡ್ತಾರೆ. ಎಲ್ಲಿ ಪ್ರೀತಿ ಇರುತ್ತೆ ಅಂದ್ರೆ ಈಗ ಹೇಗೆ ಅಂತಂದ್ರೆ, ನಮ್ಗೆ ಯಾರೋ ಒಂದು ಹೊಸ ವ್ಯಕ್ತಿಯನ್ನ ನೆನಪಿಸ್ಕೋಬೇಕು ಅಂತಂದ್ರೆ
ಆಗಾಗ ನೆನಪಿಸ್ಕೊಳ್ತೀವ ನಾವ್ ಯಾರಾದ್ರೂ ಹೊಸಬ್ರನ್ನ, ಈಗ ತಾನೇ ಅವ್ರ ಬಗ್ಗೆ ಅಂದ್ರೆ ಮಾತಾಡ್ಸಿರ್ತೀವಿ, ಇಲ್ಲ ಭೇಟಿ ಆಗಿರ್ತೀವಿ, ಆಗಾಗ ಅವ್ರು ನಮ್ಗೆ ನೆನಪಾಗ್ತಾರ? ಇಲ್ಲ ಮಾತಾಜಿ, ಯಾರು ಜಾಸ್ತಿ ನಮ್ಗೆ ಕ್ಲೋಸ್ ಆಗಿರ್ತಾರೆ ಅವ್ರು ಮಾತ್ರ ಮೇಲೆ ಮೇಲೆ ನೆನಪಾಗ್ತಾರೆ ಅಷ್ಟೇ. ನಾವ್ ಯಾರನ್ನ ತುಂಬಾ ಪ್ರೀತಿಸ್ತೀವಿ ಅವ್ರು ನಮ್ಗೆ ಪ್ರೀತಿಸ್ತೀವಿ. ತುಂಬಾ ಸುಲಭವಾಗಿ ನೆನಪಾಗ್ತಾರೆ. ಸುಲಭವಾಗಿ ನೆನಪಾಗ್ತಾರೆ ಅನ್ನೋದಕ್ಕಿಂತ ಅವ್ರನ್ನ ಮರೆಯೋದಕ್ಕೆ ನಮ್ ಕೈಲಾಗಲ್ಲ. ಮರೆಯೋದಕ್ಕಾಗ. ಹೌದು ಹೌದು. ಹಾಗೆ ಈ ಭಕ್ತರು ಭಗವಂತನನ್ನ ಪ್ರೀತಿಯಿಂದ ಅವನನ್ನ ನೆನೆಸ್ಕೋತಾರೆ. ಅದನ್ನ ಇಲ್ಲಿ 6ನೇ ಅಧ್ಯಾಯದಲ್ಲಿ ಹೇಳ್ತಾನೆ, ಯಾರು ನನ್ನನ್ನ ಆ ರೀತಿ ನೆನೆಸ್ಕೋತಾನೆ ಅಂತವನು ನನಗೆ ತುಂಬಾ ಇಷ್ಟ, ಮತ್ತೆ ಅವನು ನಿಜವಾದ ಯೋಗಿ ಅಂತ ಹೇಳ್ತಾನೆ. ಯೋಗದಲ್ಲಿ ಶ್ರೇಷ್ಠ ಯೋಗಿ ಯಾರು ಅಂದ್ರೆ ಆ ರೀತಿ ನನ್ನನ್ನ ಎಡಬಿಡದೆ ನೆನಪಿನಲ್ಲಿ ಇಟ್ಕೊಳ್ಳುವಂತವನು ಅಂತ. ಮತ್ತೆ ಐಹಿಕ ಪ್ರಕೃತಿ ಮತ್ತೆ ಆಧ್ಯಾತ್ಮಿಕ ಪ್ರಕೃತಿಯ ಕರ್ಮಗಳನ್ನು ಭಕ್ತಿ ಸೇವೆನು ವರ್ಣಿಸಲಾಗಿದೆ. ಅಂದ್ರೆ ಈ ಒಂದು 6 ಅಧ್ಯಾಯಗಳಲ್ಲಿ ನಾವು ನೋಡುವಂತದ್ದು ಅಂದ್ರೆ ಈ ಭಗವದ್ಗೀತೆ, ಇಡೀ ಭಗವದ್ಗೀತೆ 5 ವಿಷಯಗಳನ್ನ ಹೇಳ್ಕೊಡುತ್ತೆ. ಯಾವ್ದೆಲ್ಲ 5 ವಿಷಯ ನೆನಪಿದೆಯಾ? ಹರೇ ಕೃಷ್ಣ. ಹರೇ ಕೃಷ್ಣ ಬರ್ತಾ ಇದ್ದಾನೆ ಮಾತಾಜಿ ಸ್ಕ್ರೀನು? ಹಾ ಮಾತಾಜಿ ಬರ್ತಿದೆ ಮಾತಾಜಿ. ಥ್ಯಾಂಕ್ಸ್ ಮಾತಾಜಿ. ಹರೇ ಕೃಷ್ಣ. ಓಕೆ, ಇಡೀ ಭಗವದ್ಗೀತೆ ನಮ್ಗೆ ಯಾವ ವಿಚಾರವನ್ನ ಹೇಳುತ್ತೆ? ಭಕ್ತಿ ಯೋಗದ ಬಗ್ಗೆನೇ ಹೇಳುತ್ತೆ ಮಾತಾಜಿ. ಅಲ್ಲ ಮಾತಾಜಿ, 5 ಮುಖ್ಯ ಅಂಶಗಳನ್ನ ತಿಳಿಸುತ್ತೆ. 5 ಮುಖ್ಯವಾದ ಅಂಶಗಳು ಯಾವ್ದೆಲ್ಲ? ಅದು ಭಗವಂತ, ಪ್ರಕೃತಿ, ಅಂದ ಕಾಲ, ಕರ್ಮ ಮತ್ತೆ ಇದು ಕೊಟ್ಟಿದ್ದೇನು, ಕಾಲ, ಜೀವಾತ್ಮ, ಕರ್ಮ, ಪರಮಾತ್ಮ, ಜೀವಾತ್ಮ. ಅದರಲ್ಲಿ ಮೊದಲ 6 ಅಧ್ಯಾಯ ನಮಗೆ ಕರ್ಮಯೋಗದಲ್ಲಿ ನಾವು ಹೆಚ್ಚು ಒತ್ತು ಕೊಡುವಂತದ್ದು ಜೀವಾತ್ಮನ ಬಗ್ಗೆ. ನಂತರ ಬರುವಂತಹ ಒಂದು ಮಧ್ಯದ ಭಕ್ತಿ ಯೋಗದಲ್ಲಿ ನಾವು ಹೆಚ್ಚು ಒತ್ತು ಕೊಡುವಂತದ್ದು ಪರಮಾತ್ಮನ ವಿಷಯವಾಗಿ. ನಂತರ ಕೊನೆಯಲ್ಲಿ ಬಂದಂತಹ 7 ಅಧ್ಯಾಯಗಳು ನಮ್ಗೆ ಹೆಚ್ಚು ತಿಳಿಸ್ಕೊಡುವಂತದ್ದು ಅದು ಜ್ಞಾನ ಯೋಗ, ಅದು ಪ್ರಕೃತಿಯ ಬಗ್ಗೆನೇ ನಮ್ಗೆ ಹೆಚ್ಚು ತಿಳಿಸ್ಕೊಡುವಂತ ವಿಷಯ. ಇಲ್ಲಿ ಅದನ್ನಲ್ಲಿ ಈಗ ಪರಮಾತ್ಮ ಆ ಎಲ್ಲ ವಿಚಾರಗಳನ್ನು ಕೂಡ ಈ 18ನೇ ಅಧ್ಯಾಯದಲ್ಲಿ ಹೇಳ್ತಾ ಹೋಗ್ತಾರೆ. ಎಲ್ಲಾ ಕರ್ಮಗಳನ್ನು ಕರ್ಮವನ್ನು ಪರಮಪ್ರಭುವಿನೊಡನೆ ಮಾಡ್ಬೇಕು. ಅಂದ್ರೆ ಕರ್ಮವನ್ನ ಯಾವ ರೀತಿ ಮಾಡ್ಬೇಕು ಅನ್ನೋದನ್ನ 6 ಅಧ್ಯಾಯಗಳಲ್ಲಿ ಹೇಳಿದಾಗ ಏನಂತ ಹೇಳ್ತಾರೆ, ಆ ಕರ್ಮವನ್ನ ಯಾವ ರೀತಿ ಮಾಡ್ಬೇಕು ಅಂತ ಹೇಳಿದಾಗ 2 ರೀತಿ ಕರ್ಮ ಹೇಳ್ತಾರೆ. ಒಂದು ಕರ್ಮಕಾಂಡ ಅಥವಾ ಇನ್ನೊಂದು ಕರ್ಮಯೋಗ. ಯಾವ ಕರ್ಮ ನಾವು ಕರ್ಮಕಾಂಡ ಸ್ಥಿತಿಯಲ್ಲಿ ಅಂದ್ರೆ ಫಲದ ಆಸಕ್ತಿ ಇಟ್ಕೊಂಡು ಮಾಡ್ತೀವಿ ಅನ್ಸುತ್ತೆ, ಆದ್ರೆ ಯಾವ ಕರ್ಮವನ್ನ ನಾವು ಕರ್ಮಕ್ಕೆ ಅಂಟ್ಕೊಳ್ದಿರ ಮಾಡುವಂತಹ ಕರ್ಮ ಯಾವುದು ಅಂತಂದ್ರೆ, ಅಂದ್ರೆ ಅದ್ರ ಫಲಕ್ಕೆ ಅಂಟ್ಕೊಂಡೆ ಮಾಡುವಂತಹ ಕರ್ಮ ಯಾವುದು ಅಂತಂದ್ರೆ ಅದು ಕರ್ಮಯೋಗ ಅಂತ ಹೇಳ್ತಾನೆ. ಅಂದ್ರೆ ನೀನು ಕೆಲಸವನ್ನ ಬಿಡೋದಕ್ಕೆ ಸಾಧ್ಯ ಇಲ್ಲ, ಮಾಡ್ಲೇಬೇಕಾಗುತ್ತೆ. ಎಲ್ಲರೂ ಹೊಟ್ಟೆಪಾಡಿಗಾದ್ರೂ ಕೆಲಸ ಮಾಡ್ಲೇಬೇಕು. ಆದ್ರೆ ಕೆಲಸ ಮಾಡಿದಾಗ ಏನಾಗುತ್ತೆ, ಅಲ್ಲಿ ಪ್ರತಿಕ್ರಿಯೆಗಳು ಬರ್ತಾ ಇರುತ್ತೆ, ಪಾಪ ಪುಣ್ಯದ ಒಂದು ಲೇಪ ಆಗ್ತಿರುತ್ತೆ. ಅದನ್ನ ನೀನು ಆಗದೆ ಇರೋಂಗೆ ನೋಡ್ಕೋಬೇಕು ಅಂದ್ರೆ ಏನ್ ಮಾಡ್ಬೇಕು, ಕರ್ಮ ಫಲವನ್ನ ತ್ಯಾಗ ಮಾಡ್ಬೇಕು. ಭಗವಂತನಿಗಾಗಿ ತ್ಯಾಗ ಮಾಡಿದ್ರೆ ಅದನ್ನ ಕರ್ಮಯೋಗ ಅಂತ ಕರೀತಾರೆ. ಆಗ ನಿನಗೆ ಈ ಒಂದು ಪಾಪ ಪುಣ್ಯದ ಫಲಗಳು ಸಿಗೋದಿಲ್ಲ ಅನ್ನೋದನ್ನಲ್ಲಿ ಪರಮಾತ್ಮ ಮೊದಲ 6 ಅಧ್ಯಾಯದಲ್ಲಿ ವರ್ಣಿಸ್ತಾರೆ. ಮತ್ತೆ ಅವನು ಎಲ್ಲಾ ಕರ್ಮವನ್ನ ಓಂ ತತ್ಸತ್ ಎನ್ನುವ ಪದವನ್ನು ಪ್ರತಿನಿಧಿಸುತ್ತದೆ. ಅಂದ್ರೆ ಇದನ್ನ ನಾವು ಲಾಸ್ಟ್ 17ನೇ ಅಧ್ಯಾಯದಲ್ಲಿ ನಾವು ನೋಡ್ತೀವಿ. ಓಂ ತತ್ಸತ್ ಅಂತಂದ್ರೆ ಏನಂದ್ರೆ ಅದರ ಅರ್ಥ ಓಂಕಾರ ಅಂತಂದ್ರೆ ಅದು ಭಗವಂತನ ನಾಮ. ಮತ್ತೆ ತತ್ ಅಂತಂದ್ರೆ ಯಾವುದೇ ಒಂದು ಐಹಿಕ ಇಚ್ಛೆಗಳು ಇಟ್ಕೊಂಡಿರ. ಸತ್ ಅಂದ್ರೆ ಮಾಡಿದ ಕ್ರಿಯೆಗಳು, ಅದು ಭಗವಂತನಿಗಾಗಿ ಮಾಡಿದ ಕ್ರಿಯೆಗಳು, ಅದು ಶಾಶ್ವತರನ್ನ ಕುರಿತಾಗಿ ಶಾಶ್ವತವಾದ ಫಲಗಳನ್ನು ಕೊಡುವಂತಹ ಕ್ರಿಯೆಗಳು ಅನ್ನೋದನ್ನ ಇದು ಹೇಳುದು. ಹೀಗೆ ಅರ್ಪಣೆ ಮಾಡುವಂಥದ್ದು ನಮ್ಮೆಲ್ಲ ಒಂದು ಏನು ತಪಸ್ಸು ಅಥವಾ ದಾನ ಅಥವಾ ಯಜ್ಞ ಇಲ್ಲ ಯಾವುದೇ ಒಂದು ಕಾರ್ಯ ನಾವೇನನ್ನೇ ಮಾಡಿದ್ರು ಕೂಡ ಅದನ್ನ ಭಗವಂತನಿಗೆ ಅರ್ಪಣೆ ಮಾಡುವಂಥದ್ದನ್ನ ಓಂ ತತ್ಸತ್ ಅಂತ ಕೇಳ್ತೀವಿ. ಇವು ಪರಮಪುರುಷ ವಿಷ್ಣುವನ್ನು ಸೂಚಿಸುತ್ತವೆ ಎನ್ನುವ ನಿರ್ಣಯಕ್ಕೆ ಬರಲಾಯಿತು. ಅಂದ್ರೆ 17ನೇ ಅಧ್ಯಾಯದಲ್ಲಿ ಭಗವದ್ಗೀತೆಯ 3ನೇ ಭಾಗ ಜೀವನದ ಪರಮ ಉದ್ದೇಶವು ಭಕ್ತಿ ಸೇವೆ ಅಲ್ಲದೆ ಬೇರೇನೂ ಅಲ್ಲ ಎಂದು ತೋರಿಸಿಕೊಟ್ಟಿದೆ. ಆಚಾರ್ಯರುಗಳು ಬ್ರಹ್ಮಸೂತ್ರ ಅಥವಾ ವೇದಾಂತ ಸೂತ್ರಗಳನ್ನು ಉದ್ಧರಿಸಿ ಇದನ್ನು ತೋರಿಸಿಕೊಡಲಾಯಿತು. ಅಂದ್ರೆ ನಮ್ಗೆ ಇಲ್ಲಿ ಭಗವಂತ ಅವನ ಒಂದು ವಿಚಾರ ಮಾತ್ರ ಹೇಳೋದಿಲ್ಲ, ಅವನು ಕೂಡ ರೆಫರೆನ್ಸ್ ಕೊಡ್ತಾನೆ. ಅಂದ್ರೆ ಯಾರೆಲ್ಲ ಒಂದು
ಈ ಒಂದು ವೇದಗಳನ್ನ ಕೊಟ್ಟಿದ್ದಾರೆ, ವೇದಾಂತ ಸೂತ್ರಗಳನ್ನ ಕೊಟ್ಟಿದ್ದಾರೆ. ಆ ವೇದವ್ಯಾಸರು ಮತ್ತೆ ಅನೇಕ ಮಹರ್ಷಿಗಳು ಅವರ ಒಂದು ಅಭಿಮತವನ್ನು ಕೂಡ ಅಲ್ಲಿ ಭಗವಂತ ಹೇಳ್ತಾನೆ. ಕೆಲವರು ನಿರಾಕಾರವಾದಿಗಳು ವೇದಾಂತ ಸೂತ್ರದ ಜ್ಞಾನಕ್ಕೆ ತಮ್ಮದೇ ಏಕಸ್ವಾಮ್ಯ ಎಂದು ಭಾವಿಸುತ್ತಾರೆ. ಅಂದ್ರೆ ಅವರು ನಿರಾಕಾರವಾದಿಗಳು ಏನ್ ಅನ್ಕೋತಾರೆ ಅಂದ್ರೆ ಈ ವೇದಾಂತ ಸೂತ್ರಗಳು ಇರುವಂತದ್ದು ಬರೀ ಅವರಿಗಾಗಿ ಅಂತ. ಆದ್ರೆ ಭಕ್ತಿ ಸೇವೆಯನ್ನು ತಿಳಿಸಿಕೊಡುವುದೇ ವೇದಾಂತ ಸೂತ್ರದ ಉದ್ದೇಶ. ವೇದಗಳು ಭಗವಂತ ಆ ವೇದದ ಗುರಿ ಕೂಡ ಅವನೇ. ಆ ವೇದಗಳ ಒಂದು ಅಂತಿಮ ಉದ್ದೇಶನು ಕೂಡ, ಆ ವೇದಾಂತ ಸೂತ್ರದ ಅಂತಿಮ ಉದ್ದೇಶ ಕೂಡ ಭಗವಂತನನ್ನ ತಿಳಿಯುವುದೇ ಆಗಿದೆ ಅಂತೇಳಿ ಹೇಳ್ತಾ ಇದ್ದಾರೆ. ಏಕೆಂದ್ರೆ ಸ್ವತಃ ಪ್ರಭುವೇ ವೇದಾಂತ ಸೂತ್ರವನ್ನ ರಚಿಸಿದ್ದಾನೆ. ಅಂದ್ರೆ ವೇದಗಳನ್ನ ರಚಿಸಿದವರು ಯಾರು? ಹರೇ ಕೃಷ್ಣ. ಕೃಷ್ಣ ಭಗವಾನ್ ವೇದಾಂತ ಸೂತ್ರಗಳನ್ನು ವೇದಗಳನ್ನು ರಚಿಸಿದವರು ವೇದವ್ಯಾಸರು. ಬಟ್ ಭಗವಂತ ಕೃಷ್ಣನೇ ಅವರ ಇದ್ರೊಳಗೆ ಬಂದಂತಹದ್ದು. ಶಕ್ತ್ಯಾವೇಶ ಅವತಾರ ವ್ಯಾಸರು. ಮತ್ತೆ ಅವರಿಗೆ ಆ ಜ್ಞಾನವನ್ನ ತಿಳಿದಿದ್ದವರು ಅವರ ಗುರುಗಳಾದ ನಾರದರಿಗೆ ಅದನ್ನ ಕೊಟ್ಟದ್ದು ಅವರ ತಂದೆ ಬ್ರಹ್ಮನು ಅದನ್ನ ಪಡೆದದ್ದು ನೇರವಾಗಿ ಕೃಷ್ಣನಿಂದ. ಹೀಗೆ ಇದು ಬಂದಿರುವಂತದ್ದು ಭಗವಂತನಿಂದಲೇ ಅನ್ನುವಂಥದ್ದು. ಮತ್ತೆ ಅದನ್ನು 15 ಅಧ್ಯಾಯಗಳಲ್ಲಿ ವರ್ಣಿಸಲಾಗಿದೆ. ಆ ವೇದಾಂತ ಸೂತ್ರದ ಬಗ್ಗೆ 15 ಅಧ್ಯಾಯಗಳವರೆಗೂ ಬರುತ್ತೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಪ್ರತಿಯೊಂದು ಧರ್ಮ ಗ್ರಂಥದ ಹಾಗೂ ವೇದದ ಗುರಿಯು ಭಕ್ತಿ ಸೇವೆನೇ ಆಗಿದೆ. ಅಂದ್ರೆ ಈ ವೇದಗಳ ಪುರುಷಾರ್ಥಗಳು ಯಾವ್ದೆಲ್ಲ ವೇದದ ಪುರುಷಾರ್ಥಗಳು? ಹರೇ ಕೃಷ್ಣ. 4 ಪುರುಷಾರ್ಥಗಳನ್ನ ಎಲ್ಲರೂ ಹೇಳ್ತಾರೆ. 5ನೇ ಪುರುಷಾರ್ಥವನ್ನ ಯಾರು ಅಷ್ಟು ಗಮನ ಕೊಡೋದಿಲ್ಲ, ಅದ್ರ ಬಗ್ಗೆ ಯಾರು ಹೇಳೋದಿಲ್ಲ, ಮಾತಾಡೋದಿಲ್ಲ. ಯಾವುದು 4 ಪುರುಷಾರ್ಥಗಳು? ಧರ್ಮ, ಕಾಮ, ಮೋಕ್ಷ. ಧರ್ಮ, ಅರ್ಥ, ಕಾಮ, ಮೋಕ್ಷ. ಈ ನಾಲ್ಕನ್ನ ಈ ಕರ್ಮಿಗಳು ಅಥವಾ ರಜೋಗುಣದಲ್ಲಿರುವಂತವ್ರು ಇದನ್ನ ಹೆಚ್ಚು ಒತ್ತು ಕೊಡ್ತಾರೆ. ಮತ್ತೆ ಈ ಒಂದು ರೀತಿಯಲ್ಲಿ ಅಂದ್ರೆ ಈ ಒಂದು ಏನಂತ ಹೇಳ್ತಾರೆ, ಕರ್ಮಕಾಂಡ ಅಂತಂದ್ರೆ ಅವರು ಮಾಡುವಂತಹ ಕ್ರಿಯೆಗಳು ಈ ರೀತಿ ಇರುತ್ತೆ. ಅಂದ್ರೆ ಅವರು ವೇದಗಳಲ್ಲಿ ಏನು ಕೊಡ್ತಾರೆ, ಕರ್ಮಕಾಂಡಿಯರು ಮಾಡುವಂತಹ ಒಂದು ಕಾರ್ಯಗಳ ಬಗ್ಗೆ ತಿಳಿಸ್ತಾರೆ. ಅದರಲ್ಲಿ ಧರ್ಮದಲ್ಲಿ ನಡ್ಕೊಳ್ಬೇಕು ಅಂದ್ರೆ ನಾಗರಿಕತೆ ಅನ್ನುವಂಥದ್ದು ಇರಬೇಕು ಮನುಷ್ಯನಾದ ಮೇಲೆ. ನಂತರ ಅವನಲ್ಲಿ ಆಸೆಗಳು ಇರುತ್ತೆ. ಆ ಆಸೆಗಳನ್ನ ಈಡೇರಿಸ್ಕೊಳ್ಳೋದಕ್ಕೆ ಅವನು ಏನ್ ಮಾಡ್ತಾನೆ, ಅರ್ಥ ಸಂಪಾದನೆ ಮಾಡ್ಬೇಕು. ಅದನ್ನ ಈಡೇರಿಸ್ಕೋಬೇಕಂದ್ರೆ ಅದಕ್ಕೆ ಅವನು ಬೆಲೆ ಕಟ್ಟಬೇಕಾಗುತ್ತೆ. ಅದಕ್ಕಾಗಿ ಅವನು ನ್ಯಾಯವಾದ ಧರ್ಮವಾದ ರೀತಿಯಲ್ಲಿ ಹಣವನ್ನ ಗಳಿಸುವಂಥದ್ದು ಧರ್ಮ, ಅರ್ಥ. ಆಮೇಲೆ ಬರುವಂತದ್ದು ಕಾಮ, ಅವನ ಇಚ್ಛೆಗಳನ್ನ ಈಡೇರಿಸ್ಕೊಳ್ತಾನೆ. ಮತ್ತೆ ಈಡೇರಿಸ್ಕೊಂಡ್ಮೇಲೆ ಅವನಿಗೆ ಸಾಕಪ್ಪ ಅನಿಸ್ದಾಗ ಅವನು ಮೋಕ್ಷದ ಕಡೆಗೆ ತಿರುಗ್ತಾನೆ. ಇಲ್ಲಿ ನಿರಾಕಾರವಾದಿಗಳು ಆ ಮೋಕ್ಷದ ಬಗ್ಗೆ ಹೇಳುವಾಗ ಅವರು ಭಗವಂತನಲ್ಲಿ ಐಕ್ಯವಾಗುವಂತಹ ಮೋಕ್ಷದ ಬಗ್ಗೆ ತಿಳಿಸ್ತಾರೆ. ಆದ್ರೆ ಪಂಚಮ ವೇದ ಅಂತ ಹೇಳ್ತಾರೆ. ಪಂಚಮ ವೇದ ಅಥವಾ 5ನೇ ಪುರುಷಾರ್ಥ ಅಂತ ಏನನ್ನ ಹೇಳ್ತಾರೆ, ಅದು ನಮಗೆ ಭಕ್ತಿಯನ್ನ ತಿಳಿಸ್ಕೊಡುವಂಥದ್ದು, ಭಗವಂತನನ್ನ ತಿಳಿಸ್ಕೊಡುವಂಥದ್ದು. ಆದ್ರೆ ಈ ವೇದದ ಉಪನಿಷತ್ತುಗಳ ಮೂಲ ಸಾರನೆ ಭಗವಂತನನ್ನ ತಿಳಿಯುವಂಥದ್ದು. ಅದನ್ನಿಲ್ಲಿ ಹೇಳ್ತಾ ಇದ್ದಾನೆ. 2ನೇ ಅಧ್ಯಾಯದಲ್ಲಿ ಇಡೀ ವಿಷಯವನ್ನು ಸಂಗ್ರಹವಾಗಿ ಭಗವಂತ ಹೇಳ್ತಾನೆ. ಅಂದ್ರೆ 2ನೇ ಅಧ್ಯಾಯದಲ್ಲಿ ಆ ಒಂದು ಗೀತಸಾರ ಅಂತ ಹೇಳ್ತಾರೆ, ಅದರಲ್ಲಿ ಪರಿಪೂರ್ಣವಾಗಿ ಭಗವಂತ ಹೇಳ್ತಾನೆ. 18ನೇ ಅಧ್ಯಾಯದಲ್ಲೂ ಎಲ್ಲಾ ಉಪದೇಶದ ಸಾರಾಂಶವನ್ನ ಮತ್ತೆ ಕೊಡ್ತಾ ಇದ್ದಾನೆ. ಸನ್ಯಾಸ ಮತ್ತು ಪ್ರಕೃತಿಯ ಗುಣತ್ರಯಗಳನ್ನು ಮೀರಿದ ಆಧ್ಯಾತ್ಮಿಕ ಸ್ಥಾನವನ್ನು ಪಡೆಯುವುದೇ ಬದುಕಿನ ಗುರಿ ಎಂದು ಸೂಚಿಸಿದೆ. ಅಂದ್ರೆ ನಾವು ಹೇಗೆ ಈ ಒಂದು ಕೊನೆಯ 6 ಅಧ್ಯಾಯದಲ್ಲಿ ನಾವು ಪ್ರಕೃತಿಯ ಬಗ್ಗೆ ತಿಳಿಯುವಾಗ ಹೇಳ್ತಾನೆ, ಈ ಒಂದು ಪ್ರಕೃತಿಯಿಂದ ಆದಂತಹ ದೇಹ ಪಡೆದ ಕಾರಣ ಅದರ ಸಂಪರ್ಕಕ್ಕೆ ನಾವು ಬಂದಿದ್ದೀವಿ. ಆದ ಕಾರಣ ನಾವು ಈ ಗುಣಗಳು ನಮ್ಮನ್ನ ನಿಯಂತ್ರಣ ಮಾಡ್ತಾ ಇವೆ. ಆ ಗುಣಗಳನ್ನ ಮೀರುವಂತದ್ದೇ ಬದುಕಿನ ಗುರಿ ಅನ್ನೋದನ್ನು ಕೂಡ ನಾವು ಈಗಾಗಲೇ 17ನೇ ಅಧ್ಯಾಯದವರೆಗೂ ತಿಳಿದಿದ್ದೀವಿ. ಭಗವದ್ಗೀತೆಯ ನೇರ ಸ್ಪಷ್ಟ ವಸ್ತುಗಳಾದ ತ್ಯಾಗ ಮತ್ತು ಸನ್ಯಾಸಗಳನ್ನು ಸ್ಪಷ್ಟಪಡಿಸಿಕೊಳ್ಳಲು ಅರ್ಜುನ ಮತ್ತೆ ಬಯಸ್ತಾ ಇದ್ದಾನೆ. ಅವನಿಗೀಗ ಮತ್ತೆ ಆ ತ್ಯಾಗದ ಮತ್ತೆ ಸನ್ಯಾಸದ ಬಗ್ಗೆ ಅವನು ಮತ್ತೆ ಇನ್ನೊಂದು ಸಲ ಸ್ಪಷ್ಟವಾಗಿ ತಿಳಿಯೋದಕ್ಕೆ ಈ ಪ್ರಶ್ನೆಗಳನ್ನ ಮಾಡ್ತಾ ಇದ್ದಾನೆ. ಈ ಶ್ಲೋಕದಲ್ಲಿ ಪರಮಪ್ರಭುವನ್ನು ಸಂಬೋಧಿಸುವ ಬಳಸಿರುವ ಋಷಿಕೇಶ ಮತ್ತೆ ಕೇಶಿ ನಿಷೂದನ ಆ ಪದದ ಅರ್ಥವನ್ನ ಇಲ್ಲಿ ಕೊಡ್ತಾ ಇದ್ದಾರೆ. ಋಷಿಕೇಶ ಅಂದ್ರೆ ಇಂದ್ರಿಯಗಳ ಸ್ವಾಮಿಯಾದ ಕೃಷ್ಣ. ಅಂದ್ರೆ ಯಾವಾಗ ನಾವು ನೋಡಿದೀವಿ ಕಾಮ ಅನ್ನುವಂಥದ್ದು ನಮ್ಮ ಬಂಧನಕ್ಕೆ ಕಾರಣ ಆಗುತ್ತೆ. ಆ ಕಾಮ ಅನ್ನುವಂಥದ್ದು ನಮ್ಮಲ್ಲಿ ಎಲ್ಲಿ ಕೂತಿದೆ ಅಂದ್ರೆ ನಮ್ಮ ಇಂದ್ರಿಯಗಳ ಮೇಲೆ, ನಮ್ಮ ಮನಸ್ಸಿನ ಮೇಲೆ, ಬುದ್ಧಿಯ ಮೇಲೆ ಅದರ ಒಂದು ಆಧಿಪತ್ಯವನ್ನ ಹೊಂದಿದೆ. ಯಾವಾಗ ನಾವು ಈ ಕಾಮ ಅನ್ನೋ ಈ ಒಂದು ಭೌತಿಕ ಪ್ರಕೃತಿಯ ಜೊತೆ ಸಂಪರ್ಕಕ್ಕೆ ಬಂದಾಗ ಇಂದ್ರಿಯಗಳು ಅದು ನಮ್ಮನ್ನ ನಿಯಂತ್ರಣ ಮಾಡುತ್ತೆ, ನಮ್ಮ ಮೇಲೆ ಒಂದು ಒಡೆತನ ಭಾವವನ್ನ ಸಾಧಿಸುತ್ತೆ. ಅದನ್ನ ನಾವು ಹೇಗೆ ಬಿಡುಗಡೆ ಪಡಿಸ್ಕೋಬೇಕು ಅಂತಂದ್ರೆ ನಮ್ಮ ಇಂದ್ರಿಯಗಳನ್ನ ಋಷಿಕೇಶನ ಸೇವೆಯಲ್ಲಿ ತೊಡಗಿಸ್ಬೇಕು. ಋಷಿಕೇಶ ಅಂದ್ರೆ ಋಷಿಕೇಶ ಸೇವನಂ ಅಂತ ಹೇಳ್ತಾರೆ. ನಮ್ಮ ಇಂದ್ರಿಯಗಳನ್ನ
ಇಂದ್ರಿಯಗಳ ಒಡೆಯನಾದ ಭಗವಂತನ ಸೇವೆಯಲ್ಲಿ ತೊಡಗಿಸಬೇಕು ಅಂತ ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಋಷಿಕೇಶ ಅವನ ಒಂದು ಸೇವೆಯಲ್ಲಿ ನಮ್ಮ ಇಂದ್ರಿಯಗಳನ್ನ ನಾವು ತೊಡಗಿಸ್ತೀವಿ. ಯಾಕಂದ್ರೆ ಆ ನಮ್ಮ ಇಂದ್ರಿಯಗಳ ವಾಸ್ತವದಲ್ಲಿ ಸ್ವಾಮಿ ಅಂದ್ರೆ ಅದು ಕೃಷ್ಣನೇ. ಮಾನಸಿಕ ಶಾಂತಿಯನ್ನು ಪಡೆಯಲು ಅವನು ಸದಾ ನಮಗೆ ನೆರವಾಗಬಲ್ಲ. ಅವನ ಸೇವೆಯಲ್ಲಿ ಇಂದ್ರಿಯಗಳನ್ನ ತೊಡಗಿಸುವ ಮೂಲಕ ನಾವು ಶಾಂತಿಯನ್ನ ಹೊಂದೋದಕ್ಕೆ ಸಾಧ್ಯ ಆಗುತ್ತೆ. ನಾನು ಸಮಚಿತ್ತನಾಗಿ ಉಳಿಯುವ ರೀತಿಯಲ್ಲಿ ಎಲ್ಲವನ್ನೂ ಸಂಗ್ರಹಿಸಿ ಹೇಳಬೇಕೆಂದು ಅರ್ಜುನನು ಅವನನ್ನು ಪ್ರಾರ್ಥಿಸುತ್ತಾನೆ. ಆದರೂ ಅವನಿಗೆ ಸಂದೇಹಗಳಿವೆ. ಸಂದೇಹಗಳನ್ನು ಯಾವಾಗಲೂ ಅಸುರರಿಗೆ ಹೋಲಿಸುತ್ತಾರೆ. ಅಂದ್ರೆ ಇಷ್ಟೆಲ್ಲ ಅರ್ಜುನನಿಗೆ ಕೃಷ್ಣ ಹೇಳದ್ಮೇಲೂ ಕೂಡ ಅವನಲ್ಲಿ ಸಂದೇಹಗಳು ಅದು ಮುಗಿಲಿಲ್ಲ, ಇನ್ನೂ ಬರ್ತಾನೆ ಇದೆ. ಅದಕ್ಕೆ ಅದನ್ನ ಅವನು ಅಸುರರಿಗೆ ಹೋಲಿಸ್ತಾ ಇದ್ದಾನೆ. ಕೇಶಿ ನಿಷೂದನನಿಗೆ ಹೋಲಿಸ್ತಾ ಇದ್ದಾನೆ. ಅದ್ರಿಂದ ಅವ್ರು ಹೇಳ್ತಾ ಇದ್ದಾನೆ, ಅವನನ್ನ ನೀನು ಸಂಹಾರ ಮಾಡಿದ್ಯಾ, ಅವನನ್ನ ನೀನು ಕೊಂದಿದ್ಯಾ, ಹಾಗೆ ನನ್ನ ಈ ಸಂದೇಹಗಳು ಅನ್ನುವಂತ ಅಸುರರನ್ನ ನೀನು ಅಂದ್ರೆ ಅವರನ್ನ ಕೊಲ್ಲುವಂತಲ್ಲಿ ಹೇಳ್ತಾ ಇದ್ದಾನೆ. ಆ ಒಂದು ಸಂದೇಹಗಳಿಗೆ ನನಗೆ ಒಂದು ಉಪಶಮನವನ್ನ, ಒಂದು ಮಾರ್ಗವನ್ನ ತಿಳಿಸುವಂತ. ಹರೇ ಕೃಷ್ಣ ಮಾತಾಜಿ. 2ನೇ ಶ್ಲೋಕ ನಾವು ಓದ್ಲಾ ಮಾತಾಜಿ? ಮಾತಾಜಿ. ಶ್ಲೋಕ 2. ಶ್ರೀ ಭಗವಾನುವಾಚ ಕಾಮ್ಯಾನಾಂ ಕರ್ಮಣಾಂ ನ್ಯಾಸಂ ಸನ್ಯಾಸಂ ಕವಯೋ ವಿದುಃ ಸರ್ವಕರ್ಮ ಫಲತ್ಯಾಗಂ ಪ್ರಾಹುಸ್ತ್ಯಾಗಂ ವಿಚಕ್ಷಣಾಃ. ಅನುವಾದ: ದೇವೋತ್ತಮ ಪರಮಪುರುಷನು ಹೀಗೆ ಹೇಳಿದನು, ಐಹಿಕ ಬಯಕೆಯ ಆಧಾರವಿರುವ ಕರ್ಮಗಳನ್ನು ತ್ಯಜಿಸುವುದನ್ನೇ ಮಹಾವಿದ್ವಾಂಸರು ಸನ್ಯಾಸವೆಂದು ಕರೆಯುತ್ತಾರೆ. ಎಲ್ಲ ಕರ್ಮಗಳ ಫಲಗಳನ್ನು ಬಿಟ್ಟು ಬಿಡುವುದನ್ನೇ ವಿದ್ವಾಂಸರು ತ್ಯಾಗ ಎಂದು ಕರೆಯುತ್ತಾರೆ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಈಗ ಸನ್ಯಾಸ ಮತ್ತೆ ತ್ಯಾಗ ಅನ್ನೋದಕ್ಕೆ ಭಗವಂತ ಉತ್ತರನ ಕೊಡ್ತಾ ಇದ್ದಾನೆ. ಆದ್ರೆ ಅವ್ನು ನೇರವಾಗಿ ಅವನ ಅಭಿಪ್ರಾಯ ಹೇಳ್ತಾನೆ, ಅವನು ವಿದ್ವಾಂಸರ ಅಭಿಪ್ರಾಯವನ್ನ ಹೇಳ್ತಾ ಇದ್ದಾನೆ. ಮೊದಲಿಗೆ ಅಂದ್ರೆ ಯಾರಾದ್ರೂ ನಾವು ಕೂಡ ಯಾರ ಬಗ್ಗೆ ಅಂದ್ರೆ ವೇದಗಳ ಬಗ್ಗೆ ಅಥವಾ ಶಾಸ್ತ್ರದ ಬಗ್ಗೆ ಯಾರಿಗಾದ್ರೂ ತಿಳಿಸ್ಬೇಕು ಅಂದ್ರೆ ಅದಕ್ಕೆ ನಾವು ರೆಫರೆನ್ಸ್ ಕೊಡ್ಬೇಕು ಅಂತ ಹೇಳ್ತಾರೆ. ಅಲ್ಲಿ ಭಗವಂತ ಕೂಡ ಅದನ್ನೇ ಮಾಡಿ ತೋರಿಸ್ತಾ ಇದ್ದಾನೆ. ಅವನು ಹೇಳ್ತಾ ಇದ್ದಾನೆ, ಮಹಾ ವಿದ್ವಾಂಸರ ಒಂದು ಆಧಾರದ ಮೇಲೆ ತ್ಯಾಗ ಅಂದ್ರೆ ಏನು, ಸನ್ಯಾಸ ಅಂದ್ರೆ ಏನು ಇಲ್ಲಿ ಹೇಳ್ತಾ ಇದ್ದಾನೆ. ಅವರ ಒಂದು ಆಧಾರದ ಮೇಲೆ ಐಹಿಕ ಬಯಕೆಗಳ ಆಧಾರವಿರುವ ಕರ್ಮಗಳನ್ನ ತ್ಯಜಿಸುವುದು ಸನ್ಯಾಸ ಅಂತ ಕರೀತಾ ಇದ್ದಾರೆ. ಅಂದ್ರೆ ಕರ್ಮಕಾಂಡ ಅಂತಂದ್ರೆ ಅಲ್ಲಿ ಕರ್ಮದ ಫಲದಲ್ಲಿ ಆಸಕ್ತಿ ಇರುವಂತದ್ದು. ಅಂತಹ ಕರ್ಮಗಳನ್ನ, ಕಾಮ್ಯ ಕರ್ಮಗಳನ್ನ ತ್ಯಜಿಸುವುದೇ ಸನ್ಯಾಸ ಅಂತ ಹೇಳಿ ವಿದ್ವಾಂಸರು ಹೇಳ್ತಾರೆ. ಮತ್ತೆ ಕರ್ಮಗಳ ಫಲವನ್ನ ಬಿಟ್ಟು ಬಿಡುವುದನ್ನೇ ವಿದ್ವಾಂಸರು ತ್ಯಾಗ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಕಾಮ್ಯ ಕರ್ಮಗಳನ್ನ ಬಿಡುವಂಥದ್ದು ಅದು ಸನ್ಯಾಸ. ಮತ್ತೆ ಕಾಮ್ಯ ಕರ್ಮಗಳಲ್ಲಿ ತ್ಯಾಗವನ್ನ ಅಂದ್ರೆ ಫಲವನ್ನ ತ್ಯಾಗ ಮಾಡುವಂಥದ್ದು ಏನಿದೆ ಅದನ್ನ ಇಲ್ಲಿ ತ್ಯಾಗ ಅಂತ ಇಲ್ಲಿ ವಿದ್ವಾಂಸರು ಹೇಳ್ತಾರೆ ಅನ್ನೋದನ್ನ ಅರ್ಜುನನಿಗೆ ಕೃಷ್ಣ ಹೇಳ್ತಾ ಇದ್ದಾನೆ. ಫಲಾಪೇಕ್ಷೆಯಿಂದ ಕರ್ಮ ಮಾಡುವುದನ್ನು ಬಿಟ್ಟು ಬಿಡಬೇಕು. ಅಂದ್ರೆ ಇಲ್ಲಿ 3 ರೀತಿಯ ಕರ್ಮದ ಬಗ್ಗೆ ಹೇಳ್ತಾರೆ. ಒಂದು ನಿತ್ಯ ಕರ್ಮ, ಇನ್ನೊಂದು ನೈಮಿತ್ತಿಕ ಕರ್ಮ, ಇನ್ನೊಂದು ಕಾಮ್ಯ ಕರ್ಮ ಅಂತ. ನಿತ್ಯ ಕರ್ಮ ಯಾವ್ದಿದೆ ಅದನ್ನ ಯಾರು ಬಿಡುವಂತಿಲ್ಲ. ನಿತ್ಯ ಕರ್ಮ ಅಂದ್ರೆ ಏನಂತಂದ್ರೆ ಪ್ರತಿದಿನ ಎದ್ದು ನಾವು ಮಾಡುವಂತಹ ಕಾರ್ಯಗಳು. ಅದೇ ಪ್ರತಿದಿನ ಸ್ನಾನ ಮಾಡುವಂಥದ್ದು, ಭಗವಂತನ ಆರಾಧನೆ ಮಾಡುವಂಥದ್ದು, ಭಗವಂತನಿಗೆ ನೈವೇದ್ಯವನ್ನು ನೀಡುವಂಥದ್ದು. ಈ ಕರ್ಮಗಳನ್ನ ನಾವು ಯಾರು ತ್ಯಾಗ ಮಾಡುವಂತಿಲ್ಲ. ಮತ್ತೆ ನೈಮಿತ್ತಿಕ ಕರ್ಮಗಳು ಅಂತ ಹೇಳ್ತಾರೆ. ಅಂದ್ರೆ ವಿಶೇಷವಾದ ಸಂದರ್ಭಗಳಲ್ಲಿ ಮಾಡುವಂತಹ ಕರ್ಮಗಳು. ಅಂದ್ರೆ ಮಗು ಹುಟ್ಟಿದಾಗ ಜಾತ ಕರ್ಮ ಅಂತ ಹೇಳ್ತಾರೆ. ಅಥವಾ ಯಾರಾದ್ರೂ ತೀರ್ಕೊಂಡಾಗ ಅವ್ರಿಗೆ ಮಾಡುವಂತಹ ಅಂತಿಮ ಸಂಸ್ಕಾರ ಅಂತ ಹೇಳ್ತಾರೆ. ಅಥವಾ ಈ ಮದುವೆ ಸಂದರ್ಭದಲ್ಲಿ ಮಾಡುವಂತಹ ಒಂದು ಸಂಸ್ಕಾರಗಳು. ಇವೆಲ್ಲವೂ ಕೂಡ ನೈಮಿತ್ತಿಕ ಕರ್ಮಗಳು. ಅದನ್ನು ಕೂಡ ಯಾರು ಬಿಡುವಂತಿಲ್ಲ. ಆದರೆ ಕಾಮ್ಯ ಕರ್ಮ ಅನ್ನುವಂಥದ್ದು ಏನಿದೆ ಅದನ್ನ ನಾವು ಬಿಡುವುದಕ್ಕೆ ಸಾಧ್ಯ ಇದೆ, ಅದನ್ನ ಬಿಡಬೇಕು ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಕಾಮ್ಯ ಕರ್ಮ ಅಂತಂದ್ರೆ ಏನು ಅಂದ್ರೆ ಕರ್ಮವನ್ನ ಮಾಡುವಂಥದ್ದು. ಮತ್ತೆ ಎಂತಹ ಕರ್ಮವನ್ನ ಮಾಡುವಂಥದ್ದು, ಎಲ್ಲಿ ನಮಗೆ ಆ ಒಂದು ಕರ್ಮದ ಫಲದಲ್ಲಿ ಆಸಕ್ತಿ ಇಲ್ಲ ಅಂತಹ ಕರ್ಮಗಳನ್ನ ನಾವು ಮಾಡಬೇಕು. ಯಾವ್ದಾದ್ರು ಒಂದು ಕರ್ಮವನ್ನ ಮಾಡುವಾಗ ಅದರ ಫಲದ ಮೇಲೆ ನಾವು ಆಸಕ್ತಿ ಇರುವಂತಹ ಕರ್ಮಗಳು. ಅಂದ್ರೆ ಈಗ ನಾವು ಯಾವುದೇ ಒಂದು ಯಾಗ ಯಜ್ಞವನ್ನ ಪೂಜೆಯನ್ನು ಮಾಡ್ತೀವಿ, ಅದರ ಒಂದು ಉದ್ದೇಶ ಏನಿರುತ್ತೆ, ನಮ್ಗೆ ಯಾವ್ದೋ ಒಂದು ಪುಣ್ಯ ಸಿಗುವಂಥದ್ದು ಅಂತಹ ಒಂದು ಉದ್ದೇಶ ಇಟ್ಕೊಂಡು, ಅಥವಾ ನಾವು ಅದನ್ನ ಇಟ್ಕೊಂಡು ನಾವು ಸ್ವರ್ಗ ಲೋಕಗಳಿಗೆ ಹೋಗ್ತೀವಿ, ಈ ರೀತಿ ಇಚ್ಛೆಗಳನ್ನ ಇಟ್ಕೊಂಡು ಮಾಡುವಂತಹ ಕರ್ಮಗಳು ಕಾಮ್ಯ ಕರ್ಮಗಳು, ಅಂಥದನ್ನ ನಾವು ಬಿಡಬೇಕು ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಇದು ಭಗವದ್ಗೀತೆಯ ಉಪದೇಶ. ಆದ್ರೆ ಉನ್ನತ ಮಟ್ಟದ ಆಧ್ಯಾತ್ಮಿಕ ಜ್ಞಾನಕ್ಕಾಗಿ ಮಾಡುವ ಕೆಲಸ ಕಾರ್ಯಗಳನ್ನು ಬಿಡಬೇಕಾಗಿಲ್ಲ. ಅಂದ್ರೆ ನಾವು ಯಾವ್ದೆಲ್ಲ ಇಲ್ಲಿ ಸನ್ಯಾಸಿ ಆದವನು ಕೂಡ ಕೆಲವೊಂದು ಕಾರ್ಯಗಳನ್ನ ಅವನು ಬಿಡುವಂತಿಲ್ಲ. ಅಂದ್ರೆ ಅವನು ತನಗಾಗಿ ಅಡಿಗೆ ಮಾಡ್ಕೊಳ್ಳೋ ಹಾಗಿಲ್ಲ ಸನ್ಯಾಸಿ ಆದವನು. ಆದ್ರೆ ಅವನು ಅದನ್ನ ಭಗವಂತನಿಗಾಗಿ ಮಾಡಿ ಆ ಒಂದು ನೈವೇದ್ಯ ಪ್ರಸಾದವನ್ನ ಸ್ವೀಕಾರ ಮಾಡುವಂಥದ್ದು, ಅದು ಆ ಒಂದು ಕ್ರಮಕ್ಕೆ ಅಲ್ಲಿ ಅನುಮತಿ ಇದೆ ಅಂತ.
ಅದರಲ್ಲಿ ಉನ್ನತ ಮಟ್ಟದ ಆಧ್ಯಾತ್ಮಿಕ ಜ್ಞಾನಕ್ಕಾಗಿ ಮಾಡುವ ಕೆಲಸಗಳು ಅಂತ ಏನೆಲ್ಲ ಇದೆ, ಆದ್ರೆ ನಾವು ಭಗವದ್ಗೀತೆ ಭಾಗವತ ಜ್ಞಾನವನ್ನು ಪಡೆಯುವಂಥದ್ದು, ಮತ್ತೆ ಬೆಳಗ್ಗೆ ಎದ್ದು ನಮಗೆ ಕೊಟ್ಟಿರುವಂತದ್ದು ಭಕ್ತರಿಗೆ ಕೊಟ್ಟಿರುವಂತದ್ದು ಆರತಿ. ಹರೇ ಕೃಷ್ಣ. ಎಲ್ಲರೂ ಅಟೆಂಡ್ ಮಾಡ್ತಾ ಇದ್ದೀರಾ? ಇನ್ಮೇಲಿಂದ ಅದಕ್ಕೆ ಸಾಧನಾ ಚಾರ್ಟ್ ಅಂತ ಕೊಡ್ತಾರಂತೆ, ಅಲ್ಲಿ ನೀವು ಪ್ರತಿದಿನ ಏನೆಲ್ಲ ಮಾಡ್ತಾ ಇದ್ದೀರಾ ಅಂತ ಫಿಲ್ ಮಾಡ್ಬೇಕಾಗತ್ತೆ. ಅಲ್ಲಿ ಕೊಟ್ಟಿರ್ತಾರೆ ಆರತಿ, ತುಳಸಿ ಆರತಿ, ಮತ್ತೆ ಯಾವ ಒಂದು ಪುಸ್ತಕವನ್ನ ಪ್ರತಿದಿನ ಓದ್ತಾ ಇದ್ದೀರಾ, ಮತ್ತೆ ಜಪವನ್ನ ಯಾವ ಸಮಯದಲ್ಲಿ ಮಾಡ್ತಾ ಇದ್ದೀರಾ, 16 ಸುತ್ತು ಮಾಡ್ತಾ ಇದ್ದೀರಾ, ಇದೆಲ್ಲವೂ ಕೂಡ ಅದ್ರಲ್ಲಿ ಫಿಲ್ ಮಾಡ್ಬೇಕಾಗತ್ತೆ. ಪ್ರತಿದಿನದ ಒಂದು ಟೈಮ್ ಟೇಬಲ್ ಕೊಡ್ತಾರೆ. ಹರೇ ಕೃಷ್ಣ. ಹೌದು ಕೇಳಿಸ್ತಿದೆಲ್ಲ? ಮಾತಾಜಿ, ಇದ್ರೊಳಗೆ ಮಾಡ್ಲಿಕ್ವಿ ಎಲ್ಲ. ಕೇಳಿಸ್ತಾ ಇದೆ ಮಾತಾಜಿ. ಕೇಳಿಸ್ತಾ ಇದೆ ಮಾತಾಜಿ. ಎಲ್ಲ ಮಾಡ್ಬೋದು, ಆರ್ತಿಗೆ ಅಟೆಂಡ್ ಮಾಡೋದೇ ಕಷ್ಟ ಮಾತಾಜಿ. ಅದು ಈ ಚಳಿಗಾಲದಲ್ಲಿ ಸ್ವಲ್ಪ ಅದೇ ಅಭ್ಯಾಸ ಚಳಿ ಆಗ್ಬೇಕು ಮಾತಾಜಿ. ಚಳಿ ಬಿಸಿಲು ಅಂತಲ್ಲ ಮಾತಾಜಿ, ಮಲ್ಕೊಳ್ಳೋದೇ ಒಂದೊಂದ್ಸರಿ 1 ಗಂಟೆ 2 ತುಂಬಾ ಗಂಟೆ ಲೇಟ್ ಆದ್ಮೇಲೆ ಆಗತ್ತೆ. ಹೌದು, ಅದ್ ಎದ್ದೇಳಕ್ ಕಷ್ಟ. ಮಾತ್ರೆಗಳು ಬೇರೆ ಅಂದ್ರೆ ಅವರು ತಗೊಳ್ತೀವಲ್ವಾ, ಅದಕ್ಕೆ ಲೇಟ್ ಆಗೋಗುತ್ತೆ. ಇದನ್ನ ಕೊಡೋ ಉದ್ದೇಶ ಅದೊಂದು ಸ್ವಲ್ಪ ಅವರು ಇದನ್ನ ಕಷ್ಟ. ಯಾಕೆ ಹೇಳ್ತಾರೆ ಅಂದ್ರೆ ನಾವು ಒಂದೊಂದ್ಸತಿ ಲಿಂಕ್ ಕೂಡ ಸಿಕ್ಕಲ್ಲ ಮಾತಾಜಿ different ನಮ್ಗೆ. ಮಾಡ್ಬೇಕು. ಮತ್ತೆ ನೀವು ಇವರು ಸಚ್ಚಿದಾನಂದ ಆದಷ್ಟು ಅಟೆಂಡ್ ಪ್ರಭುಜಿ ಮಾಡ್ಲಿಕ್ಕೆ ಪ್ರಯತ್ನ ಕಲಿಲ್ವಾ ಮಾಡ್ತೀವಿ ಮಾತಾಜಿ? ಮಾತಾಜಿ. ಹೋದ್ ಸರ್ತಿ ಎಲ್ಲ ಫುಲ್ ಎಲ್ಲ ಅಟೆಂಡ್ ಮಾಡ್ತಾ ಇದ್ದಿತ್ತು. ಈ ಸರ್ತಿ ಅದೇ ಗೀತಾ ಮಾತಾಜಿ ಹೇಳ್ದಂಗೆ ಆ ಮಾತ್ರೆಗಳ ಪ್ರಭಾವದಿಂದ ನಮ್ಗೆ ಏನೊಂದು ತುಂಬಾ ಲೇಟ್ ನಿದ್ದೆ ಬರುತ್ತೆ, ನಿದ್ದೆನೆ ಬರಲ್ಲ, ಲೇಟ್ ಆಗತ್ತೆ. ಮತ್ತೆ ಬೆಳಗಿನ ಜಾವ ಇದ್ರೆ ಹೇಳ್ತೀವಿ ಬಲವಂತವಾಗಿ, ಆದ್ರೆ ತುಂಬಾ ಅದರಿಂದ ಎಫೆಕ್ಟ್ ಆಗತ್ತೆ ಮಾತಾಜಿ. ಡ್ರೌಸಿ ಆಗಿರುತ್ತೆ ಕ್ಲಾಸಸ್ ಅಟೆಂಡ್ ಮಾಡುವಾಗ, ಹಾಗೆಲ್ಲ ಆಗತ್ತೆ. ಅಂದ್ರೆ ನನ್ನ ಲಿಂಕ್ ಬಗ್ಗೆ ಹೇಳ್ತಾ ಇದ್ದೆ ಮಾತಾಜಿ. ಭಾಗವತಂ ಕ್ಲಾಸ್ ಲಿಂಕ್ ಇದೆಯಲ್ವಾ, ಅದ್ರಲ್ಲೇ ಕೆಳಗಡೆ ಪ್ರಭುಜಿದು ಇದ್ರಲ್ಲೇನೆ ನಿಮ್ಗೆ ಆ ಟೆಂಪಲ್ ಲಿಂಕು ಹಾಕಿದ್ದಾರೆ. ಇಲ್ಲ ಅಂತಂದ್ರೆ ಈಗ ನಾನು ಇದ್ರಲ್ಲಿ ಗ್ರೂಪ್ ಅಲ್ಲೂ ಹಾಕಿದ್ದೆ, ಈ ನಮ್ಮ ಭಕ್ತಿ ಶಾಸ್ತ್ರಿ ಗ್ರೂಪ್ ಅಲ್ಲಿ ಅಲ್ಲಿ ಸಿಗುತ್ತೆ ಮಾತಾಜಿ. ಹಾಕಿದ್ದೀರಿ ಮಾತಾಜಿ. ಹಾ ಓಕೆ. ಈಗ ಅದನ್ನೇ ಹೇಳ್ತಾ ಇದ್ದಾನೆ ಇಲ್ಲಿ. ಏನ್ ಹೇಳ್ತಾ ಇದಾರೆ? ಉನ್ನತ ಮಟ್ಟದ ಆಧ್ಯಾತ್ಮಿಕ ಜ್ಞಾನಕ್ಕಾಗಿ ಮಾಡುವ ಎಲ್ಲ ಕೆಲಸ ಕಾರ್ಯಗಳನ್ನ ನಾವು ಬಿಡಬೇಕಾಗಿಲ್ಲ ಅಂತಲ್ಲಿ ಹೇಳ್ತಾ ಇದಾರೆ. ಇದನ್ನ ಮುಂದಿನ ಶ್ಲೋಕಗಳಲ್ಲಿ ಸ್ಪಷ್ಟಪಡಿಸ್ತಾ ಇದ್ದಾರೆ. ಯಾವುದಾದರೂ ಒಂದು ನಿರ್ದಿಷ್ಟ ಉದ್ದೇಶದಿಂದ ಯಜ್ಞವನ್ನು ಮಾಡಲು ವಿವಿಧ ರೀತಿ ವೈದಿಕ ಸಾಹಿತ್ಯದಲ್ಲಿ ಹೇಳಿದೆ. ಒಳ್ಳೆಯ ಮಗನನ್ನು ಪಡೆಯಲು ಮತ್ತು ಮೇಲಿನ ಲೋಕಗಳಿಗೆ ಏರಲು ಮಾಡಬೇಕಾದ ಕೆಲವು ಯಜ್ಞಗಳಿವೆ, ಆದರೆ ಬಯಕೆಗಳಿಂದ ಪ್ರೇರಿತವಾದ ಯಜ್ಞಗಳನ್ನ ನಿಲ್ಲಿಸಬೇಕು. ಅಂದ್ರೆ ಇಂತಹ ಒಂದು ಯಜ್ಞಗಳನ್ನ ಮಾಡುವಂಥದ್ದು ಅದು ಉತ್ತಮ ಅಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾರೆ. ತನ್ನ ಹೃದಯವನ್ನು ಶುದ್ಧ ಮಾಡಿಕೊಳ್ಳಲು ಅಥವಾ ಆಧ್ಯಾತ್ಮಿಕ ವಿಜ್ಞಾನದಲ್ಲಿ ಮುಂದುವರಿಯಲು ಮಾಡುವ ಯಜ್ಞಗಳನ್ನು ಬಿಡಬಾರದು. ಅಂದ್ರೆ ನಾವು ಇವಾಗ ಇಂಥ ಮಕ್ಕಳು ಬೇಕು, ಇಂಥದೊಂದು ಬೇಕು, ಅಥವಾ ಇನ್ನೇನೋ ಸ್ವರ್ಗ ಸುಖ ಬೇಕು ಅಂತೆಲ್ಲ ಬಯಸಿ ನಾವು ಏನು ಮಾಡ್ತೀವಿ, ಅವೆಲ್ಲವೂ ಕೂಡ ನಮ್ಮನ್ನ ಬಂಧನಕ್ಕೆ ಮರಣದಿಂದ ಮುಕ್ತಿನ ಕೊಡುವಂತಹ ಆಧ್ಯಾತ್ಮಿಕ ಕಾರ್ಯಗಳೇನಿದೆ ಅದನ್ನ ನಾವು ಮುಂದುವರಿಸಬೇಕು ಅಂತೇಳಿ ಹೇಳ್ತಾ ಇದ್ದಾರೆ. 3ನೇ ಶ್ಲೋಕ ಮಾತಾಜಿ. ಹರೇ ಕೃಷ್ಣ. ಕೇಳಿಸ್ತಿಲ್ಲ ಮಾತಾಜಿ. ಮಾತಾಜಿ ನಾನು ಇಷ್ಟೊತ್ತು ಹೇಳಿದ್ ಕೇಳಿಲ್ಲ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಕೇಳಿಸ್ತಾ ಇಲ್ಲ ಮಾತಾಜಿ. ಕೇಳಿಸ್ತಾ ಇದೆ ಯಾರಿಗೂ ಮಾತಾಜಿ? ಕೇಳಿಸ್ತಿಲ್ವಾ ಮಾತಾಜಿ? ವಾಯ್ಸ್ ಇಲ್ಲ. ಕೇಳಿಸ್ತಾ ಇದೆ. ಹೇಳ್ತಾ ಇದೆ ಮಾತಾಜಿ ಅದು ನೀವು ನೆಟ್ವರ್ಕ್ ಬನ್ನಿ ಮಾತಾಜಿ. ಯಾರಾದ್ರೂ ಶ್ಲೋಕ 3 ಓದಿ ಮಾತಾಜಿ. ಓದ್ಲಾ ಮಾತಾಜಿ? ಹರೇ ಕೃಷ್ಣ. ಹಾ ಮಾತಾಜಿ. ಹರೇ ಕೃಷ್ಣ. ರಾಜ್ಯಂ ದೋಷವದಿತ್ಯೇಕೆ ಕರ್ಮ ಪ್ರಾಹುರ್ಮನೀಷಣ ಯಜ್ಞದಾನ ತಪ ಕರ್ಮ ನ ತ್ಯಾಜ್ಯಮಿತಿ ಚಾಪರೇ. ಅನುವಾದ: ಎಲ್ಲಾ ಬಗೆಯ ಕಾಮ್ಯ ಕರ್ಮಗಳು ದೋಷಯುಕ್ತವಾದವು ಎಂದು ಅವುಗಳನ್ನು ಬಿಟ್ಟು ಬಿಡಬೇಕೆಂದು ಕೆಲವರು ವಿದ್ವಾಂಸರು ಹೇಳುತ್ತಾರೆ. ಇನ್ನು ಕೆಲವರು ಮಹಾಚಿಂತಕರು ಯಜ್ಞ, ದಾನ ಮತ್ತು ತಪಸ್ಸುಗಳನ್ನು ಬಿಡಲೇಬಾರದೆಂದು ಹೇಳುತ್ತಾರೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಅಂದ್ರೆ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ? ಕಾಮ್ಯ ಕರ್ಮಗಳು ದೋಷಯುಕ್ತ ಅಂತ. ಅಂದ್ರೆ ನಾವ್ ಯಾವುದೇ ಒಂದು ಕಾಮ್ಯ ಕರ್ಮ ಅಂತಂದ್ರೆ ಏನ್ ಹೇಳಿದ್ವಿ? ಫಲದಲ್ಲಿ ಆಸೆ ಇಟ್ಕೊಂಡು ಮಾಡುವಂತಹ ಕೆಲಸಗಳು, ಅದೆಲ್ಲದ್ರಿಂದನೂ ಕೂಡ ನಾವು ಬಂಧನಕ್ಕೆ ಸಿಲುಕ್ತೀವಿ ಅಂತ ಹೇಳಿ ಅದನ್ನ ಬಿಟ್ಟು ಬಿಡಬೇಕು ಅಂತ ಹೇಳಿ ನಾವು ತಿಳ್ಕೊಂಡ್ವಿ ಹಿಂದಿನ ಶ್ಲೋಕದಲ್ಲಿ. ಅದನ್ನ ಇಲ್ಲಿ ಏನಂತ ಹೇಳ್ತಾ ಇದಾರೆ? ಬೇರೆ ಇನ್ನು ಕೆಲವು ವಿದ್ವಾಂಸರು ಏನಂತ ಹೇಳ್ತಾ ಇದ್ದಾರೆ ಅವರು, ಎಂತಹದೇ ಒಂದು ಸಂದರ್ಭದಲ್ಲೂ ಕೂಡ ಯಜ್ಞ, ದಾನ ಮತ್ತು ತಪಸ್ಸುಗಳನ್ನ ಬಿಡಬಾರದು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಯಾಕೆ ಯಜ್ಞ, ದಾನ, ತಪಸ್ಸುಗಳನ್ನ ಎಂತಹ ಮಹಾ ವಿದ್ವಾಂಸರನ್ನು ಕೂಡ ಅದು ಶುದ್ಧೀಕರಣಕ್ಕೆ ಸಹಾಯ ಮಾಡುತ್ತೆ ಅಂತ. ಅಂದ್ರೆ ಯಜ್ಞ ಮಾಡೋದ್ರಿಂದ ಏನಾಗುತ್ತೆ, ದಾನ ಮಾಡೋದ್ರಿಂದ ಏನಾಗುತ್ತೆ, ಮತ್ತೆ ತಪಸ್ಸಿನಿಂದ ನಮ್ಗೆ ಏನಾಗುತ್ತೆ ಅನ್ನೋದನ್ನ ಇಲ್ಲಿ ತಿಳಿಸ್ತಾರೆ. ಅಂದ್ರೆ 3 ರೀತಿಯ ನಮ್ಮಲ್ಲಿ ಈ ಒಂದು ಭೌತಿಕ ಜಗತ್ತಿನಲ್ಲಿ ದುಃಖಗಳು
ಮತ್ತೆ ಕ್ಲೇಶಗಳು ಇದೆ ಅಂತ ಹೇಳ್ತಾರೆ. ಯಾವ್ದೆಲ್ಲ ಯಾರಾದ್ರೂ ಹೇಳ್ತೀರಾ? ಹರೇ ಕೃಷ್ಣ. ಏನ್ ಮಾತಾಜಿ ಕೇಳಿಸ್ತೇವೆ ಸರಿಗೆ. ಮಾತಾಜಿ, ನಮ್ಮ ಒಂದು ಈ ಭೌತಿಕ ಜಗತ್ತಿನಲ್ಲಿ ನಾವೆಲ್ಲರೂ ಕೂಡ ದುಃಖಗಳಿಗೆ ಮತ್ತೆ ಕ್ಲೇಶಗಳಿಗೆ ಸಿಕ್ಕಾಕೊಂತೀವಿ ಅಂತ ಹೇಳ್ತಾರೆ. 4 ರೀತಿಯ ದುಃಖಗಳು ಮತ್ತು 3 ರೀತಿಯ ಕ್ಲೇಶಗಳ ಬಗ್ಗೆ ತಿಳಿಸ್ತಾರೆ. ಅದು ಯಾವ್ದು ಅಂತ ಕೇಳ್ತೇನೆ ಮಾತಾಜಿ. ಮತ್ತೆ ಅಧಿದೈವಿಕ, ಆಧ್ಯಾತ್ಮಿಕ ಮತ್ತು ಅಧಿಭೌತಿಕ ಮಾತಾಜಿ. ಮಾತಾಜಿ, ಜನ್ಮ ಮೃತ್ಯು ಜರಾ ವ್ಯಾಧಿ ಅನ್ನುವಂಥದ್ದು ಅದು ಮೊದಲ ಒಂದು ಕಷ್ಟ. ನಂತರ ಬರುವಂತದ್ದು ಅದು ಆದಿಭೌತಿಕ, ಆದಿದೈವಿಕ ಮತ್ತೆ ಆಧ್ಯಾತ್ಮಿಕ ಕ್ಲೇಶಗಳು. ಇಲ್ಲಿ ಈಗ ನಮಗೆ ಅದರ ಬಗ್ಗೆ ಹೆಚ್ಚು ತಿಳಿಸ್ತಾರೆ. ಅಂದ್ರೆ ಹೇಗೆ ಅಂತ ಅಂದ್ರೆ ಆಧ್ಯಾತ್ಮಿಕ ಕ್ಲೇಶಗಳು ಅಂದ್ರೆ ಏನು ಅಂತ ಹೇಳ್ತೀರಾ? ಹರೇ ಕೃಷ್ಣ. ಏನಂತ ತಿಳ್ಕೊಂಡಿದೀವಿ ಆಧ್ಯಾತ್ಮಿಕ ಕ್ಲೇಶ ಅಂದ್ರೆ? ಅಂದ್ರೆ ಆ ಕ್ಲೇಶಗಳು ಇವಾಗ ನಮ್ಮ ದೇಹ ಮತ್ತೆ ಆತ್ಮದೊಡನೆ ತೊಂದರೆಗೊಳಗಾಡುತ್ತೆ. ಮಾತಾಜಿ, ಅಂದ್ರೆ ನಮ್ಮ ದೇಹದಲ್ಲಿಯೇ ಮತ್ತೆ ನಮ್ಮ ಮನಸ್ಸಿನಲ್ಲಿಯೇ ಉತ್ಪತ್ತಿಯಾಗುವಂತಹ ಒಂದು ಕಷ್ಟಗಳು ಯಾವ್ದೆಲ್ಲ ಆತರ ಅಂತಂದ್ರೆ ನಮಗೆ ಬರುವಂತಹ ಒಂದು ಆರೋಗ್ಯದ ಸಮಸ್ಯೆಗಳು, ಅದು ದೇಹಕ್ಕೆ ಇರ್ಬೋದು, ಮನಸ್ಸಿಗೆ ಇರ್ಬೋದು, ಅದೆಲ್ಲವೂ ಕೂಡ ಆಧ್ಯಾತ್ಮಿಕ ಕ್ಲೇಶಗಳು. ಅದು ಯಾಕೆ ಬರ್ತಾ ಇದೆ ಅಂತಂದ್ರೆ ನಮ್ಮ ಹಿಂದಿನ ಕರ್ಮದ ಫಲವಾಗಿ ಬರ್ತಾ ಇದೆ. ಅದೇ ರೀತಿ ಆದಿದೈವಿಕ ಕ್ಲೇಶಗಳು ಅಂದ್ರೆ ಮಾತಾಜಿ ಅದೇ ಭೂಕಂಪ ಇರ್ಬೋದು, ಸುನಾಮಿ ಇರ್ಬೋದು, ಇಂಥವೆಲ್ಲ. ಅದು ಯಾರಿಂದ ಬರುತ್ತೆ ಮಾತಾಜಿ? ಯಾರ್ ಒಂದು ಕ್ಲೇಶಗಳನ್ನ ಕೊಡ್ತಾರೆ? ನೈಸರ್ಗಿಕವಾಗಿ ಬರುವಂತದ್ದು ಮಾತಾಜಿ ಅವೆಲ್ಲ. ಅದು ದೇವತೆಗಳ ಒಂದು ಅಧೀನದಲ್ಲಿ ಇರುತ್ತೆ ಮಾತಾಜಿ. ಬರುತ್ತೆ, ದೇವತೆಗಳಿಂದ ಬರುತ್ತೆ. ಅದರಿಂದ ಅದನ್ನ ಅಧಿದೈವಿಕ ಕ್ಲೇಶಗಳು ಅಂತ ಕರೀತಾರೆ. ಮತ್ತೆ ಬರುವಂತದ್ದು ಇನ್ನೊಂದು ಆಧ್ಯಾತ್ಮಿಕ, ಅಧಿದೈವಿಕ, ಅಧಿಭೌತಿಕ. ಅಧಿಭೌತಿಕ ಕ್ಲೇಶಗಳು ಅಂದ್ರೆ ಇದು ಕ್ರಿಮಿಕೀಟಗಳಿಂದ ಬರುವಂತದ್ದು, ಬೇರೊಂದು ಜೀವಿಗಳಿಂದ ನಮಗೆ ಬರುವಂತಹ ತೊಂದರೆಗಳು. ಈ ತೊಂದರೆಗಳು ನಮ್ಗೆ ಆ ಒಂದು ಇಂದಿನ ಪೂರ್ವ ಕರ್ಮಗಳಿಗೆ ಅನುಗುಣವಾಗಿ ಆ ಕರ್ಮಕ್ಕೆ ಪ್ರತಿಫಲವಾಗಿ ಇವೆಲ್ಲವೂ ಬರ್ತಾ ಇರುತ್ತೆ. ಎಲ್ಲರ ಜೀವನದಲ್ಲೂ ಇದು ಬರುತ್ತೆ. ಅದಕ್ಕೆ ಏನಂತ ಹೇಳ್ತಾ ಇದ್ದಾರೆ ಈ ವಿದ್ವಾಂಸರು? ನೀವು ಈ 3 ಮಾಡೋದ್ರಿಂದ ಆ ಕ್ಲೇಶಗಳಿಂದ ಬಿಡುಗಡೆ ಪಡೆಯೋದಕ್ಕೆ ಸಾಧ್ಯ ಅಂತ ಹೇಳ್ತಾ ಇದ್ದಾರೆ. ಯಾವ 3 ಅಂತಂದ್ರೆ ಯಜ್ಞ ಅಂದ್ರೆ ಏನು ಅಂತ ತಿಳಿದಿದ್ದೀವಿ. ಹರೇ ಕೃಷ್ಣ. ನಮ್ಮಲ್ಲಿ ನಾವು ಮಾಡ್ತಾ ಇರೋದು ಜಪಯಜ್ಞ ಮಾತಾಜಿ. ಯೂಶುವಲಿ ಯಜ್ಞದ ಇದನ್ನ ಏನು ಅಂದ್ರೆ ಭಗವಂತನ್ಗೆ ಅರ್ಪಿಸ್ತೀವಿ ಯಾವುದೇ ಯಜ್ಞದಲ್ಲಿ. ಯಜ್ಞದ ಮೂಲ ಉದ್ದೇಶ ಅಂದ್ರೆ ಏನು ಅಂದ್ರೆ ಯಜ್ಞ ಪುರುಷನನ್ನ ಸಂತೃಪ್ತಿಗೊಳಿಸುವಂತದ್ದು. ಪುರುಷನನ್ನ ಸಂತೃಪ್ತಿಪಡಿಸುವಂತಹ ಪ್ರತಿಯೊಂದು ಕೆಲಸನೂ ಅದು ಯಜ್ಞನೇ ಆಗುತ್ತೆ. ಆ ಒಂದು ಯಜ್ಞ ಮಾಡೋದ್ರಿಂದ ಏನಾಗುತ್ತೆ? ದೇವೋತ್ತಮ ಪರಮ ಪುರುಷ ಸಂತೃಪ್ತನಾಗ್ತಾನೆ. ಅವನು ಸಂತೃಪ್ತನಾದ ಅಂತಂದ್ರೆ ಎಲ್ಲ ದೇವತೆಗಳು ಕೂಡ ತೃಪ್ತರಾಗ್ತಾರೆ. ಆ ಯಜ್ಞ ಚಕ್ರದ ಬಗ್ಗೆ ನಾವು ಕೇಳಿದ್ವಿ. ಆ ಮೂಲಕ ದೇವತೆಗಳು ಏನ್ ಮಾಡ್ತಾರೆ? ಅವರು ನಮ್ಮ ಎಲ್ಲ ಒಂದು ಕಷ್ಟಗಳಿಂದ ನಮ್ಮನ್ನ ಪಾರು ಮಾಡ್ತಾರೆ. ಅಂದ್ರೆ ನಮಗೆ ಈ ಒಂದು ಅಧಿದೈವಿಕ ಕ್ಲೇಶಗಳೇನಿದೆ ಅವೆಲ್ಲವೂ ಕೂಡ ನಿವಾರಣೆ ಆಗುತ್ತೆ ಅಂತ ಹೇಳ್ತಾರೆ. ಮತ್ತೆ ದಾನ ಕೊಡುವಂಥದ್ದು ನಾವು ಯಾರಿಗೆ ಕೊಡ್ತೀವಿ? ಹರೇ ಕೃಷ್ಣ. ಅದಕ್ಕೆ ಯೋಗ್ಯರಾದ ವ್ಯಕ್ತಿಗಳಿಗೆ ಕೊಡ್ಬೇಕು ಅಂತ, ಬ್ರಾಹ್ಮಣರಿಗೆ ಕೊಡುವಂತದ್ದು. ಬೇರೆ ಜೀವಾತ್ಮರು, ಅದು ಬೇರೆ ಜೀವಿಗಳಿಗೆ ನಾವು ದಾನವನ್ನ ಕೊಡ್ತೀವಿ. ಈಗ ನಮ್ಗೆ ಬೇರೆ ಜೀವಿಗಳಿಂದ ತೊಂದರೆಗಳು ಬರ್ತಾ ಇರೋದನ್ನ ಅಧಿಭೌತಿಕ ಅಂತ ನೋಡಿದ್ವಿ. ಆ ಅಧಿಭೌತಿಕ ಕ್ಲೇಶಗಳು ಹೋಗ್ಬೇಕು ಅಂತಂದ್ರೆ ನಾವು ಇತರರಿಗೆ ದಾನವನ್ನ ಕೊಡುವ ಮೂಲಕ ಆ ಕ್ಲೇಶಗಳಿಂದ ಬಿಡುಗಡೆ ಹೊಂದ್ತೀವಿ ಅಂತ. ಮತ್ತೆ ಇಲ್ಲಿ ತಪಸ್ಸಿನ ಬಗ್ಗೆ ಹೇಳ್ತಾ ಇದ್ದಾರೆ. ತಪಸ್ಸು ಅಂದ್ರೆ ಏನಂತ ತಿಳಿದಿದ್ದೀವಿ? ಅಂದ್ರೆ ಹರೇ ಕೃಷ್ಣ ಮಹಾಮಂತ್ರನೇ ಅಲ್ಲ ಮಾತಾಜಿ ಕಲಿಯುಗಕ್ಕೆ ತಪಸ್ಸು. ಭಕ್ತಿ ಯೋಗದಲ್ಲಿ ನಾವು ಇದಾಗೋದು ಮಾತಾಜಿ, ನಮ್ಮನ್ನ ನಾವು ತೊಡಗಿಸ್ಕೊಳ್ಳುವಂತದ್ದು. ತಪಸ್ಸು ಅಂತಂದ್ರೆ ನಮ್ಮ ಒಂದು ಸ್ವಪ್ರಯತ್ನದಿಂದ ನಾವೇ ಸ್ವಪ್ರೇರಣೆಯಿಂದ ಕೆಲವೊಂದು ಏನಂತ ಹೇಳ್ತಾರೆ, ಕೆಲವೊಂದು ಕಷ್ಟಗಳನ್ನ ನಾವೇ ಸ್ವೀಕಾರ ಮಾಡ್ತೀವಿ. ಅದರ ಉದ್ದೇಶ ಏನಿರುತ್ತೆ? ಅದು ಒಂದು ಒಳ್ಳೆಯ ಒಂದು ಕಾರಣಕ್ಕಾಗಿ ಸ್ವಲ್ಪ ಕಷ್ಟಗಳನ್ನ ತಗೊಳಕ್ಕೆ ನಾವೇ ಸ್ವಪ್ರೇರಣೆಯಿಂದ ಪ್ರಯತ್ನ ಪಡುವಂಥದ್ದು. ಅಂದ್ರೆ ಇಲ್ಲಿ ನೀವ್ ಹೇಳಿದ್ರೆ ಈಗ ಆರತಿಗೆ ನಮ್ಗೆ ಆಗೋದಿಲ್ಲ, ಕಷ್ಟ ಆಗತ್ತೆ ಅಂತ. ಆದ್ರೆ ಅದು ತಪಸ್ಸು ಅಂತಂದಾಗ, ಭಗವಂತನಿಗಾಗಿ ನಾನ್ ಮಾಡ್ತಾ ಇದ್ದೀನಿ, ಇದು ತಪಸ್ಸು ನಾ ಮಾಡ್ಲೇಬೇಕು ಅಂತಂದಾಗ, ದೃಢ ಮನಸ್ಸು ಮಾಡಿದಾಗ ನೀವೇನ್ ಮಾಡ್ತೀರಾ? ನಿಮ್ ಕಷ್ಟ ಆದ್ರೂ ಸರಿ ನೀವ್ ಎದ್ದು ಮಾಡ್ತೀರಾ. ಅದನ್ನ ಇಲ್ಲಿ
ತಪಸ್ಸು ಅಂತ ಹೇಳ್ತಾರೆ. ಮತ್ತೆ ಏಕಾದಶಿ ವ್ರತಗಳನ್ನ ಮಾಡುವಂತದ್ದು, ಅದು ಕೂಡ ಎಲ್ಲರೂ ಸುಲಭವಾಗಿ ಮಾಡಕ್ ಆಗೋದಿಲ್ಲ, ಅಲ್ಲಿ ಕೂಡ ಕಷ್ಟ ಆಗುತ್ತೆ. ಮತ್ತೆ ಜಪ ಮಾಡೋದು ಕೂಡ ಅಷ್ಟೇ, 16 ಸುತ್ತು ಮಾಡುವಂತದ್ದು ಪ್ರಾರಂಭದಲ್ಲಿ ಎಲ್ಲರಿಗೂ ಕಷ್ಟ ಅನ್ಸುತ್ತೆ. ಈ ತಪಸ್ಸುಗಳನ್ನ ಯಾಕೆ ಮಾಡ್ತಾರೆ ಅಂತಂದ್ರೆ ಅದರ ಉದ್ದೇಶ, ನಂತರ ಅದರ ಒಂದು ಪರಿಣಾಮ ಏನಿದೆ ಅದು ಒಳ್ಳೆ ರೀತಿಯದಾಗಿರುತ್ತೆ. ಈ ತಪಸ್ಸು ಮಾಡೋದ್ರಿಂದ ಏನಾಗುತ್ತೆ, ನಾವು ನಮ್ಮ ದೇಹಕ್ಕೆ ಮತ್ತೆ ಮನಸ್ಸಿಗೆ ಒಂದು ವ್ಯಾಯಾಮವನ್ನು ಕೊಡ್ತೀವಿ. ಆ ಒಂದು ರೀತಿಯಲ್ಲಿ ಅದನ್ನ ಒಂದು ಡಿಸಿಪ್ಲಿನ್ ಅಂದ್ರೆ ಏನಂತಾರೆ, ಅದಕ್ಕೆ ಒಂದು ಮಾಡುವಂತದ್ದು, ಅದರಲ್ಲಿ ಒಂದು ಶಿಸ್ತನ್ನ ತರ್ತೀವಿ. ಅದರಿಂದ ನಮ್ಮ ದೇಹ ಕೂಡ ಆರೋಗ್ಯವಾಗಿರುತ್ತೆ, ನಮ್ಮ ಮನಸ್ಸು ಕೂಡ ಆರೋಗ್ಯವಾಗಿರುತ್ತೆ. ನೀವು ಬೆಳಗ್ಗೆ ಬೇಗ ಎದ್ದೇಳೋ ಅಭ್ಯಾಸ ಮಾಡ್ಬೇಕು ಅಂತಂದ್ರೆ ನೀವು ದಿನದಲ್ಲಿ ಯಾವತ್ತೂ ಮಲಗಬಾರ್ದು, ಮತ್ತೆ ರಾತ್ರಿ ಆದಷ್ಟು ಬೇಗ ಮಲಗೋ ಪ್ರಯತ್ನ ಮಾಡ್ಬೇಕು. ಆಗೇನಾಗುತ್ತೆ, ಬೆಳಿಗ್ಗೆ ನೀವು ನಿಮ್ಮ ರಾತ್ರಿ ಬೇಗ ಮಲಗಿದ್ರಿ ಅಂದ್ರೆ ನಿಮ್ಗೆ ಬೆಳಿಗ್ಗೆ 3 ಗಂಟೆ ಅಥವಾ 4 ಗಂಟೆಯಲ್ಲಿ ಎದ್ದೇಳುವಾಗ ನಿಮ್ಗೆ ತೊಂದರೆ ಆಗೋದಿಲ್ಲ. ಅದರಿಂದ ಬೆಳಿಗ್ಗೆ ಬೇಗ ಎದ್ದೇಳೋದ್ರಿಂದ ಏನ್ ಪ್ರಯೋಜನ ಅಂದ್ರೆ ನಿಮ್ಮ ಮನಸ್ಸು ಇಡೀ ದಿನ ನಿಮಗೆ ಆ ಫ್ರೆಶ್ನೆಸ್ ಇರುತ್ತೆ. ಮತ್ತೆ ಅದೇ ತರ ಈ ಒಂದು ಆರೋಗ್ಯಕ್ಕೆ ಒಳ್ಳೇದಾಗಿರುವಂತದ್ದು ಉಪವಾಸಗಳು. ಅಂದ್ರೆ ನಾವ್ ಏನ್ ಊಟ ಮಾಡ್ತೀವಿ, ಯಾವಾಗ್ಲೂ ನಾವು ಊಟ ಮಾಡೋವಾಗ ಏನ್ ಮಾಡ್ತೀವಿ ಅಂತಂದ್ರೆ ನಮ್ಮ ದೇಹಕ್ಕೆ ಎಷ್ಟು ಬೇಕೋ ಅದಕ್ಕಿಂತ ಸ್ವಲ್ಪ ಜಾಸ್ತಿನೇ ಊಟ ಮಾಡ್ತಾ ಇರ್ತೀವಿ. ಅದು ಮೈಯಲ್ಲಿ ಸೇರ್ತಾ ಹೋದಾಗ ಏನಾಗುತ್ತೆ, ಅದು ಬೇರೆ ಬೇರೆ ಕಾಯಿಲೆಗಳಿಗೆ ಕಾರಣ ಆಗುತ್ತೆ. ಅಂದ್ರೆ ನಮ್ಮಲ್ಲಿ ಒಂದು ಏನಂತ ಹೇಳ್ತಾರೆ, ಡಯಾಬಿಟಿಸ್ ಅಂತಾರೆ, ಅಥವಾ ಈ ಒಂದು ಕ್ಯಾನ್ಸರ್ ಕೂಡ ಹೇಳ್ತಾರೆ. ಇದೆಲ್ಲವೂ ಕೂಡ ಅಗತ್ಯಕ್ಕಿಂತ ಜಾಸ್ತಿ ಆಹಾರ ಸೇವನೆ ಮಾಡಿದ್ರಿಂದ ಆಗಿರುತ್ತೆ. ಯಾವಾಗ ನಾವು ಈ ಉಪವಾಸಗಳನ್ನ ಕೈಗೊಳ್ತೀವಿ, ಅದನ್ನ ವಯಸ್ಸಾದ್ಮೇಲೆ ಶುರು ಮಾಡ್ತೀವಿ ಅಂದ್ರೆ ಕಷ್ಟ ಆಗುತ್ತೆ. ಪ್ರಾರಂಭದಲ್ಲಿ ಚಿಕ್ಕ ವಯಸ್ಸಿನಿಂದಲೇ ನಾವು ಭಕ್ತಿಗೆ ಬರ್ಬೇಕು ಅಂತ ಅದಕ್ಕೆ ಹೇಳ್ತಾರೆ. ಆಗ್ಲಿಂದನೇ ಯಾರು ಮಾಡ್ತಾ ಇರ್ತಾರೆ ಅವ್ರಿಗೆ ವಯಸ್ಸಾದ್ಮೇಲೂ ಅದನ್ನ ಮಾಡಕ್ ಕಷ್ಟ ಏನಾಗಲ್ಲ. ಆ ರೀತಿಯಲ್ಲಿ ನಮ್ಗೆ ನಮ್ಮ ಒಂದು ದೇಹದಿಂದ ಮನಸ್ಸಿನಿಂದ ಆಗುವಂತಹ ಒಂದು ತೊಂದರೆಗಳೇನಿದೆ, ಆ ಒಂದು ಆಧ್ಯಾತ್ಮಿಕ ಕ್ಲೇಶಗಳು ಅವೆಲ್ಲವೂ ಕೂಡ ನಿವಾರಣೆ ಆಗುತ್ತೆ. ಅದಕ್ಕೆ ಇಲ್ಲಿ ವಿದ್ವಾಂಸರು ಹೇಳ್ತಾರೆ ಅದನ್ನ ನಾವು ಬಿಡ್ಲೇಬಾರದು. ಎಂಥವರೇ ಆದ್ರೂ ಕೂಡ, ಎಂತಹ ಒಂದು ದೊಡ್ಡ ವ್ಯಕ್ತಿನೇ ಆದ್ರೂ ಕೂಡ ಅವನು ಈ 3 ಕೂಡ ಬಿಡಬಾರದು ಅಂತ ಹೇಳಿ ಹೇಳ್ತಾ ಇದ್ದಾರೆ. ವೈದಿಕ ಸಾಹಿತ್ಯದಲ್ಲಿ ಹೇಳಿರುವ ಅನೇಕ ಕರ್ಮಗಳ ವಿಷಯದಲ್ಲಿ ವಾದ ವಿವಾದಗಳಿವೆ. ಉದಾಹರಣೆಗೆ ಯಜ್ಞಕ್ಕಾಗಿ ಪ್ರಾಣಿಯನ್ನು ಕೊಲ್ಲಬಹುದು ಎಂದು ಹೇಳಿದೆ, ಆದರೆ ಪ್ರಾಣಿ ಹತ್ಯೆಯು ಸಂಪೂರ್ಣವಾಗಿ ಅಸಹ್ಯಕರವಾದದ್ದು ಎಂದು ಕೆಲವರು ವಾದಿಸುತ್ತಾರೆ. ವೇದ ಸಾಹಿತ್ಯದಲ್ಲಿ ಯಜ್ಞದಲ್ಲಿ ಪ್ರಾಣಿಯನ್ನು ಕೊಲ್ಲಬೇಕೆಂದು ಸೂಚಿಸಿದ್ದರೂ ಪ್ರಾಣಿಯನ್ನು ಕೊಂದಿದೆ ಎಂದು ಭಾವಿಸುವುದಿಲ್ಲ. ಅಂದ್ರೆ ಯಜ್ಞದಲ್ಲಿ ಪ್ರಾಣಿ ಬಲಿ ಅನ್ನುವಂಥದ್ದು, ಅಂದ್ರೆ ಅವರು ಹೇಳ್ತಾ ಇರುವಂತದ್ದು ಯಾವ ರೀತಿಯ ಯಜ್ಞ ಅಂತಂದ್ರೆ ಆ ಒಂದು ತ್ರೇತಾಯುಗದಲ್ಲಿ ಮಾಡ್ತಿದ್ದಂತ ಯಜ್ಞ. ಅಲ್ಲಿ ನಾವು ನೋಡಿದ್ದೀವಿ ಆ ಪಂಡಿತರು ಎಷ್ಟು ಅವರು ಸಾಮರ್ಥ್ಯವನ್ನ ಹೊಂದಿದ್ರು ಅಂದ್ರೆ ಮಂತ್ರಗಳ ಮೂಲಕ ಯಜ್ಞಕುಂಡವನ್ನ ಹೊತ್ತಿಸ್ತಿದ್ರು. ಮತ್ತೆ ಅದಕ್ಕೆ ಬಲಿ ಕೊಡ್ತಾ ಇದ್ದಂತಹ ಪ್ರಾಣಿಗಳು ಕೂಡಲೇ ಒಂದು ಮನುಷ್ಯ ಜನ್ಮವನ್ನ ಅಥವಾ ಒಂದು ಹೊಸ ಜೀವನವನ್ನ ಅವು ಪಡೀತಿದ್ವು. ಮತ್ತೆ ಅಷ್ಟೆಲ್ಲ ಅವರು ಪ್ರಭಾವಶಾಲಿಗಳು, ಶಕ್ತಿಶಾಲಿಗಳಾಗಿದ್ರು. ಆದ್ರೆ ಈಗ ಮಾಡ್ತಾ ಇರುವಂತದ್ದು ಅದು ಬಲಿ ಅಂದ್ರೆ ಇಲ್ಲಿ ನಾವು ಅದನ್ನ ಜೀವಕ್ಕೆ ಕೊಡ್ತಾ ಇರುವ ಹಿಂಸೆ, ಅದಕ್ಕೆ ಹೊಸ ಜೀವನವನ್ನ ಕೊಡ್ತಾ ಇಲ್ಲ, ನಾವು ಅದರ ಒಂದು ಜೀವನವನ್ನ ಹಾಳು ಮಾಡ್ತಾ ಇದ್ವಿ. ಕೆಲವೊಮ್ಮೆ ಯಜ್ಞದಲ್ಲಿ ಕೊಲ್ಲಲಾದ ಪ್ರಾಣಿಗೆ ಹೊಸ ಪ್ರಾಣಿ ಜೀವನವನ್ನು ಕೊಡಲಾಗುತ್ತದೆ. ಕೆಲವೊಮ್ಮೆ ಪ್ರಾಣಿಗಳನ್ನು ಕೂಡಲೇ ಮನುಷ್ಯ ರೂಪದ ಜೀವನಕ್ಕೆ ಎತ್ತಲಾಗುತ್ತದೆ. ಆದರೆ ಋಷಿಗಳಲ್ಲಿ ಭಿನ್ನಾಭಿಪ್ರಾಯವಿದೆ. ಪ್ರಾಣಿಯನ್ನು ಯಾವಾಗಲೂ ಕೊಲ್ಲಬಾರದು ಎಂದು ಕೆಲವರು ಹೇಳುತ್ತಾರೆ. ಇನ್ನು ಕೆಲವರು ಒಂದು ನಿರ್ದಿಷ್ಟ ಯಜ್ಞಕ್ಕಾಗಿ ಪ್ರಾಣಿಯನ್ನು ಕೊಲ್ಲುವುದು ಒಳ್ಳೆಯದು ಎಂದು ಹೇಳುತ್ತಾರೆ. ಯಜ್ಞದ ಕಾರ್ಯಕ್ರಮಗಳನ್ನು ಕುರಿತು ಈ ಭಿನ್ನಾಭಿಪ್ರಾಯಗಳು ಈಗ ಸ್ವತಃ ಪ್ರಭುವೇ ಸ್ಪಷ್ಟಪಡಿಸ್ತಾ ಇದ್ದಾನೆ. ಈಗ ಭಗವಂತನೇ ಹೇಳ್ತಾ ಇದ್ದಾನೆ, ಇಂಥ ಒಂದು ಭಿನ್ನಾಭಿಪ್ರಾಯಗಳು ಸದಾಕಾಲ ಈ ವಿದ್ವಾಂಸರಲ್ಲಿ ಇತ್ತು ಅಂತ. ಹಿಂಸೆ ಅಂತ ಹೇಳೋ ಕಾರಣದಿಂದ ಪ್ರಾಣಿ ಬಲಿ ಮಾಡಬಾರ್ದು ಅಂತ ಹೇಳ್ತಾರೆ. ಆದ್ರೆ ಯಾರು ಸರಿಯಾದ ಒಂದು ಪಂಡಿತರಿದ್ರು, ಯಜ್ಞವನ್ನ ಮಾಡುವಂತವ್ರಿದ್ರು, ಅವರು ಅದನ್ನ ಕೊಲ್ಲುತ್ತಾ ಇದ್ರು ಅಂತಂದ್ರೆ ಅದಕ್ಕೆ ಆಧ್ಯಾತ್ಮಿಕ ಉನ್ನತಿಯಲ್ಲಿ ಹಿಂಸೆ ಅಂದ್ರೆ ಏನು ಅಂತ ತಿಳಿದಿದ್ದೀವಿ. ಹರೇ ಕೃಷ್ಣ, ಹಿಂಸೆ ಅಂದ್ರೆ ಯಾವುದು? ಹಿಂಸೆ ಅಂತಂದ್ರೆ ಕೇವಲ ಪ್ರಾಣಿ ಹತ್ಯೆ ಮಾಡುವಂತದ್ದಾಗ್ಲಿ, ಬಲಿ ಕೊಡೋದಾಗ್ಲಿ ಅದು ಮಾತ್ರ ಅಲ್ಲ, ಇನ್ನೊಬ್ಬರ ಮನಸ್ಸನ್ನು ನೋಯಿಸುವುದು ಅಥವಾ ಕಲ್ಕುವುದು ಇದು ಕೂಡ ಹಿಂಸೆ ಅಂತ ಅನಿಸ್ಕೊಳತ್ತೆ ಮಾತಾಜಿ. ಹಿಂಸೆ ಅಂದ್ರೆ ವಾಸ್ತವದಲ್ಲಿ ಅರ್ಥ ಏನು ಅಂತಂದ್ರೆ ಒಂದು ಆತ್ಮನ ಆಧ್ಯಾತ್ಮಿಕ ಉನ್ನತಿನ ಕುಂಠಿತಗೊಳಿಸುವಂತದ್ದು ಹಿಂಸೆ ಅಂತ ಹೇಳ್ತಾರೆ. ಆದ್ರೆ ಆತ್ಮದ ಆಧ್ಯಾತ್ಮಿಕ ಉನ್ನತಿ ಅಂದ್ರೆ ಏನು ಅಂತಂದ್ರೆ 84 ಲಕ್ಷ ಯೋನಿಗಳಲ್ಲಿ ಈ ಒಂದು ಜೀವಾತ್ಮ ಅನ್ನುವಂಥದ್ದು ಅದು ಇಷ್ಟು ಕಾಲ ಒಂದೊಂದು ಯೋನಿಯಲ್ಲಿ ಇರ್ಬೇಕು ಅಂತಿದೆ. ಅದನ್ನ ದಾಟಿ ಅದು ಮನುಷ್ಯ ಜನ್ಮಕ್ಕೆ ಬರುತ್ತೆ. ಆದ್ರೆ ಹೀಗೆ ಬರ್ತಾ ಇರುವಂತಹ ಆತ್ಮವನ್ನ ನಾವು ನಮ್ಮ ಬಾಯಿ ಚಪಲಕ್ಕೆ ಅದರ ಒಂದು ಜೀವವನ್ನ ಕೊಲ್ಲೋದ್ರಿಂದ ಏನಾಗುತ್ತೆ, ಅದು ಮತ್ತೆ ಅದೇ ಒಂದು ಜನ್ಮವನ್ನ ಪಡೆಯೋದಕ್ಕೆ ಅಂದ್ರೆ ಆ ಕಾಲವನ್ನ ಅದು ಕಂಪ್ಲೀಟ್ ಮಾಡ್ಬೇಕು. ಅದು ಒಂದು ಆಯಸ್ಸದು ಮುಗಿಬೇಕು. ಅದಕ್ಕೆ ಮತ್ತೆ ಅದೇ ಒಂದು ಪ್ರಾಣಿ ಜನ್ಮವನ್ನ ಪಡೆಯುತ್ತೆ. ಹೀಗೆ ನಾವು ಅದರ ಒಂದು ಉನ್ನತಿ ಮಾರ್ಗ ಏನಿದೆ ಅಲ್ಲಿ ನಾವು ತಡೆ ಹೊಟ್ಟುತ್ತಾ ಇದ್ದೀವಿ. ಅದನ್ನೇ ಹಿಂಸೆ ಅಂತ ಕರೀತಾರೆ. ಅದೇ ಸಮಯದಲ್ಲಿ ನಾವು ನಮ್ಮ ಆತ್ಮಕ್ಕೂ ಗ್ಲಾನಿ ಮಾಡ್ಕೊಂತೀವಿ ಅಂತ ಹೇಳ್ತಾರೆ. ಏನಾಗುತ್ತೆ, ಆ ಪ್ರಾಣಿಯನ್ನ ಕೊಂದಾಗ
ಆ ಒಂದು ಕರ್ಮದ ಪ್ರತಿಕ್ರಿಯೆ ಯಾವ ರೀತಿ ಇರುತ್ತೆ ಅಂದ್ರೆ, ಆ ಪ್ರಾಣಿಗೆ ನಮ್ಮನ್ನ ಮತ್ತೆ ಕೊಲ್ಲುವಂತಹ ಒಂದು ಅವಕಾಶ ನಾವು ಮಾಡಿಕೊಡ್ತೀವಿ. ಆಗ ಏನಾಗುತ್ತೆ, ಆ ಪ್ರಾಣಿಯಿಂದ ನಾವು ಕೂಡ ಒಂದು ದಿನ ನಮ್ಮ ಒಂದು ಆಧ್ಯಾತ್ಮಿಕ ಉನ್ನತಿ ಕೂಡ ಅಲ್ಲಿ ಕುಂಠಿತ ಆಗುತ್ತೆ. ಅದನ್ನೇ ಇಲ್ಲಿ ಹಿಂಸೆ ಅಂತ ಕರಿತಾ ಇದ್ದಾರೆ. ಹೀಗೆ ನಾವು ಪ್ರಾಣಿ ಬಲಿ ಅನ್ನುವಂಥದ್ದನ್ನ ಇದ್ರ ಬಗ್ಗೆ ಇಲ್ಲಿ ಭಿನ್ನಾಭಿಪ್ರಾಯ ಇದೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಆದ್ರೆ ಇಲ್ಲಿ ಇವ್ರು ಮಾಡ್ತಾ ಇರೋ ಯಜ್ಞ ಎಂತದ್ದು ಅಂತಂದ್ರೆ, ಅಲ್ಲಿ ಅವರ ಆಧ್ಯಾತ್ಮಿಕ ಉನ್ನತಿಯಲ್ಲಿ ಆಗ್ತಾ ಇದೆ. ಅಂದ್ರೆ ಒಂದು ಪ್ರಾಣಿ ಜನ್ಮದಿಂದ ಅದನ್ನ ನೇರವಾಗಿ ಮನುಷ್ಯ ಜನ್ಮಕ್ಕೆ ತರ್ತಾ ಇದ್ದಾರೆ, ಅಥವಾ ಅದರ ಒಂದು ಜೀವನವನ್ನ ಉನ್ನತ ರೀತಿಯಲ್ಲಿ ಮಾಡ್ತಾ ಇದ್ದಾರೆ. ಅದನ್ನ ಆಧ್ಯಾತ್ಮಿಕವಾಗಿ ಅದು ಉನ್ನತಿ ಹೊಂದ್ತಾ ಇದೆ ಹೊರತು ಅಲ್ಲಿ ಅದಕ್ಕೆ ಯಾವುದೇ ಒಂದು ಕುಂಠಿತ ಆಗ್ತಾ ಇಲ್ಲ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಶ್ಲೋಕ 4. ಹರೇ ಕೃಷ್ಣ. ನಾನು ಓದ್ಲಾ ಮಾತಾಜಿ? ಹಾ ಮಾತಾಜಿ. ಹರೇ ಕೃಷ್ಣ, ಓದ್ಲಾ? ಹಾ ಮಾತಾಜಿ, ಓದಿ ಮಾತಾಜಿ. ಶ್ಲೋಕ ಬಂದಿಲ್ಲ ಮಾತಾಜಿ. ಶ್ರುತಿ ಮಾತಾಜಿ 4ನೇ ಶ್ಲೋಕ ಮಾತಾಜಿ, ಶ್ಲೋಕ 4. ಹರೇ ಕೃಷ್ಣ. ಬರ್ಲಿಲ್ಲ ಮಾತಾಜಿ ಶ್ಲೋಕ. ನಾ ಓದ್ಲಾ ಮಾತಾಜಿ? ಶ್ಲೋಕ 4. ಹಾ ಮಾತಾಜಿ. ಓದ್ಲಾ ಮಾತಾಜಿ? ನಿಶ್ಚಯಂ ಶೃಣು ಮೇ ತತ್ರ ತ್ಯಾಗೇ ಭರತ ಸತ್ತಮ ತ್ಯಾಗೋ ಹಿ ಪುರುಷ ವ್ಯಾಘ್ರ ತ್ರಿವಿಧ ಸಂಪಕೀರ್ತಿತಃ. ಅನುವಾದ: ಭರತ ವಂಶದಲ್ಲಿ ಶ್ರೇಷ್ಠನಾದವನೇ, ಸನ್ಯಾಸವನ್ನು ಕುರಿತು ನನ್ನ ನಿರ್ಣಯವನ್ನು ಈಗ ಕೇಳು. ಮನುಷ್ಯರಲ್ಲಿ ವ್ಯಾಘ್ರನಾದವನೇ, ಧರ್ಮ ಗ್ರಂಥಗಳಲ್ಲಿ ತ್ಯಾಗವು 3 ಬಗೆಗಳದು ಎಂದು ಹೇಳಿದೆ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಇಲ್ಲಿ ತ್ಯಾಗದ ಬಗ್ಗೆ ಹೇಳ್ತಾ ಇದ್ದಾರೆ. ಅಂದ್ರೆ ಯಾವ ಒಂದು ಮನಸ್ಥಿತಿಯಲ್ಲಿ ತ್ಯಾಗಗಳನ್ನ ಮಾಡ್ತಾರೆ ಅಂತ. ಅದರಲ್ಲಿ 3 ರೀತಿಯ ತ್ಯಾಗದ ಬಗ್ಗೆ ಹೇಳ್ತಾ ಇದ್ದಾರೆ. ಆ 3 ರೀತಿಯ ತ್ಯಾಗ ಅನ್ನುವಂಥದ್ದು ಹೇಗೆ ಅಂತಂದ್ರೆ, ಅದು 3 ಗುಣಗಳಲ್ಲಿ ಇದ್ದಾಗ ನಾವು ಮಾಡುವಂತಹ ತ್ಯಾಗದ ಬಗ್ಗೆ ಇಲ್ಲಿ ತಿಳಿಸ್ತಾ ಇದ್ದಾರೆ. ಸನ್ಯಾಸವನ್ನ ಕುರಿತು ಈ ನಿರ್ಣಯವನ್ನ ಕೇಳು ಅಂತ ಇಲ್ಲಿ ಹೇಳ್ತಾ ಇದ್ದಾನೆ ಭಗವಂತ. ಭಾವಾರ್ಥ ಪ್ರಭುಪಾದರಿಂದ ಪ್ರಭುಪಾದರಿಗೆ ಜಯವಾಗಲಿ. ಸನ್ಯಾಸವನ್ನು ಕುರಿತು ಭಿನ್ನಾಭಿಪ್ರಾಯಗಳಿದ್ದರೂ ದೇವೋತ್ತಮ ಪರಮ ಪುರುಷನಾದ ಕೃಷ್ಣನು ಇಲ್ಲಿ ತನ್ನ ತೀರ್ಪನ್ನ ಕೊಡ್ತಾ ಇದ್ದಾನೆ. ಇದೆಲ್ಲ ಇಷ್ಟೊತ್ತು ಹೇಳಿದ ವಿದ್ವಾಂಸರ ಒಂದು ಮನಸ್ಥಿತಿಯ ಬಗ್ಗೆ, ಅವರ ಒಂದು ಅಭಿಪ್ರಾಯವನ್ನ ಈಗ ಸ್ವತಃ ಭಗವಂತನ ಅಭಿಪ್ರಾಯವನ್ನಲ್ಲಿ ಭಗವಂತ ಹೇಳ್ತಾ ಇದ್ದಾನೆ. ಇದನ್ನೇ ಅಂತಿಮವೆಂದು ನಾವು ಸ್ವೀಕಾರ ಮಾಡಬೇಕು. ಇಲ್ಲಿ ಭಗವಂತ ಏನ್ ಹೇಳ್ತಾ ಇದ್ದಾನೆ ಅದು ನಮ್ಗೆ ಮುಖ್ಯ ಆಗತ್ತೆ. ಏನೇ ಆದರೂ ವೇದಗಳು ಪ್ರಭುವೇ ನೀಡಿದ ಬೇರೆ ಬೇರೆ ಶಾಸನಗಳು, ಅಂದ್ರೆ ವೇದಗಳನ್ನ ಅವ್ರು ಏನು ಹೇಳ್ತಾ ಇದ್ದಾರೆ, ವಾದ ಮಾಡ್ತಾ ಇದ್ದಾರೆ, ಅದೆಲ್ಲವೂ ಕೂಡ ವಾಸ್ತವದಲ್ಲಿ ಭಗವಂತನೇ ಕೊಟ್ಟಿರುವಂತದ್ದು. ಪ್ರಭು ಇಲ್ಲಿ ಇದ್ದಾನೆ, ಅವನ ಮಾತನ್ನು ಅಂತಿಮ ಎಂದು ತೆಗೆದುಕೊಳ್ಳಬೇಕು. ಅಂದ್ರೆ ಅವನು ಹೇಳಿದ್ದನ್ನ ಅರ್ಥ ಮಾಡ್ಕೊಂಡಂತವ್ರು ಅವರವರಿಗೆ ಅರ್ಥ ಆದ ರೀತಿಯಲ್ಲಿ ಅಲ್ಲಿ ಭಿನ್ನಾಭಿಪ್ರಾಯಗಳನ್ನ ಹೊಂದುತ್ತಾ ಇದ್ದಾರೆ. ಆದ್ರೆ ಇಲ್ಲಿ ಹೇಳಿದಂತಹ ವ್ಯಕ್ತಿ ಸ್ವತಃ ಅವನೇ ಇರ್ಬೇಕಾದ್ರೆ ಅವನು ಹೇಳುವಂತದ್ದೇ ಅಂತಿಮ ನಿರ್ಣಯ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಸನ್ಯಾಸದ ಪ್ರಕ್ರಿಯೆಯನ್ನು ಯಾವ ಪ್ರಕೃತಿ ಗುಣಗಳಲ್ಲಿ ಮಾಡಿದೆ ಎನ್ನುವುದಕ್ಕೆ ಅನುಗುಣವಾಗಿ ಅದನ್ನು ಪರಿಶೀಲಿಸಬೇಕು. ಅಂದ್ರೆ ಈ ಒಂದು ಸನ್ಯಾಸ ಅನ್ನುವಂಥದ್ದು ಎಲ್ಲರೂ ಮಾಡ್ತಾರೆ, ಆದ್ರೆ ಮಾಡ್ತಾ ಇರುವಂತ ವ್ಯಕ್ತಿಯ ಒಂದು ಮನಸ್ಥಿತಿ ಅಥವಾ ಅವನ ಒಂದು ಕಾನ್ಶಿಯಸ್, ಅವನ ಒಂದು ಪ್ರಜ್ಞೆ, ಯಾವ ಒಂದು ಪ್ರಜ್ಞೆಯಲ್ಲಿ ಅವನು ಅದನ್ನ ಮಾಡ್ತಾ ಇದ್ದಾನೆ ಅನ್ನುವಂಥದ್ದು ಇಲ್ಲಿ ಮುಖ್ಯ ಆಗುತ್ತೆ. ಆ ಒಂದು ಪ್ರಜ್ಞೆ ಅದು ಯಾವಾಗ ಈ ಗುಣಗಳ ಅಧೀನಕ್ಕೆ ಬರುತ್ತೆ ಆಗ ಅದು ಕಲುಷಿತ ಆಗುತ್ತೆ. ಹಾಗೆ ಆ ಒಂದು ಗುಣಕ್ಕೆ ಅನುಗುಣವಾಗಿ ಇಲ್ಲಿ ಅವನು ಮಾಡುವಂತಹ ಸನ್ಯಾಸವನ್ನ 3 ರೀತಿಯಲ್ಲಿ ಇಲ್ಲಿ ಹೇಳ್ತಾ ಇದ್ದಾರೆ. ಶ್ಲೋಕ 5. ಹರೇ ಕೃಷ್ಣ. ಶ್ರುತಿ ಮಾತಾಜಿ, ಅದು ಸ್ಲೈಡ್ ಅಂದ್ರೆ ಹೋಗ್ತಿಲ್ಲ ಮಾತಾಜಿ, ಸ್ಕ್ರೀನ್ ಫಸ್ಟ್ನೇದೇ ಇದೆ. ಶ್ಲೋಕ ಬಂದ್ರೆ ಓದ್ತೀನಿ ಮಾತಾಜಿ ನಾನು. ಹಾ ಮಾತಾಜಿ, ಅದು ಶ್ರುತಿ ಮಾತಾಜಿ ಇದಾರಾ? ಹರೇ ಕೃಷ್ಣ. ಇದಾರೆ. ಬರ್ತಾ ಇದೆನಾ ಮಾತಾಜಿ? 5ನೇ ಶ್ಲೋಕ ಮಾತಾಜಿ, ಅದು ಮೊದಲನೇ ಶ್ಲೋಕ ತೋರಿಸ್ತಾ ಇದೆ. ಮಾತಾಜಿ 5ನೇ ಶ್ಲೋಕ ಓದ್ಲ ನಾನು? ಹಾ ಓದಿ ಮಾತಾಜಿ. ಅಲ್ಲ ಮಾತಾಜಿ, ಇದು ಸ್ಕ್ರೀನ್ ಮೇಲೆ ಬರ್ತಾ ಇದೆನಾ ಮಾತಾಜಿ? ಬಂತ ಮಾತಾಜಿ? ಕಾಣಿಸ್ತಿಲ್ಲ ಮಾತಾಜಿ. ಅಂದ್ರೆ ಮೊದಲನೇದೇ ಇದೆ ಮಾತಾಜಿ, ಫಸ್ಟ್ನೇದೇ ಇದೆ. ಚೇಂಜ್ ಆಗ್ತಾ ಇದೆನಾ ಮಾತಾಜಿ? ಈಗ ಆಯ್ತು. 5 ಹಾ ಮಾತಾಜಿ. ಓದ್ತೀನಿ ಮಾತಾಜಿ ಇವಾಗ. ಹಾ ಓದಿ ಮಾತಾಜಿ. ಒಂದ್ ನಿಮಿಷ. ಶ್ಲೋಕ 5. ಯಜ್ಞದಾನ ತಪ ಕರ್ಮ ನಾತ್ಯಾಜ್ಯಂ ಕಾರ್ಯಮೇವ ತತ್ ಯಜ್ಞೋ ದಾನಂ ತಪಶ್ಚೈವ ಪಾವನಾನಿ ಮನೀಷಾಂ. ಮೇಲೆ ಅನುವಾದ: ಯಜ್ಞ ದಾನ ತಪಸ್ಸುಗಳನ್ನು ಬಿಡಬಾರದು, ಅವುಗಳನ್ನು ಮಾಡಬೇಕು. ವಾಸ್ತವವಾಗಿ ಯಜ್ಞ ದಾನ ತಪಸ್ಸುಗಳು ಮಹಾತ್ಮರನ್ನು ಸಹ ಪರಿಶುದ್ಧಗೊಳಿಸುತ್ತದೆ. ಧನ್ಯವಾದಗಳು ಮಾತಾಜಿ.
ಭಾವಾರ್ಥ ಓದ್ಬೇಕಾ? ಇಲ್ಲ ಇಲ್ಲ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಅಂದ್ರೆ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ, ಯಜ್ಞ ದಾನ ತಪಸ್ಸುಗಳು, ಇದು ಭಗವಂತ ಅವನ ಅಭಿಪ್ರಾಯವನ್ನ ಹೇಳ್ತಾ ಇರುವಂತದ್ದು. ಈ ಮೂರನ್ನು ನಾವು ಯಾವತ್ತು ಅದು ಅಂತ ಭಗವಂತನ ಅಭಿಪ್ರಾಯ ಕೂಡ ಅದೇ ಆಗಿದೆ. ಮತ್ತೆ ಅದು ಎಂತಹ ಮಹಾತ್ಮರು, ಅಂದ್ರೆ ಸಾಧಾರಣ ವ್ಯಕ್ತಿಗಳೆಲ್ಲ ಮಹಾತ್ಮರು ಅನ್ನಿಸ್ಕೊಡೋರ್ನು ಕೂಡ ಅದು ಪರಿಶುದ್ಧಗೊಳಿಸುತ್ತೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾನೆ. ಭಾವಾರ್ಥದಲ್ಲಿ ಪ್ರಭುಪಾದರು ಏನ್ ಹೇಳ್ತಾ ಇದಾರೆ ಅಂತ ನೋಡೋಣ. ಹರೇ ಕೃಷ್ಣ. ಪ್ರಭುಪಾದರಿಂದ ಪ್ರಭುಪಾದರಿಗೆ ಜಯವಾಗಲಿ. ಯೋಗಿಗಳು ಮಾನವ ಸಮಾಜದ ಪ್ರಗತಿಗಾಗಿ ಕಾರ್ಯಗಳನ್ನ ಮಾಡಬೇಕು. ಮನುಷ್ಯನನ್ನು ಆಧ್ಯಾತ್ಮಿಕ ಜೀವನಕ್ಕೆ ಇರಿಸಲು ಅನೇಕ ಶುದ್ಧೀಕರಣ ವಿಧಾನಗಳಿವೆ. ಆದ್ರೆ ಯಾರು ಯೋಗಿಗಳು ಅಂತಂದ್ರೆ ಭಗವಂತನ ಒಂದು ಭಕ್ತರು ಯಾರಿದ್ದಾರೆ ಅವರು ಎಂತಹ ಕಾರ್ಯಗಳನ್ನ ಮಾಡ್ತಾರೆ, ಸಮಾಜಕ್ಕೆ ಉನ್ನತಿ ಅಂದ್ರೆ ಆಧ್ಯಾತ್ಮಿಕವಾಗಿ ಆತ್ಮವನ್ನ ಮೇಲಕ್ಕೆ ತರುವಂತಹ ಕಾರ್ಯಗಳನ್ನ ಮಾಡಬೇಕು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಮನುಷ್ಯರನ್ನು ಆಧ್ಯಾತ್ಮಿಕ ಜೀವನಕ್ಕೆ ಏರಿಸಲು ಅನೇಕ ಶುದ್ಧೀಕರಣ ವಿಧಾನಗಳಿವೆ. ಉದಾಹರಣೆಗೆ ಹೇಳುವುದಾದರೆ ಮದುವೆ ಸಮಾರಂಭವು ಇಂತಹ ಯಜ್ಞಗಳಲ್ಲಿ ಒಂದು. ಅಂದ್ರೆ ಇಲ್ಲಿ ಈ ಸನ್ಯಾಸ ಅನ್ನುವಂಥದ್ದು ಯಾರಿಗೆ ಹೇಳಿದ್ದಾರೆ, ಒಂದು ಇಡೀ ಒಂದು ಜನ ಸಮೂಹದಲ್ಲಿ 1% ಜನ ಮಾತ್ರನೇ, ಅಂದ್ರೆ 4 ಆಶ್ರಮಗಳಿದೆ, ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ. ಆದ್ರೆ ಈ ಒಂದು ಸಮಾಜದಲ್ಲಿ 1% ಅಷ್ಟು ಜನ ಮಾತ್ರನೇ ಅವರು ನೇರವಾಗಿ ಸನ್ಯಾಸವನ್ನು ಸ್ವೀಕಾರ ಮಾಡ್ತಾರೆ. ಉಳಿದ ಒಂದು 99% ಜನ ಏನಿರ್ತಾರೆ ಅವರು ಗೃಹಸ್ಥಾಶ್ರಮವನ್ನೇ ಆಯ್ಕೆ ಮಾಡ್ಕೋತಾರೆ. ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ, ಈ ರೀತಿ ನೋಡುವಾಗ ಈ ಒಂದು ವಿವಾಹ ಯಜ್ಞ, ಮದುವೆ ಸಮಾರಂಭ ಅನ್ನುವಂಥದ್ದು ಕೂಡ ಒಂದು ಯಜ್ಞ. ಅದನ್ನ ಇಲ್ಲಿ ವಿವಾಹ ಯಜ್ಞ ಅಂತ ಹೇಳಿ ಕರೀತಾ ಇದ್ದಾರೆ. ಈ ಒಂದು ವಿವಾಹ ಯಜ್ಞದ ಒಂದು ಮೂಲ ಉದ್ದೇಶ ಏನು ಅಂತಂದ್ರೆ ಇಲ್ಲಿ ಸಮಾಜದಲ್ಲಿ ಒಂದು ನಾಗರಿಕತೆಯನ್ನ ಕಾಪಾಡ್ಕೊಳ್ಳುವಂಥದ್ದು. ಮತ್ತೆ ಆ ಒಂದು ಯಜ್ಞದ ಏನು ಅರ್ಥ ಹೇಳ್ತಾರೆ ಅಂದ್ರೆ ಗೃಹಸ್ಥ ಮತ್ತೆ ಗೃಹ ಮೇದಿ ಅಂತ ಹೇಳ್ತಾರೆ. ಹರೇ ಕೃಷ್ಣ. ಯಾರಾದ್ರೂ ಹೇಳ್ತೀರಾ ಗೃಹಸ್ಥನಿಗೂ ಗೃಹ ಮೇದಿಗೂ ಏನ್ ವ್ಯತ್ಯಾಸ ಅಂತ? ಗೃಹಸ್ಥ ಅಂದ್ರೆ ಯಾರು, ಗೃಹ ಮೇದಿ ಅಂದ್ರೆ ಯಾರು ಅಂತ? ಗೃಹಸ್ಥ ಗೃಹ ಮೇದಿ ಅಂತಂದ್ರೆ ಬಾಹ್ಯ ಒಂದು ಆಸೆಗಳನ್ನ ಇಟ್ಕೊಂಡು ಜೀವಿಸ್ತಕ್ಕಂಥದ್ದ ಮಾತಾಜಿ? ಇಲ್ಲ ಮಾತಾಜಿ, ಗೃಹಸ್ಥ ಅಂದ್ರೆ ಏನು ಅಂತಂದ್ರೆ ಯಾರು ಈ ಗೃಹಸ್ಥಾಶ್ರಮಕ್ಕೆ ಬರ್ತಾರೆ ಅವರು ವಿವಾಹ ಯಜ್ಞವನ್ನು ಮಾಡ್ತಾರೆ. ಆ ವಿವಾಹ ಯಜ್ಞದ ಮೂಲ ಉದ್ದೇಶ ಏನಾಗಿರುತ್ತೆ ಅಂದ್ರೆ ಅಲ್ಲಿ ಗಂಡನ ಪಾತ್ರ ತುಂಬಾ ಪ್ರಾಮುಖ್ಯತೆನ ಹೊಂದಿರುತ್ತೆ. ಅಲ್ಲಿ ಗಂಡ ಅಂತ ಮದ್ವೆ ಆದ್ಮೇಲೆ ಅವ್ರು ಏನ್ ಮಾಡ್ಬೇಕು ಅಂದ್ರೆ ಹೆಂಡತಿ, ಮಕ್ಕಳು, ಪರಿವಾರ ಮತ್ತೆ ಉಳಿದ ಆಶ್ರಮದವರು, ಬ್ರಹ್ಮಚರ್ಯ, ವಾನಪ್ರಸ್ಥ, ಸನ್ಯಾಸಿಗಳು, ಇವರೆಲ್ಲರ ಒಂದು ಜವಾಬ್ದಾರಿಯನ್ನ ಅವ್ರು ನಿರ್ವಹಣೆ ಮಾಡ್ಬೇಕಾಗತ್ತೆ. ಅವಾಗ ಅವ್ರಿಗೆ ತುಂಬಾ ಜವಾಬ್ದಾರಿ ಇರುತ್ತೆ. ಯಾವ ತರ ಅಂತಂದ್ರೆ ಸಾಧಾರಣವಾಗಿ ಇದನ್ನ ಯಾವ ತರ ಮಾಡ್ತಾರೆ ಅಂತಂದ್ರೆ ಪರಿವಾರಕ್ಕೆ ಬೇಕಾಗಿರುವ ಎಲ್ಲಾ ಒಂದು ಅವಶ್ಯಕತೆಗಳನ್ನ ಒದಗಿಸುವಂತದ್ದು ಅವನ ಜವಾಬ್ದಾರಿ ಆಗುತ್ತೆ. ಅಂದ್ರೆ ಅವ್ರಿಗೆ ಏನೆಲ್ಲ ಅವಶ್ಯಕತೆಗಳಿದೆ, ಮೂಲಭೂತ ಅವಶ್ಯಕತೆಗಳು, ಅದನ್ನ ಒದಗಿಸುವಂತದನ್ನ ಗೃಹಸ್ಥಾಶ್ರಮಕ್ಕೆ ಬಂದವರು ಮಾಡ್ಬೇಕಾಗತ್ತೆ. ಆದ್ರೆ ಅಷ್ಟಕ್ಕೆ ಅದು ಸೀಮಿತ ಅಲ್ಲ. ವಾಸ್ತವದಲ್ಲಿ ಗೃಹಸ್ಥ ಅಂತಂದ್ರೆ ಅವನ ಒಂದು ಜವಾಬ್ದಾರಿ ಏನು ಅಂತಂದ್ರೆ ಅವನು ಪರಿವಾರಕ್ಕೆ ಬರೀ ಆಹಾರ, ಬಟ್ಟೆ, ಅವ್ರಿಗೆ ಬೇಕಾಗಿರೋ ಅವಶ್ಯಕತೆಗಳನ್ನ ದೇಹಕ್ಕೆ ಬೇಕಾಗಿರುವ ಅವಶ್ಯಕತೆಗಳನ್ನ ಒದಗಿಸೋದಕ್ಕೆ ನಿಲ್ಲೋದಿಲ್ಲ. ಅವನ ಕುಟುಂಬ ಅಂತ ಏನು ಜವಾಬ್ದಾರಿ ಅಂತ ತಗೊಂಡಿದ್ದಾನೆ, ಅವರ ಒಂದು ಆತ್ಮದ ಆಧ್ಯಾತ್ಮಿಕ ಉನ್ನತಿಯ ಬಗ್ಗೆ ಕೂಡ ಅವನು ಜವಾಬ್ದಾರಿನ ವಹಿಸ್ಬೇಕಾಗತ್ತೆ. ಅದನ್ನ ತಗೊಂಡ್ರೆ ಅವನು ಗೃಹಸ್ಥ. ಅದನ್ನ ತಗೊಂಡಿರ ಅವನು ಬರೀ ಒಂದು ದೇಹ ಪೋಷಣೆ ಅಷ್ಟೇ ನನ್ನ ಜವಾಬ್ದಾರಿ ಅಂತ ಆ ರೀತಿ ಒಂದು ಜೀವನವನ್ನ ಮಾಡುವಂತವ್ರನ್ನ ಗೃಹ ಮೇದಿಗಳು ಅಂತಾರೆ. ಗೃಹಸ್ಥ ಅಂತ ಅನಿಸ್ಕೋಬೇಕಂತಂದ್ರೆ ಅವನ ಮನೆಯಲ್ಲಿ ಇರುವಂತವ್ರು, ಅವನ ಹೆಂಡತಿ, ಮಕ್ಕಳು, ತಂದೆ, ತಾಯಿ ಎಲ್ಲರನ್ನು ಕೂಡ ಅವರು ಆಧ್ಯಾತ್ಮಿಕವಾಗಿ ಉನ್ನತಿಯನ್ನ ಹೊಂದಬೇಕು. ಅಂದ್ರೆ ಅವರ ಮನೆಯಲ್ಲಿ ಅದು ಮೃತ್ಯು ಆಗ್ಬಾರ್ದು ಅಂತ ಹೇಳ್ತಾರೆ. ಗೃಹಸ್ಥನ ಮನೆಯಲ್ಲಿ ಮೃತ್ಯು ಆಗ್ಬಾರ್ದು ಅಂತಂದ್ರೆ ಯಾವ ರೀತಿ ಅಂದ್ರೆ ಅವನ ಒಂದು ಜವಾಬ್ದಾರಿಯಲ್ಲಿ ಯಾರೆಲ್ಲ ಬಂದಿದ್ದಾರೆ ಅವರಿಗೆ ಆಧ್ಯಾತ್ಮಿಕ ಜ್ಞಾನವನ್ನು ಕೊಡೋದ್ರಿಂದ ಅವರನ್ನ ಅಮೃತತ್ವಕ್ಕೆ ಕೊಂಡೊಯ್ಯುವಂತಹ ಒಂದು ಕಾರ್ಯವನ್ನ ಮಾಡ್ಬೇಕು. ಅಂದ್ರೆ ಅವರನ್ನ ಉನ್ನತಿಗೊಳಿಸ್ಬೇಕು, ಅವರನ್ನ ಭಗವಂತನ ಧಾಮಕ್ಕೆ ಎತ್ತುವಂತಹ ಕಾರ್ಯವನ್ನ ಅವನು ಮಾಡ್ಬೇಕು. ಅದನ್ನ ಬಿಟ್ಟು ಅವನು ಮತ್ತೆ ಈ ಭೋಗ ಜೀವನದಲ್ಲಿ ಎಲ್ಲರೂ ತೊಡಗುವಂತೆ ಮಾಡಿ ಅವನು ಭೋಗ ಜೀವನವನ್ನ ಮಾಡಿ ಮತ್ತೆ ಪ್ರಾಣಿಗಳ ಹಾಗೆ ಹುಟ್ಟು ಸಾಯುವಂತಹ ಬದುಕನ್ನ ಮಾಡಿದ್ರೆ ಅವನನ್ನ ಗೃಹ ಮೇದಿ ಅಂತ ಕರೀತಾರೆ. ಈ ಒಂದು ಯಜ್ಞ, ವಿವಾಹ ಯಜ್ಞದ ಮೂಲ ಉದ್ದೇಶ ಅದಾಗಿರುತ್ತೆ. ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. ಸನ್ಯಾಸ ಆಶ್ರಮದಲ್ಲಿ ಇರುವ ಮತ್ತು ಸಂಸಾರ ಬಾಂಧವ್ಯವನ್ನು ಬಿಟ್ಟಿರುವ ಸನ್ಯಾಸಿಯು ಮದುವೆ ಆಚರಣೆಯನ್ನು ಬೆಂಬಲಿಸಬೇಕೆ. ಅಂದ್ರೆ ಇಲ್ಲಿ ನಾವು ನೋಡ್ತೀವಿ, ಪ್ರಭುಪಾದರು ಕೂಡ ಸನ್ಯಾಸಿಗಳು ಸಾಧಾರಣವಾಗಿ ಯಾರದೇ ಮದುವೆಗಳಿಗೆ ಹೋಗೋದಿಲ್ಲ. ಯಾಕೆ ಹೋಗೋದಿಲ್ಲ ಅಂತಂದ್ರೆ ಅದು ಅವರಿಗೆ ಅಲ್ಲಿ ಆಸಕ್ತಿ ಇರೋದಿಲ್ಲ. ಮತ್ತೆ ಸಾಧಾರಣವಾಗಿ ಯಾರು ಹೋಗೋದಿಲ್ಲ. ಆದ್ರೆ ಪ್ರಭುಪಾದರು ಏನ್ ಮಾಡ್ತಾರೆ ಅಂದ್ರೆ ಪಾಶ್ಚಾತ್ಯ ದೇಶಗಳಿಗೆ ಹೋದಾಗ ಅನೇಕ ಜನ ಅವರ ಒಂದು ಅನುಯಾಯಿಗಳಿಗೆ ಅವರು ಮದುವೆ ಮಾಡ್ತಾರೆ. ಅವರೇ ಸ್ವತಃ ನಿಂತು
ಮದುವೆ ಮಾಡ್ತಾರೆ. ಯಾಕೆ ಆ ಥರ ಮಾಡ್ತಾರೆ ಅಂದರೆ ಅವರು ಆ ರೀತಿ ಮಾಡೋದ್ರಿಂದ ಆಧ್ಯಾತ್ಮಿಕವಾಗಿ ಅವರಲ್ಲಿ ಉನ್ನತಿ ಆಗುತ್ತೆ ಅನ್ನೋ ಕಾರಣದಿಂದ ಅವ್ರಿಗೆ ಆ ಮದುವೆಗಳನ್ನು ಮಾಡಿಸ್ತಾರೆ. ಮನುಷ್ಯರಿಗೆ ಒಳಿತು ಮಾಡುವ ಯಾವುದೇ ಯಜ್ಞವನ್ನು ಬಿಡಲೇಬಾರದು ಎಂದು ಪ್ರಭು ಇಲ್ಲಿ ಹೇಳ್ತಾ ಇದ್ದಾನೆ. ವಿವಾಹ ಯಜ್ಞದ ಉದ್ದೇಶ ಆಧ್ಯಾತ್ಮಿಕ ಮುನ್ನಡೆಗೆ ಅಗತ್ಯವಾದ ಶಾಂತಿಯನ್ನು ಪಡೆಯುವಂತೆ ಮನುಷ್ಯನ ಮನಸ್ಸನ್ನು ನಿಯಂತ್ರಿಸುವುದು. ಅಂದ್ರೆ ಆಧ್ಯಾತ್ಮಿಕವಾಗಿ ಮುನ್ನಡೆಯೋದಕ್ಕೆ ಅವನ ಮನಸ್ಥಿತಿ ಪಕ್ವ ಆಗುವಂತೆ ಮಾಡುವಂತಹ ಒಂದು ವಿವಾಹ, ಅದು ವಿವಾಹ ಯಜ್ಞವನ್ನ ಇಲ್ಲಿ ಭಗವಂತ ಅವನು ಅದು ಕೂಡ ಯಜ್ಞನೇ ಅಂತ ಇಲ್ಲಿ ಹೇಳ್ತಾ ಇದ್ದಾನೆ. ಅದನ್ನ ಬಿಡಬಾರ್ದು ಅಂತಾನು ಹೇಳ್ತಾ ಇದ್ದಾನೆ. ಸನ್ಯಾಸಿಗಳು ಸಹ ಬಹುಮಂದಿಗೆ ವಿವಾಹ ಯಜ್ಞವನ್ನು ಮಾಡಿಕೊಳ್ಳುವಂತೆ ಪ್ರೋತ್ಸಾಹಿಸಬೇಕು. ಸನ್ಯಾಸಿಗಳು ಹೆಂಗಸರೊಡನೆ ಇರಲೇಬಾರದು. ಆದ್ರೆ ಸನ್ಯಾಸಿಗಳಿಗೆ ನಿಯಮಗಳಿದೆ. ಅಂದ್ರೆ ಅವರು ಆತ್ಮ ಸಂಯಮಿಗಳಾಗಿರ್ಬೇಕು, ಬ್ರಹ್ಮಚರ್ಯದಲ್ಲಿ ಇರಬೇಕು. ಆದ್ರೆ ಬದುಕಿನ ಇನ್ನೂ ಕೆಳ ಹಂತದಲ್ಲಿ ಇರುವ ತರುಣನು ವಿವಾಹದಲ್ಲಿ ಹೆಂಡತಿಯನ್ನು ಸ್ವೀಕರಿಸಬಾರದು ಎಂದು ಇದರ ಅರ್ಥ ಅಲ್ಲ. ಅಂದ್ರೆ ಯಾರು ಇನ್ನು ಸನ್ಯಾಸಾಶ್ರಮದ ಹಂತಕ್ಕೆ ಬಂದಿಲ್ಲ, ಗೃಹಸ್ಥಾಶ್ರಮವನ್ನ ಸ್ವೀಕಾರ ಮಾಡ್ತಾ ಇದ್ದಾರೆ, ಅಂತವರಿಗೆ ಈ ಒಂದು ನಿಬಂಧನೆಗಳು ಇಲ್ಲ. ಅಂದ್ರೆ ಅವರು ಬ್ರಹ್ಮಚರ್ಯ ಮಾಡಬೇಕು ಅಥವಾ ಅವರು ಆತ್ಮ ಸಂಯಮವನ್ನು ಹೊಂದಿರಬೇಕು ಅಂತ ಇಲ್ಲಿ ಹೇಳ್ತಾ ಇಲ್ಲ. ಆದ್ರೆ ಅವರು ಒಂದು ನಿಯಮಕ್ಕೆ ಒಳಪಡ್ತಾರೆ. ಅಂದ್ರೆ ಅವರ ಒಂದು ಹೆಂಡತಿಯ ಜೊತೆಯಲ್ಲಿ ಮಾತ್ರನೇ ಅದು ಅವರು ಆ ಒಂದು ಏನಂತಾರೆ ಕಾಮ ಭೋಗ ಜೀವನವನ್ನ ಮಾಡೋದಕ್ಕೆ ಬೇರೆ ಏನಂತ ಹೇಳ್ತಾರೆ, ಬೇರೆ ಈ ಒಂದು 4 ಹೆಂಗಸರ ನಿಯಂತ್ರಕ ಜೊತೆ ತತ್ವಗಳಲ್ಲಿ ಅದರಲ್ಲಿ ಬರುವಂತವ್ರು ಯಾವುದು ಶಾಸ್ತ್ರದಲ್ಲಿ ಇಲ್ಲ ಅಂತದನ್ನ ಮಾಡಬಾರ್ದು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅನೈತಿಕ ಸಂಬಂಧಗಳನ್ನ ಹೊಂದಿರಬಾರ್ದು ಅನ್ನುವಂಥದ್ದು. ಮತ್ತೆ ಈ ಅನೈತಿಕ ಸಂಬಂಧಗಳು ಬರಬಾರ್ದು ಅನ್ನೋ ಕಾರಣಕ್ಕಾಗಿಯೇ ಈ ವಿವಾಹ ಯಜ್ಞ ಅನ್ನುವಂಥದ್ದು ಇರೋದು. ಆದ್ದರಿಂದ ಕೆಳಗಿನ ಹಂತದಲ್ಲಿ ಅವುಗಳನ್ನು ಬಿಡಬಾರದು. ಹೀಗೆಯೇ ದಾನದ ಗುರಿಯು ಹೃದಯವನ್ನು ಪರಿಶುದ್ಧಗೊಳಿಸುವುದು. ಹಿಂದೆ ವಿವರಿಸಿದಂತೆ ಪಾತ್ರರಾದವರಿಗೆ ದಾನವನ್ನು ಕೊಟ್ಟರೆ ಅದು ಆಧ್ಯಾತ್ಮಿಕ ಜೀವನದ ಪ್ರಗತಿಗೆ ಕಾರಣ ಆಗುತ್ತೆ. ಅಂದ್ರೆ ನಾವು ಆಧ್ಯಾತ್ಮಿಕವಾಗಿ ಉನ್ನತಿಯನ್ನು ಹೊಂದಬೇಕು ಅಂತಂದ್ರೆ ಸರಿಯಾದ ವ್ಯಕ್ತಿಗೆ ಸರಿಯಾದ ಕಾಲದಲ್ಲಿ ಸರಿಯಾದ ಸಮಯದಲ್ಲಿ ಸರಿಯಾದ ಉದ್ದೇಶದಿಂದ ದಾನವನ್ನು ಕೊಡಬೇಕು. ದಾನವನ್ನು ಕೊಡುವಾಗ ಸರಿಯಾದ ವ್ಯಕ್ತಿ ಯಾರು, ಹರೇ ಕೃಷ್ಣ, ಯಾರಿಗೆ ದಾನ ಕೊಡಬೇಕು? ಮಾಮೂಲಾಗಿ ಅದೇ ಬ್ರಾಹ್ಮಣರಿಗೆ ವೈದಿಕ ಧರ್ಮವನ್ನು ಆಚರಿಸಿಕೊಂಡು ಹೋಗುವವರಿಗೆ ಕೊಡುವಂತದ್ದು, ಅಥವಾ ಯಾವ ಸಂಸ್ಥೆಗಳು ಕೃಷ್ಣ ಯಾವ ಸಂಸ್ಥೆಗಳು ಕೃಷ್ಣ ಪ್ರಜ್ಞೆಯನ್ನ ಏನು ಅಂತ ಮುಂದುವರಿಸುವಂತದ್ದು, ಅದನ್ನ ಹೆಚ್ಚಿಸುವಂತದ್ದು, ಅಂತ ಸಂಸ್ಥೆಗಳಿಗೆ ದಾನವನ್ನು ಕೊಡುವಂತದ್ದು. ಅಂದ್ರೆ ಯಾರು ಸಮಾಜವನ್ನ ಆಧ್ಯಾತ್ಮಿಕತೆ ಕಡೆಗೆ ಮಾರ್ಗದರ್ಶನವನ್ನ ಕೊಡ್ತಾರೆ ಅಂತವ್ರಿಗೆ ದಾನವನ್ನ ಕೊಡ್ಬೇಕು. ನಾವು ಕೊಡುವಾಗ ಯಾವ ಮನಸ್ಥಿತಿಯಿಂದ ಕೊಡ್ಬೇಕು ಮಾತಾಜಿ? ದಾನದ ಪ್ರತಿಫಲವನ್ನ ನಾವು ಆಶಿಸ್ಲೇಬಾರ್ದು ಮಾತಾಜಿ. ಹರೇ ಕೃಷ್ಣ. ಇನ್ನೊಬ್ರು ಯಾರು ಹೇಳ್ತಾ ಇದ್ರಿ ಮಾತಾಜಿ? ಅಪೇಕ್ಷೆ ಇಲ್ಲದೆ ಸಾತ್ವಿಕ ಮನಸ್ಸಿನಿಂದ ಕೊಡ್ಬೇಕು. ಏನಂತ ಹೇಳ್ತಾರೆ, ನಾವು ಯಾವುದೇ ದಾನ ತಪಸ್ಸು ಯಜ್ಞ ಮಾಡುವಾಗ ಓಂ ತತ್ಸತ್ ಅಂತ ಕೊಡಬೇಕು. ಓಂ ತತ್ಸತ್ ಅಂತಂದ್ರೆ ಅದು ಭಗವಂತನಿಗೆ ಅರ್ಪಣೆ ಆಗ್ಲಿ ಇದು ಅಂತ, ಅಂದ್ರೆ ಪರಮಾತ್ಮನಿಗೆ ಅರ್ಪಿಸ್ತಾ ಇದೀವಿ ಅಂತ ಹೇಳಿ ಕೊಡಬೇಕು. ಅಂತಹ ಒಂದು ಮನಸ್ಥಿತಿಯಿಂದ ಕೊಟ್ಟಾಗ ಅದು ಕೊಟ್ಟಂತಹ ದಾನ ಕೊಟ್ಟವರು ನಮಗೂ ಕೂಡ ಆಧ್ಯಾತ್ಮಿಕ ಉನ್ನತಿಗೆ ಅದು ಕಾರಣ ಆಗುತ್ತೆ. ಅಂದ್ರೆ ನಾವು ಯಾವಾಗ ಉನ್ನತ ಕಾರ್ಯಗಳಿಗಾಗಿ ದಾನವನ್ನ ಕೊಡ್ತೀವಿ ಅದು ನಮ್ಮಲ್ಲಿ ಭಕ್ತಿ ಪುಣ್ಯವನ್ನ ಹೆಚ್ಚಿಸುತ್ತೆ. ಅಂದ್ರೆ ನಾವು ಆಧ್ಯಾತ್ಮಿಕವಾಗಿ ಮುಂದುವರಿಯೋದಕ್ಕೆ ಸಹಾಯ ಮಾಡುತ್ತೆ. ಮತ್ತೆ ನಾವು ಕೊಟ್ಟ ದಾನ ಕೂಡ ಅದು ಸಮಾಜದಲ್ಲಿ ಆಧ್ಯಾತ್ಮಿಕ ಮುನ್ನಡೆಯನ್ನ ಸಾಧಿಸುವಂತ ಸಂಸ್ಥೆಗಳು ಅದು ಅದನ್ನ ಸರಿಯಾದ ರೀತಿಯಲ್ಲಿ ಬಳಕೆ ಮಾಡ್ಕೊಳ್ಳೋದಕ್ಕೆ ನಾವು ಮಾಡಿದ ಒಂದು ದಾನ ಆಗತ್ತೆ. ಹರೇ ಕೃಷ್ಣ. ಶ್ಲೋಕ 6 ಯಾರಾದ್ರೂ ಓದ್ತೀರಾ ಮಾತಾಜಿ? ಮಾತಾಜಿ ನಾನು ಮಾತಾಜಿ. ಏತನ್ನಪಿತು ಕರ್ಮಾಣಿ ಸಂಗಂ ತತ್ವ ಫಲಾನಿ ಚ ಕರ್ತವ್ಯಾನೀತಿ ಮೇ ಪಾರ್ಥ ನಿಶ್ಚಿತಂ ಮತಮುತ್ತಮಂ. ಪ್ರಾರ್ಥನೆ: ಈ ಎಲ್ಲಾ ಕರ್ಮಗಳನ್ನು ಆಸಕ್ತಿ ಇಲ್ಲದೆ ಮತ್ತು ಫಲಾಪೇಕ್ಷೆ ಇಲ್ಲದೆ ಮಾಡಬೇಕು. ಅದನ್ನು ಕರ್ತವ್ಯ ಎಂದು ಮಾಡಬೇಕು. ಇದು ನನ್ನ ಅಂತಿಮ ಅಭಿಪ್ರಾಯ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಅಂದ್ರೆ ಇಲ್ಲಿ ಏನಂತ ಹೇಳ್ತಾ ಇದಾರೆ, ಭಗವಂತ ಹೇಳ್ತಾ ಇದ್ದಾನೆ, ಎಲ್ಲ ಕರ್ಮಗಳನ್ನ ಆಸಕ್ತಿ ಇಲ್ಲದೆ ಫಲಾಪೇಕ್ಷೆ ಇಲ್ಲದೆ ಮಾಡ್ಬೇಕು, ಅವನ ಕರ್ತವ್ಯ ಅಂತ ಮಾಡ್ಬೇಕು. ಅದು ಭಗವಂತನ ಅಭಿಪ್ರಾಯ. ಭಗವಂತ ಅವನ ಅಭಿಪ್ರಾಯವನ್ನ ಹೇಳ್ತಾ ಇದ್ದಾನೆ. ನಾವು ಕೆಲಸವನ್ನ ಬಿಡೋದಕ್ಕೆ ಸಾಧ್ಯ ಇಲ್ಲ. ಕೆಲಸ ಮಾಡ್ದಿರ ಯಾವ ಜೀವಾತ್ಮನು ಇರಕ್ಕೆ ಸಾಧ್ಯ ಇಲ್ಲ. ಆ ಜೀವಾತ್ಮ ಇದ್ದಾನೆ ಅಂತಂದ್ರೆ ಅವನು ಚಟುವಟಿಕೆಯಿಂದ ಕೂಡಿರ್ತಾನೆ. ಮತ್ತೆ ಆ ಒಂದು ಜೀವಾತ್ಮ ದೇಹದಲ್ಲಿ ಇರ್ಬೇಕಂದ್ರೆ ಆ ದೇಹದ ಪೋಷಣೆ ಮಾಡ್ಬೇಕಾಗತ್ತೆ. ಅದಕ್ಕಾಗಿ ನಾವು ಕೆಲಸಗಳನ್ನ ಮಾಡ್ಲೇಬೇಕಾಗತ್ತೆ. ಹಾಗೆ ಕೆಲಸ ಮಾಡ್ಬೇಕಾದ್ರೆ ಅದರ ಒಂದು ಪಾಪ ಪುಣ್ಯದ ಕರ್ಮ ಅನ್ನುವಂಥದ್ದು ಅದಕ್ಕೆ ಅಂಟ್ಕೊಳ್ಬಾರ್ದು ಅಂತಂದ್ರೆ ನಾವು ಅದನ್ನ ಭಗವಂತನಿಗೆ ಆ ಒಂದು ಫಲದ ಒಂದು ಅರ್ಪಣೆ ಮಾಡೋದ್ರಿಂದ ನಾವು ಅದರಲ್ಲಿ ಕರ್ಮದಲ್ಲಿ ಆಸಕ್ತಿನ
ಇಟ್ಕೊಳ್ದಿರ, ಅಂದ್ರೆ ಕರ್ಮ ಮಾಡುವಾಗ ನಮ್ಗೆ ಅದರ ಫಲದ ಮೇಲೆ ಆಸಕ್ತಿ ಇರಬಾರ್ದು. ಮತ್ತೆ ಆ ಫಲಗಳನ್ನ ಭಗವಂತನಿಗೆ ಅರ್ಪಣೆ ಮಾಡಿ, ಮತ್ತೆ ಈಗ ಎಲ್ಲರೂ ಹೇಳ್ತಾರೆ ಫಲದ ಆಸಕ್ತಿ ಇಲ್ದಿರ ಕರ್ಮ ಹೇಗೆ ಮಾಡೋದು ಅಂತ. ಅಂದ್ರೆ ಈಗ ನಾವು ಕೆಲಸಕ್ಕೆ ಹೋಗ್ತೀವಿ, ಹಣ ಗಳಿಸ್ತೀವಿ ಅಂತಂದ್ರೆ ನನಗೆ ಅಲ್ಲಿ ಹಣ ಕೊಟ್ಟಿಲ್ಲ ಅಂದ್ರೆ ನಾವ್ ಯಾರು ಕೆಲಸ ಮಾಡೋದಿಲ್ಲ. ಹಾಗಿರ್ಬೇಕಾದ್ರೆ ಮತ್ತೆ ಆ ಫಲಕ್ಕೆ ನಂಟ್ಕೊಂಡಿರ ಮಾಡುವಂತ ಯಾವ್ದನ್ನ ಹೇಳ್ತಾ ಇದ್ದಾನೆ ಭಗವಂತ ಅಂತಂದ್ರೆ, ಬಂದಂತ ಫಲದಲ್ಲಿ ಒಂದು ಭಾಗ ಅದು ಪರಿಶುದ್ಧ ಆಗ್ಬೇಕು ಅಂತಂದ್ರೆ ಭಗವಂತನ ಕಾರ್ಯಗಳಿಗೆ ಅದನ್ನ ಅರ್ಪಣೆ ಮಾಡುವಂಥದ್ದು. ಆ ರೀತಿ ಮಾಡುವಾಗ ನಾನು ಯಾವ ಒಂದು ಮನಸ್ಥಿತಿಯನ್ನ ಇಟ್ಕೋಬೇಕು, ಇದು ನನ್ನ ಕರ್ತವ್ಯ ಅಂತ ಹೇಳಿ ಮಾಡ್ಬೇಕು. ಯಾರೋ ನನಗೆ ಹೇಳ್ತಾ ಇದಾರಂತ ಬಲವಂತವಾಗಿ ಮಾಡುವಂಥದ್ದಲ್ಲ, ಮಾಡ್ತಾ ಇರೋ ಕೆಲಸ ಅದು ನನ್ನ ಕರ್ತವ್ಯ. ಆ ಒಂದು ಕರ್ತವ್ಯದಿಂದ ನನಗೆ ಏನು ಬರುತ್ತೆ ಕೊನೆಗೆ ಆ ಒಂದು ಲಾಭನೋ ನಷ್ಟನೋ ಅದನ್ನು ಕೂಡ ನಾನು ಅದರ ಮೇಲೆ ಆಸಕ್ತಿ ಇಲ್ದಿರ ಅದು ಬಂದದ್ದನ್ನ ಭಗವಂತನ ಒಂದು ಪ್ರಸಾದ ಅಂತ ಹೇಳಿ ಸ್ವೀಕಾರ ಮಾಡುವಂಥದ್ದು. ಅದನ್ನೇ ಇಲ್ಲಿ ಭಗವಂತ ಅವನ ಅಭಿಪ್ರಾಯ ಅಂತ ಹೇಳಿ ತಿಳಿಸ್ತಾ ಇದ್ದಾನೆ. ಭಾವಾರ್ಥ ಪ್ರಭುಪಾದರಿಗೆ ಜಯವಾಗಲಿ. ಯಜ್ಞಗಳು ಪರಿಶುದ್ಧಗೊಳಿಸುತ್ತವೆ, ಆದರೂ ಇವುಗಳ ಆಚರಣೆಯಿಂದ ಮನುಷ್ಯನು ಫಲವನ್ನು ನಿರೀಕ್ಷಿಸಬಾರದು. ಯಾವುದೇ ಒಂದು ಯಜ್ಞವನ್ನ ಮಾಡೋದ್ರಿಂದ ಅದು ನಮ್ಮ ಅಸ್ತಿತ್ವ ಶುದ್ಧಿಯನ್ನ ಗೊಳಿಸುತ್ತೆ, ಆದ್ರೆ ಅದು ಅಸ್ತಿತ್ವ ಶುದ್ಧಿಯನ್ನ ಗೊಳಿಸುತ್ತೆ ಅನ್ನೋ ಕಾರಣಕ್ಕಾಗಿ ನಾವು ಅದನ್ನ ಮಾಡಬಾರ್ದು. ಅದನ್ನ ಈಗ ನಾವು ಹರೇ ಕೃಷ್ಣ ಮಹಾಮಂತ್ರದಲ್ಲಿ ಅಪರಾಧಗಳನ್ನ ಹೇಳ್ತಾರೆ, 10 ಅಪರಾಧಗಳು. ಅದರಲ್ಲಿ ಎಷ್ಟೇ ಅಪರಾಧ, 7ನೇ ಅಪರಾಧ ಯಾವುದು ಅಂತ ಯಾರಿಗಾದ್ರೂ ಗೊತ್ತಿದ್ಯಾ? ಹರೇ ಕೃಷ್ಣ, 7ನೇ ಅಪರಾಧ ಇದು ಆರತಿ ಸಮಯದಲ್ಲಿ ಕೊನೆಗೆ ಶಿಷ್ಟಾಷ್ಟಕಮ ಹೇಳುವಾಗ ಹೇಳ್ತಾರೆ. ಅದಾದ್ಮೇಲೆ ಅಪರಾಧಗಳು. ಹರೇ ಕೃಷ್ಣ. ಮಾತಾಜಿ ಹಾ ಮಾತಾಜಿ, ಯಾರ್ದು ಡಿಸ್ಟರ್ಬೆನ್ಸ್ ಬರ್ತಿದೆ, ಮ್ಯೂಟ್ ಇಟ್ಕೊಳ್ಳಿ ಮಾತಾಜಿ. ಹೇಳಿ ಮಾತಾಜಿ, ನೀವ್ ಹೇಳಿ. 7ನೇದು ಪವಿತ್ರ ನಾಮದ ಬಲದ ಮೇಲೆ ಪಾಪ ಚಟುವಟಿಕೆಗಳನ್ನು ಮಾಡುವುದು. ಹಾ, ಅಂದ್ರೆ ಅಲ್ಲಿ ನಾವು ಹರೇ ಕೃಷ್ಣ ಮಹಾಮಂತ್ರವನ್ನು ಮಾಡೋದ್ರಿಂದ ಅದು ನಮ್ಮ ಎಷ್ಟೋ ಜನ್ಮದ ಕರ್ಮಗಳು, ಪಾಪದ ಪ್ರತಿಕ್ರಿಯೆಗಳನ್ನ ಅದು ನಿಶೇಷಗೊಳಿಸುತ್ತೆ ಅಂತ ತಿಳಿದು ನಾನೀಗ ಆ ಒಂದು ಯಜ್ಞವನ್ನ ಮಾಡ್ತೀನಿ, ಸಂಕೀರ್ತನ ಯಜ್ಞವನ್ನ ಮಾಡ್ತೀನಿ, ಜೊತೆಯಲ್ಲಿ ತಪ್ಪು ಮಾಡ್ತೀನಿ. ಯಾಕೆಂದ್ರೆ ನನ್ಗೆ ಗೊತ್ತಾಗಿದೆ ನಾನು ಮಾಡಿದ ಕರ್ಮದ ಫಲವನ್ನೆಲ್ಲ ಅದು ನಿಶೇಷಗೊಳಿಸುತ್ತೆ ಅಂತ ಹೇಳಿ ಜಪನ ಮಾಡುವಂಥದ್ದು, ತಪ್ಪು ಮಾಡುವಂಥದ್ದು ಅದು ಮಾಡಬಾರ್ದು. ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಎಲ್ಲ ಒಂದು ಯಜ್ಞಗಳು ನಾವು ಅದು ನಮ್ಮನ್ನ ಈ ಪಾಪಗಳಿಂದ ನಮ್ಮ ಅಸ್ತಿತ್ವವನ್ನು ಶುದ್ಧಿಗೊಳಿಸುತ್ತೆ. ಆದ ಕಾರಣ ನಾವು ಯಜ್ಞಗಳನ್ನ ಮಾಡಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಬದುಕಿನ ಲೌಕಿಕ ಪ್ರಗತಿಯನ್ನು ಸಾಧಿಸುವ ಎಲ್ಲ ಯಜ್ಞಗಳನ್ನು ಬಿಟ್ಟು ಬಿಡಬೇಕು. ಅಂದ್ರೆ ಅಲ್ಲಿ ಎಂತಹ ಒಂದು ಯಜ್ಞಗಳನ್ನ ಬಿಡಬೇಕು ಅಂತ ಹೇಳ್ತಾ ಇದ್ದಾರೆ. ಕಾಮ್ಯ ಕರ್ಮಗಳು ಅಂತ ಹೇಳ್ತೀವಿ, ಅಂದ್ರೆ ಲೌಕಿಕ ಪ್ರಗತಿ, ಅಂದ್ರೆ ನಾನು ಆಧ್ಯಾತ್ಮಿಕ ಪ್ರಗತಿ ಅಲ್ಲ, ಲೌಕಿಕವಾಗಿ ನನಗೆ ಇನ್ನೇನೋ ಒಂದು ಉನ್ನತವಾದದ್ದು ಸಿಗ್ಬೇಕು ಅಂತ ಉದ್ದೇಶದಿಂದ ಮಾಡುವಂತ ಯಜ್ಞಗಳನ್ನ ಇಲ್ಲಿ ಬಿಡಬೇಕು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅದೇ ಕರ್ಮಕಾಂಡಗಳನ್ನ ಬಿಡಬೇಕು. ಆದ್ರೆ ಮನುಷ್ಯನ ಜೀವನವನ್ನು ಪರಿಶುದ್ಧ ಮಾಡಿ ಅದನ್ನು ಆಧ್ಯಾತ್ಮದ ಮಟ್ಟಕ್ಕೆ ಏರಿಸುವ ಯಜ್ಞಗಳನ್ನು ನಿಲ್ಲಿಸಬಾರದು. ಕೃಷ್ಣ ಪ್ರಜ್ಞೆಗೆ ಕೊಂಡೊಯ್ಯುವುದೆಲ್ಲವನ್ನು ಪ್ರೋತ್ಸಾಹಿಸಬೇಕು. ಭಗವಂತನ ಭಕ್ತಿ ಸೇವೆಗೆ ಕರೆದೊಯ್ಯುವ ಯಾವುದೇ ಕರ್ಮವನ್ನಾದರೂ ಸ್ವೀಕರಿಸಬೇಕೆಂದು ಶ್ರೀಮದ್ ಭಾಗವತದಲ್ಲಿ ಹೇಳಿದೆ. ಅಂದ್ರೆ ಇಲ್ಲಿ ಏನಂತ ಭಕ್ತಿ ಸೇವೆಗೆ ಕೊಂಡೊಯ್ಯುವಂಥದ್ದು ಅಂತಂದ್ರೆ ಇಲ್ಲಿ ಸವೈ ಪುಂಸ ಪರೋ ಧರ್ಮ ಯಥೋ ಭಕ್ತಿ ರದೋಕ್ಷಜೆ ಅಹೈತುಕಿ ಅಪ್ರತಿಹತ ಯಯಾತ್ಮ ಸುಪ್ರಸೀದತಿ ಅಂತ ಹೇಳ್ತಾರೆ. ಅಂದ್ರೆ ಅಲ್ಲಿ ಪರೋಧರ್ಮ ಅಂತಂದ್ರೆ ಭಗವಂತನ ಕಾರ್ಯಗಳು, ಅದು ಯಾರನ್ನ ಕುರಿತಾಗಿ ಮಾಡುವಂಥದ್ದು? ಅಧೋಕ್ಷಜ ಅಂದ್ರೆ ಕೃಷ್ಣನನ್ನ ಕುರಿತಾಗಿ ಮಾಡುವಂಥದ್ದು. ಅಂತಹ ಕರ್ಮಗಳು ಅದು ಪರೋಧರ್ಮ ಅಂತ ಹೇಳ್ತಾರೆ. ಅಂತಹ ಧರ್ಮವನ್ನ ನಾವು ಮಾಡಬೇಕು. ಅದರಿಂದ ಏನಾಗುತ್ತೆ? ಯಯಾತ್ಮ ಸುಪ್ರಸೀದತಿ, ಅಂದ್ರೆ ಆತ್ಮಕ್ಕೆ ಅದು ತೃಪ್ತಿಯನ್ನ, ಸಮಾಧಾನವನ್ನ, ಶಾಂತಿಯನ್ನ ಕೊಡುವಂಥದ್ದು ಅಂತ ಅಲ್ಲಿ ಇದನ್ನ ಹೇಳ್ತಾ ಇದ್ದಾರೆ. ಇದು ಅತ್ಯಂತ ಉನ್ನತವಾದ ಧಾರ್ಮಿಕ ಓರೆಗಲು. ಭಗವಂತನ ಭಕ್ತಿ ಸೇವೆಯಲ್ಲಿ ತನಗೆ ನೆರವಾಗುವ ಯಾವುದೇ ಕರ್ಮ, ಯಜ್ಞ ಅಥವಾ ದಾನ ಅದನ್ನ ಭಕ್ತನು ಸ್ವೀಕರಿಸಬೇಕು ಅಂತೇಳಿ ಕೃಷ್ಣನು ಮತ್ತೆ ಪ್ರಭುಪಾದರು ಹೇಳ್ತಾ ಇದ್ದಾರೆ. ಹರೇ ಕೃಷ್ಣ. ಶ್ಲೋಕ 7 ಮಾತಾಜಿ. ಓದ್ಲ ಮಾತಾಜಿ? ಹಾ ಮಾತಾಜಿ. ಶ್ಲೋಕ 7. ನಿಯತಸ್ಯ ಚ ಸನ್ಯಾಸಃ ಕರ್ಮಣೋ ನೋಪಪದ್ಯತೆ ಮೋಹತ್ತಸ್ಯ ಪರಿತ್ಯಾಗಸ್ಥಮಸಃ ಪರಿಕೀರ್ತಿತಃ. ಅನುವಾದ: ವಿವಿಧ ಕರ್ತವ್ಯಗಳನ್ನು ತ್ಯಜಿಸಲೇಬಾರದು. ಮನುಷ್ಯನು ಮೋಹದಿಂದಾಗಿ ತನ್ನ ನಿಯಮಿತ ಕರ್ತವ್ಯಗಳನ್ನು ಬಿಟ್ಟು ಬಿಟ್ಟರೆ ಅಂತಹ ಪರಿತ್ಯಾಗವು ತಾಮಸ ಗುಣದಲ್ಲಿ ಮಾಡಿದುದು ಎಂದು ಹೇಳುತ್ತಾರೆ. ಧನ್ಯವಾದ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಅಂದ್ರೆ ಎಲ್ಲರೂ ಕೂಡ ಪ್ರತಿಯೊಂದು ಕರ್ಮವನ್ನ ಕರ್ತವ್ಯ ದೃಷ್ಟಿಯಿಂದ ಮಾಡ್ಬೇಕು ಅಂತ ಇಲ್ಲಿ ಭಗವಂತ ಹೇಳಿದ್ದಾನೆ. ಈಗ ಅದನ್ನ
ವಿದಿತ ಕರ್ತವ್ಯ ಅಂತ ಹೇಳ್ತಾ ಇದ್ದಾನೆ. ಅಂದ್ರೆ ಅವರವರ ಒಂದು ಇಲ್ಲಿ ಅರ್ಜುನನಿಗೆ ವಿದಿತ ಕರ್ತವ್ಯ, ಅವನು ಕ್ಷತ್ರಿಯನಾದ ಕಾರಣ ಯುದ್ಧ ಮಾಡಬೇಕು. ಆದ್ರೆ ನಾವು ಕೂಡ ಯುದ್ಧ ಮಾಡ್ಬೇಕು ಅಂತ ಇಲ್ಲಿ ಕೃಷ್ಣ ಹೇಳ್ತಾ ಇಲ್ಲ. ನಮಗೆ ನಮ್ಮದೇ ಆದಂತಹ ಒಂದು ಕರ್ತವ್ಯಗಳಿದೆ, ಅದನ್ನ ನಾವು ಬಿಡುವಂತಿಲ್ಲ ಅಂತ ಇಲ್ಲಿ ಹೇಳ್ತಾ ಇದ್ದಾನೆ. ಆದ್ರೆ ಮನುಷ್ಯ ಮೋಹದಿಂದ ತನ್ನ ನಿಯಮಿತ ಕರ್ತವ್ಯಗಳನ್ನ ಬಿಟ್ಟು ಬಿಟ್ರೆ, ಅಂದ್ರೆ ಅವನು ಆ ಒಂದು ಕರ್ತವ್ಯಗಳನ್ನ ಮೋಹದಿಂದ, ಅಂದ್ರೆ ಅವನಿಗೆ ಅದು ಅರ್ಥ ತಿಳಿತಿಲ್ಲ ಅಂತ ಹೇಳಿ ಅವನು ಅದನ್ನ ಬಿಟ್ಬಿಟ್ಟ ತ್ಯಾಗ ಮಾಡ್ದ ಅಂತ ಹೇಳಿದ್ರೆ, ಅದನ್ನ ಇಲ್ಲಿ ತಾಮಸ ಗುಣದಲ್ಲಿ ಮಾಡಿದ್ದು ಅಂತೇಳಿ ಭಗವಂತ ತಿಳಿಸ್ತಾ ಇದ್ದಾನೆ. ಭಾವಾರ್ಥ ಪ್ರಭುಪಾದರಿಗೆ ಜಯವಾಗಲಿ. ಐಹಿಕ ತೃಪ್ತಿಗಾಗಿ ಮಾಡುವ ಕರ್ಮವನ್ನು ಬಿಟ್ಟು ಬಿಡಬೇಕು. ಆದರೆ ಪರಮಪ್ರಭುವಿಗಾಗಿ ಆಹಾರವನ್ನು ಸಿದ್ಧ ಮಾಡುವುದು, ನೈವೇದ್ಯವನ್ನು ಅರ್ಪಿಸಿ ಪ್ರಸಾದ ಸ್ವೀಕರಿಸುವುದು, ಹೀಗೆ ಆಧ್ಯಾತ್ಮಿಕ ಚಟುವಟಿಕೆಗೆ ನೇರವಾಗುವ ಕರ್ಮವನ್ನು ಬಿಡಲೇಬಾರದು. ಸನ್ಯಾಸಿಯಾದವನು ತನಗಾಗಿ ಅಡಿಗೆ ಮಾಡಿಕೊಳ್ಳಲೇಬಾರದು ಎಂದು ಹೇಳಿದೆ. ತನಗಾಗಿ ಅಡಿಗೆ ಮಾಡಿಕೊಳ್ಳುವುದನ್ನು ನಿಷೇಧಿಸಿದೆ, ಆದರೆ ಪರಮಪ್ರಭುವಿಗಾಗಿ ಅಡಿಗೆ ಮಾಡುವುದನ್ನು ನಿಷೇಧಿಸಿಲ್ಲ. ಹೀಗೆಯೇ ಕೃಷ್ಣ ಪ್ರಜ್ಞೆಯಲ್ಲಿ ತನ್ನ ಶಿಷ್ಯನು ಮುನ್ನಡೆಯಲು ಸಹಾಯ ಮಾಡುವುದಕ್ಕಾಗಿ ಸನ್ಯಾಸಿಯು ವಿವಾಹ ಸಮಾರಂಭವನ್ನು ನಡೆಸಬಹುದು. ಇಂತಹ ಕರ್ಮಗಳನ್ನು ಮನುಷ್ಯನು ತ್ಯಜಿಸಿದರೆ ಅವನು ತಾಮಸ ಗುಣದಿಂದ ಹೀಗೆ ಮಾಡುತ್ತಿದ್ದಾನೆ ಎಂದು ಅರ್ಥ ಮಾಡಿಕೊಳ್ಳಬೇಕು. ಅಂದ್ರೆ ನಾನು ಸನ್ಯಾಸಿ ಅಂತ ಹೇಳಿ ನಾ ಅಡಿಗೆ ಮಾಡ್ಕೊಳ್ಳೋ ಹಾಗಿಲ್ಲ ಅಂತ ಹೇಳಿ ಅವನು ಊಟ ಮಾಡ್ದಿರ ಇರೋದಕ್ಕೆ ಸಾಧ್ಯ ಇಲ್ಲ. ಆದ್ರೆ ಅವನು ಹೇಗೆ ಮಾಡ್ಬೋದು, ಅವನದನ್ನ ಭಗವಂತನ ಒಂದು ಪ್ರಸಾದವಾಗಿ ಸ್ವೀಕಾರ ಮಾಡ್ಬೋದು. ಮತ್ತೆ ಇನ್ನೊಂದು ಇಲ್ಲಿ ಹೇಳ್ತಾ ಇರುವಂತದ್ದು, ಸನ್ಯಾಸಿಯಾದವನು ಅವನು ಒಂದು ಬ್ರಹ್ಮಚರ್ಯವನ್ನ ಆಚರಣೆ ಮಾಡ್ಬೇಕು. ಹಾಗಂತ ಅವನು ತನ್ನ ಶಿಷ್ಯರಿಗೆ, ಯಾರು ಇನ್ನೂ ಆಧ್ಯಾತ್ಮಿಕವಾದ ಒಂದು ಉನ್ನತಿಯಲ್ಲಿ ಪರಿಪೂರ್ಣವಾಗಿ ಸನ್ಯಾಸಿಯ ಹಂತಕ್ಕೆ ಬಂದಿಲ್ಲ ಅಂತವರಿಗೆ ಅವನು ಈ ಒಂದು ವಿವಾಹ ಸಮಾರಂಭಗಳನ್ನ ಅವರು ಮದ್ವೆ ಆಗ್ಬಾರ್ದು ಅಂತ ಅವ್ರಿಗೆ ಅವನು ಹೇಳುವಂತಿಲ್ಲ. ಅಂದ್ರೆ ಇದನ್ನ ಆ ರೀತಿ ಮಾಡ್ತಾ ಇದ್ದಾರೆ ಅಂತಂದ್ರೆ, ಬರೀ ಸನ್ಯಾಸಿಯಾದವನು ಅಡ್ಗೆ ಮಾಡ್ಕೊಳ್ಬಾರ್ದು ಅಂತ ಅವನು ಬರೀ ಮಧುಕರಿಯನ್ನ ಮಾಡ್ತಾನೆ. ಮತ್ತೆ ಅವನು ಭಗವಂತನ ನೈವೇದ್ಯವನ್ನ ಸ್ವೀಕಾರ ಮಾಡ್ಬೇಕು, ಅದನ್ನ ಮಾಡ್ತಾ ಇಲ್ಲ ಅಂತಂದ್ರೆ ಅವ್ನು ತಮೋಗುಣದ ಸನ್ಯಾಸಿ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ಸನ್ಯಾಸ ಅಂತಂದ್ರೆ ಇಲ್ಲಿ ಜಗತ್ ಸಂಸಾರಿ ಅಂತ ಹೇಳ್ತಾರೆ. ಆ ರೀತಿ ಮಾಡಿದಿರ ಅವನು ಏನಂತ ಹೇಳ್ತಾರೆ, ಅಜ್ಞಾನದಿಂದ. ಮತ್ತೆ ಇಲ್ಲಿ ವಿವಾಹ ಅನ್ನುವಂಥದ್ದು ಅದು ಭಗವಂತನೇ ಹೇಳಿರುವಂತಹ ಒಂದು ಯಜ್ಞ, ಅದು ಕೂಡ ಒಂದು ಆಧ್ಯಾತ್ಮಿಕ ಉನ್ನತಿಗೆ ಬೇರೆ ಅವನ ಶಿಷ್ಯಂದಿರಿಗೆ ಅಥವಾ ಇನ್ನೊಂದು ಜನರಿಗೆ ಅದು ಉಪಯೋಗ ಆಗ್ತಿದೆ ಅಂತಂದ್ರೆ ಅದು ಕೂಡ ಆಧ್ಯಾತ್ಮಿಕವಾಗಿ ಉನ್ನತಿಗೆ ಮಾಡುವಂತ ಯಜ್ಞ ಆದ ಕಾರಣ ಅದನ್ನ ಪ್ರೋತ್ಸಾಹ ಮಾಡ್ಬೇಕು. ಅವನು ಇಲ್ಲ ಸನ್ಯಾಸಿ ಆದವನು ಬ್ರಹ್ಮಚರ್ಯ ಮಾಡ್ಬೇಕು ಅನ್ನೋ ಹಾಗೆ ಎಲ್ಲರಿಗೂ ಕೂಡ ಅದನ್ನೇ ಮಾಡೋದಕ್ಕೆ ಅವನು ಹೇಳುವಂತಿಲ್ಲ ಅಂತೇಳಿ ಹೇಳ್ತಾ ಇದ್ದಾರೆ. ಆ ರೀತಿ ಮಾಡೋದನ್ನ ಇಲ್ಲಿ ತಮೋಗುಣದ ಸನ್ಯಾಸ ಅಂತ, ತಮೋಗುಣದಲ್ಲಿ ಮಾಡಿದ ತ್ಯಾಗ ಅಂತ ಹೇಳ್ತಾ ಇದ್ದಾನೆ. ಹರೇ ಕೃಷ್ಣ. 8ನೇ ಶ್ಲೋಕ ಮಾತಾಜಿ. ಓದ್ಲ ಮಾತಾಜಿ. ಶ್ಲೋಕ 8. ದುಃಖಮಿತ್ಯೇವ ಯತ್ಕರ್ಮ ಕಾಯ ಕ್ಲೇಶ ಭಯ ತ್ಯಜೇತ್ ಸಕೃತ್ವ ರಾಜಸಂ ತ್ಯಾಗಂ ನೈವ ತ್ಯಾಗ ಫಲಂ ಲಭೇತ್. ಅನುವಾದ: ನಿಯಮಿತ ಕರ್ತವ್ಯಗಳನ್ನು ಕ್ಲೇಶದಾಯಕವೆಂದಾಗಲಿ ದೇಹಾಯಾಸದ ಭಯದಿಂದಾಗಲಿ ಬಿಟ್ಟು ಬಿಡುವವನು ರಾಜಸ ಗುಣದಿಂದ ತ್ಯಜಿಸಿದನೆಂದು ಭಾವಿಸಲಾಗುತ್ತದೆ. ಅಂತಹ ಕರ್ಮದಿಂದ ತ್ಯಾಗದಲ್ಲಿ ಪ್ರಗತಿ ಸಾಧಿಸಲಾಗುವುದಿಲ್ಲ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಈಗ ರಜೋಗುಣದಲ್ಲಿ ಮಾಡುವಂತ ತ್ಯಾಗದ ಬಗ್ಗೆ ಹೇಳ್ತಾ ಇದ್ದಾನೆ. ರಜೋಗುಣದಲ್ಲಿ ಮಾಡುವ ತ್ಯಾಗ ಯಾವ ತರದ್ದು ಅಂತಂದ್ರೆ, ನಾವು ನೋಡ್ತೀವಿ ಮಿಥ್ಯಾಚಾರಿಗಳು, ವಿಮೂಢಾತ್ಮ ಅಂತ. ಅಂದ್ರೆ ಅವ್ರಿಗೆ ಒಂದು ಜವಾಬ್ದಾರಿ ತಗೊಳ್ಳುವಂಥದ್ದು ಕಷ್ಟ. ಅಂದ್ರೆ ಮನೆ ಪರಿವಾರದ ಸಾಕುವಂಥದ್ದು, ಅವರನ್ನ ನೋಡ್ಕೊಳ್ಳುವಂಥದ್ದು, ಅದೆಲ್ಲ ಕಷ್ಟ ಅಂತ ಹೇಳಿ ಸನ್ಯಾಸವನ್ನ ಮಾಡುವಂಥವ್ರು, ಅದನ್ನೆಲ್ಲ ಬಿಟ್ಟು ಹೋಗುವಂಥವ್ರು, ಅದನ್ನ ಇಲ್ಲಿ ರಜೋಗುಣದ್ದು ಅಂತ ಹೇಳ್ತಾ ಇದ್ದಾರೆ. ದೇಹಾಯಾಸದ ಭಯದಿಂದ, ಅಂದ್ರೆ ಅವ್ರಿಗೆ ಆ ಒಂದು ದೇಹ ಶ್ರಮ ಪಡ್ಬೇಕಾಗತ್ತೆ, ಆ ಶ್ರಮ ಬೇಡ ಅಂತ ಹೇಳಿ ತ್ಯಾಗ ಮಾಡುವಂಥವ್ರು, ಅವ್ರು ಮಾಡ್ತಾ ಇರುವಂತದ್ದು ರಜೋಗುಣದಿಂದ ಮಾಡುವಂತಹ ತ್ಯಾಗ ಅಂತ ಹೇಳಿ ತಿಳಿಸ್ತಾ ಇದ್ದಾನೆ. ಭಾವಾರ್ಥ ಪ್ರಭುಪಾದರಿಗೆ ಜಯವಾಗಲಿ. ಕೃಷ್ಣ ಪ್ರಜ್ಞೆಯಲ್ಲಿ ಇರುವವನು ತಾನು ಫಲಾಪೇಕ್ಷಿತ ಕರ್ಮವನ್ನು ಮಾಡುತ್ತಿದ್ದೇನೆ ಎಂಬ ಭಯದಿಂದ ಹಣವನ್ನು ಸಂಪಾದಿಸುವುದನ್ನು ಬಿಟ್ಟು ಬಿಡಬಾರದು. ಅಂದ್ರೆ ಯಾರು ಭಕ್ತರಿರ್ತಾರೆ ಅವರು ಫಲಾಪೇಕ್ಷಿತ ಕರ್ಮವನ್ನು, ಅಂದ್ರೆ ಹಣವನ್ನು ಗಳಿಸ್ಬೇಕು, ಸಂಪಾದನೆ ಮಾಡಿದಿರೋ ಜೀವನ ನಡೆಯೋದಿಲ್ಲ. ಇದನ್ನ ಪ್ರಭುಪಾದರು ಕೂಡ ನೋಡ್ತೀವಿ. ಅಂದ್ರೆ ಅವರ ಒಂದು ಇಸ್ಕಾನ್ ಸಂಸ್ಥೆ ಪ್ರಾರಂಭ ಆದಾಗ ಅವರಿಗೆ ಅನೇಕ ಜನ ಶಿಷ್ಯಂದಿರು ಯಾರಿದ್ದಾರೆ ಅವರು ಆ ಸಂಸ್ಥೆಯನ್ನ ಕಟ್ಟೋದಕ್ಕೆ ಸಹಾಯ ಮಾಡ್ತಾರೆ. ಯಾವ ರೀತಿ ಸಹಾಯ ಮಾಡ್ತಾರೆ ಅಂದ್ರೆ, ಅವರು ಎಲ್ಲಾ ಕರ್ಮಿಗಳ ಹಾಗೆ ಅವರು ಎಲ್ಲಾ ಕೆಲಸಗಳನ್ನು ಮಾಡ್ತಾರೆ. ಅವರು ಏನು ಸಂಭಾವನೆ ಪಡಿತಾ ಇದ್ರು ಆ ಕೆಲಸದಿಂದ ಸಂಭಾವನೆಯನ್ನ ಪರಿಪೂರ್ಣವಾಗಿ ಅವರು ಆ ಒಂದು ಸಂಸ್ಥೆಯನ್ನ ನಿರ್ಮಾಣ ಮಾಡೋದಕ್ಕೆ ಅವರು ಸಹಾಯಕ್ಕೆ ಅವರು ಕೊಡ್ತಾರೆ. ಅದಕ್ಕೆ ಪ್ರಭುಪಾದರು ಹೇಳ್ತಾರೆ ನೀವೆಲ್ಲ ನಿಜವಾದ ಸನ್ಯಾಸಿಗಳು ಅಂತ. ಆದ್ರೆ ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ, ಕೆಲಸ ಮಾಡಿ ತನ್ನ ಹಣವನ್ನು ಕೃಷ್ಣ ಪ್ರಜ್ಞೆಯಲ್ಲಿ ತೊಡಗಿಸುವ ಅವನಿಗೆ ಸಾಧ್ಯವಾಗಬಹುದು, ಅಥವಾ ಬೆಳಿಗ್ಗೆ ಬಹುಬೇಗ ಏಳುವುದರಿಂದ ತನ್ನ ದಿವ್ಯ
ಕೃಷ್ಣ ಪ್ರಜ್ಞೆಯನ್ನು ಬೆಳೆಸಿಕೊಳ್ಳಲು ಸಾಧ್ಯವಾಗಬಹುದು. ಭಯದಿಂದ ಅಥವಾ ಇಂತಹ ಕರ್ಮಗಳು ಕ್ಲೇಶದಾಯಕ ಎಂಬ ಭಾವನೆ ಇರುವುದರಿಂದ ಬಿಟ್ಟು ಬಿಡಬಾರದು. ಅದನ್ನ ಕೆಲಸ ಮಾಡೋದು ಅದು ತಪ್ಪು ಅಂತ ಹೇಳಿ ಕೆಲಸವನ್ನ ಮಾಡೋದನ್ನೇ ಬಿಡಬಾರ್ದು. ಕೆಲಸದ ಫಲವನ್ನ ನಾವು ಭಗವಂತನಿಗೆ ಬಳಸ್ಬೋದು ಅನ್ನೋವಾಗ ಆ ಕೆಲಸ ಅದು ಲೌಕಿಕವಾದ ಕಾರ್ಯ ಅನ್ನಿಸ್ಕೊಳ್ಳೋದಿಲ್ಲ ಅಂತ ಇಲ್ಲಿ ಹೇಳ್ತಾ ಇದ್ದಾನೆ. ಅದೇ ರೀತಿ ನಮ್ಗೆ ಈ ಶ್ರಮ ಪಡುವಂಥದ್ದು ತಪಸ್ಸು ಅಂದ್ರೆ ಬೆಳಿಗ್ಗೆ ಎದ್ದೇಳೋದು ಇದು ಕಷ್ಟ ಅಂತ ಹೇಳಿ ನಾವು ಅದನ್ನ ಬಿಟ್ರೆ ಆ ತ್ಯಾಗ ಅದು ರಜೋಗುಣದ ತ್ಯಾಗ ಅಂತ ಹೇಳಿ ಹೇಳ್ತಾ ಇದ್ದಾನೆ. ಇಂತಹ ತ್ಯಾಗವು ರಾಜಸ ಸ್ವಭಾವದ್ದು. ರಾಜಸ ಕಾರ್ಯದ ಫಲವು ಯಾವಾಗಲೂ ದುಃಖದಾಯಕ. ಅಂದ್ರೆ ಇಲ್ಲಿ ನಾವು ಆ ರೀತಿ ಕಷ್ಟ ಆಗತ್ತೆ ಅನ್ನೋದಕ್ಕೋಸ್ಕರ ಯಾರು ಸನ್ಯಾಸ ತಗೊಳ್ತಾನೆ ಆ ಸನ್ಯಾಸಿ ಏನ್ ಮಾಡ್ತಾನೆ, ಅವನು ನಿಜವಾದ ಒಂದು ಉದ್ದೇಶದಿಂದ ಸನ್ಯಾಸ ತಗೊಂಡಿಲ್ಲ. ಮತ್ತೆ ಅಲ್ಲಿ ಅವನಿಗೆ ಸನ್ಯಾಸ ಅಂದ್ರೆ ಏನು ಅಂತ ಕೂಡ ವಾಸ್ತವದಲ್ಲಿ ಗೊತ್ತಿಲ್ಲ. ಮತ್ತೆ ಅವನ ಆಧ್ಯಾತ್ಮಿಕ ಉನ್ನತಿ ಅನ್ನುವಂಥದ್ದು ಅವನಿಗೆ ಸಾಧ್ಯನೇ ಇಲ್ಲ. ಬರೀ ಅವನು ವೇಷ ಧರಿಸಿ ಅವನು ಶ್ರಮ ಪಡ್ತಾ ಇರ್ತಾನೆ, ಹಾದಿ ಬೀದಿ ಅರಿತಾ ಇರ್ತಾನೆ ಅಷ್ಟೇ ಅಂತಾನೆ. ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಅವರ ಒಂದು ಕಾರ್ಯ ಅದರ ಫಲ ಅವ್ರಿಗೆ ದುಃಖವನ್ನು ಮಾತ್ರ ಕೊಡುತ್ತೆ ಅಂತ. ಈ ಮನೋಧರ್ಮದಿಂದ ಮನುಷ್ಯನು ಕರ್ಮ ತ್ಯಾಗವನ್ನು ಮಾಡಿದರೆ ಆ ತ್ಯಾಗದ ಫಲವು ಅವನಿಗೆ ಬರೋದಿಲ್ಲ. ಅಂದ್ರೆ ಅವನು ಮಾಡಿದ್ದು ಸನ್ಯಾಸನೇ ಅಲ್ಲ ಅಂತೇಳಿ ಹೇಳ್ತಾ ಇದ್ದಾನೆ. ಶ್ಲೋಕ 9. ಹರೇ ಕೃಷ್ಣ. ಶ್ಲೋಕ 9. ಹರೇ ಕೃಷ್ಣ. ಕಾರ್ಯಮಿತ್ತೈವ ಯತ್ಕರ್ಮ ನಿಯತಂ ಕ್ರಿಯತೆ ಅರ್ಜುನ ಸಂಗಂ ತ್ಯಕ್ತ್ವಾ ಫಲಂ ಚೈವ ಸತ್ಯಾಗಂ ಸಾತ್ವಿಕೋ ಮತಃ. ಅನುವಾದ: ಏ ಅರ್ಜುನ, ಮನುಷ್ಯನು ವಿಹಿತ ಕರ್ತವ್ಯವನ್ನು ಅದನ್ನು ಮಾಡಲೇಬೇಕು ಎನ್ನುವ ಕಾರಣದಿಂದ ಮಾತ್ರವೇ ಮಾಡಿ ಎಲ್ಲ ಐಹಿಕ ಸಂಘವನ್ನು ಕರ್ಮಫಲಾಪೇಕ್ಷೆಯನ್ನು ತ್ಯಜಿಸಿದಾಗ ಅವನ ತ್ಯಾಗವು ಸಾತ್ವಿಕವೆಂದು ಹೇಳುತ್ತಾರೆ. ಹರೇ ಕೃಷ್ಣ ಮಾತಾಜಿ. ಈಗ ಸತ್ವಗುಣದಲ್ಲಿರುವಂತ ಮಾಡಿದ ವ್ಯಕ್ತಿಯ ತ್ಯಾಗ ಅಥವಾ ಸನ್ಯಾಸದ ಬಗ್ಗೆ ಭಗವಂತ ಹೇಳ್ತಾ ಇದ್ದಾನೆ. ಅದು ಯಾವ ರೀತಿ ಇರುತ್ತೆ ಅಂತ. ಅಂದ್ರೆ ಅವನು ಮನುಷ್ಯನ ವಿಹಿತ ಕರ್ತವ್ಯವನ್ನ ಅದನ್ನ ಮಾಡಲೇಬೇಕು ಎನ್ನುವ ಕಾರಣದಿಂದ ಮಾತ್ರವೇ ಮಾಡ್ತಾನೆ. ಅಂದ್ರೆ ಅವನು ಕರ್ತವ್ಯವನ್ನ ಮಾಡ್ತಾನೆ, ಮತ್ತೆ ಅದರ ಐಹಿಕ ಸಂಘವನ್ನು ಕರ್ಮ ಫಲಾಪೇಕ್ಷೆಯನ್ನು ತ್ಯಜಿಸ್ತಾನೆ. ಅಂದ್ರೆ ಕೆಲಸ ಮಾಡ್ತಾ ಇದ್ದಾನೆ, ಆದ್ರೆ ಅವನ ಮನಸ್ಸಿನಲ್ಲಿ ಅದರ ಒಂದು ಫಲದ ಮೇಲೆ ಅವನಿಗೆ ಇಚ್ಛೆ ಇಲ್ಲ. ಅದನ್ನ ತನ್ನ ಕರ್ತವ್ಯ ದೃಷ್ಟಿಯಿಂದ ಮಾತ್ರ ಮಾಡ್ತಾ ಇದ್ದಾನೆ. ಅದನ್ನ ಇಲ್ಲಿ ಸಾತ್ವಿಕ ತ್ಯಾಗ ಅಂತ ಹೇಳ್ತಾ ಇದ್ದಾರೆ. ಅವ್ನು ಕರ್ಮ ಮಾಡ್ತಾ ಇರೋದೇ, ಅವ್ನು ಮಾಡ್ತಿರೋ ಕರ್ಮನೇ ಅದೊಂದು ತ್ಯಾಗ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ವಿದಿತ ಭಾವಾರ್ಥ ಪ್ರಭುಪಾದರಿಗೆ ಜಯವಾಗಲಿ. ವಿದಿತ ಕರ್ತವ್ಯವನ್ನು ಈ ಮನೋಧರ್ಮದಲ್ಲಿ ಮಾಡಬೇಕು. ಅಂದ್ರೆ ನಮ್ಗೆ ಕೊಟ್ಟಿರುವಂತ ಕೆಲಸವನ್ನ ಆ ಒಂದು ಪ್ರಜ್ಞೆ ಎಂಥದ್ದು ಆಗಿರ್ಬೇಕು, ಸತ್ವಗುಣದಲ್ಲಿ ಇರುವಂತಹ ಪ್ರಜ್ಞೆ, ಅದು ಅಂತಹ ಒಂದು ಕಾನ್ಶಿಯಸ್ ಅಲ್ಲಿ ಮಾಡಿದ್ರೆ ಅದನ್ನ ಸರಿಯಾದ ತ್ಯಾಗ ಅಂತ ಅಲ್ಲಿ ಹೇಳ್ತಾ ಇದ್ದಾನೆ ಭಗವಂತ. ಫಲದ ಮೋಹವಿಲ್ಲದೆ ಕರ್ಮ ಮಾಡಬೇಕು. ಅಂದ್ರೆ ಫಲದಲ್ಲಿ ಆಸಕ್ತಿ, ಈಗ ನಾವು ಮಾಡೋದ್ರಿಂದ ಒಂದು ಪುಣ್ಯ ಸಿಗುತ್ತೆ ಇಲ್ಲ ಪಾಪ ಸಿಗುತ್ತೆ. ಯಾರು ಆ ಫಲದಲ್ಲಿ ಆಸಕ್ತಿ ಇಟ್ಕೊಂಡಿಲ್ಲ ಅವನಿಗೆ ಪುಣ್ಯವೂ ಇಲ್ಲ ಪಾಪವೂ ಇಲ್ಲ. ಅಂದ್ರೆ ಅಂತಹ ವ್ಯಕ್ತಿ ಅವ್ನು ಮಾಡಿದ ಕರ್ಮ ಅದು ಭಗವಂತನ ಕಾರ್ಯ ಅಂತ ಹೇಳಿ ಕರ್ತವ್ಯ ಅಂತ ಹೇಳಿ ಮಾಡಿದಾಗ ಅವನನ್ನ ಅದು ಆಧ್ಯಾತ್ಮಿಕವಾಗಿ ಭಗವಂತನ ಹತ್ರಕ್ಕೆ ಸಮೀಪಕ್ಕೆ ಕೊಂಡೊಯ್ಯುವಂತಹ ಕರ್ಮ ಆಗತ್ತೆ. ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಕರ್ಮದ ಗುಣಗಳಿಂದ ದೂರವಿರಬೇಕು. ಕರ್ಮದ ಗುಣಗಳು ಅಂದ್ರೆ ಈ ರಜಗುಣ ಸತ್ವಗುಣ ಕೂಡ ಅದು ಒಂದು ಗುಣನೇ ಆಗುತ್ತೆ. ಈ ಒಂದು ಗುಣಗಳಿಂದ ಮೇಲಿದ್ದಂತಹ ಒಂದು ಕೃಷ್ಣ ಪ್ರಜ್ಞೆಯಲ್ಲಿ ಮಾಡುವಂಥದ್ದು ಶುದ್ಧ ಸತ್ವದಲ್ಲಿ ಮಾಡುವಂತಹ ಕಾರ್ಯಗಳು. ಆ ಒಂದು ಕಾರ್ಯಗಳಲ್ಲಿ ನಮಗೆ ಪಾಪ ಪುಣ್ಯ ಅಥವಾ ಆ ಪಾಪ ಪುಣ್ಯದ ಮಿಶ್ರಣಗಳು ಅದರ ಫಲಗಳು ನಮಗೆ ಬರುವುದಿಲ್ಲ ಅಂತ. ಕೃಷ್ಣ ಪ್ರಜ್ಞೆಯಿಂದ ಕಾರ್ಖಾನೆಯಲ್ಲಿ ಕೆಲಸ ಮಾಡುವವನು, ಅಂದ್ರೆ ಎಲ್ಲೇ ಕೆಲಸ ಮಾಡ್ಲಿ, ಕಾರ್ಖಾನೆಯ ಕೆಲಸದಲ್ಲಿ ಮೋಹವನ್ನು ಕೊಂಡಿರುವುದಿಲ್ಲ. ಅಂದ್ರೆ ಅವನಿಗೆ ಒಂದು ಕೆಲಸದಲ್ಲಿ ಅವನಿಗೆ ಮೋಹ ಅನ್ನುವಂಥದ್ದು ಇರೋದಿಲ್ಲ. ಕಾರ್ಖಾನೆಯ ಕೆಲಸಗಾರರಲ್ಲಿಯೂ ಆಸಕ್ತಿಯನ್ನ ಹೊಂದಿರೋದಿಲ್ಲ. ಅಂದ್ರೆ ಅವನು ಕೆಲಸ ಏನಕ್ಕೆ ಮಾಡ್ತಾ ಇದ್ದಾನೆ, ಅದು ಅವನಿಗೆ ಈಗ ಸಿಕ್ಕಿರುವಂತಹದ್ದು ಕೆಲಸ ಜವಾಬ್ದಾರಿ ಅಂತ ಹೇಳಿ ಮಾಡ್ತಾ ಇದ್ದಾನೆ. ಅವನಿಗೆ ಆ ಕೆಲಸದಲ್ಲಿ ಆಸಕ್ತಿ ಇಲ್ಲ, ಮತ್ತೆ ಆ ಫಲದಲ್ಲೂ ಆಸಕ್ತಿ ಇಲ್ಲ. ಆದ್ರೆ ಅವನು ಏನ್ ಮಾಡ್ತಾ ಇದ್ದಾನೆ ಅದು ಅವನ ಜವಾಬ್ದಾರಿ ಅಂತ ಹೇಳಿ ಮಾಡಿ ಮತ್ತೆ ಅದನ್ನ ಭಗವಂತನಿಗೆ ಆ ಫಲಗಳನ್ನ ತ್ಯಾಗ ಮಾಡ್ತಾನೆ. ಅಂದ್ರೆ ನಾ ಆಗ್ಲೇ ಹೇಳಿದೆ, ಈ ಕೃಷ್ಣ ಪ್ರಜ್ಞೆಯಲ್ಲಿ ಪ್ರಾರಂಭಿಕ ಭಕ್ತರು ಯಾವ ರೀತಿ ಇದ್ರು ಅಂದ್ರೆ ಅವ್ರು ಏನ್ ಕೆಲಸ ಕೊಟ್ಟರು ಮಾಡ್ತಿದ್ರು. ಆ ಕೆಲಸವನ್ನ ಮಾಡುವಾಗ ಅವ್ರಿಗೆ ಅದರಲ್ಲಿ ಆಸಕ್ತಿ ಇಲ್ಲ. ನನಗೆ ಇಂಥದೇ ಕೆಲಸ ಬೇಕು ಅಂತ ಹೇಳ್ತಾ ಇರ್ಲಿಲ್ಲ. ಆ ಕೆಲಸದಲ್ಲಿ ನನಗೆ ಇಂಥದೇ ಫಲ ಬೇಕು ಅಂತ ಅವ್ರು ಬಯಸ್ತಾ ಇರ್ಲಿಲ್ಲ. ಆದ್ರೆ ಅದರಿಂದ ಏನ್ ಫಲ ಬರ್ತಿತ್ತು ಅದನ್ನ ಪರಿಪೂರ್ಣವಾಗಿ ಅವರು ಪ್ರಭುಪಾದರ ಒಂದು ಸಂಸ್ಥೆನ ಕಟ್ಟೋದಕ್ಕಾಗಿ ಅವರು ಅದನ್ನ ಬಳಸ್ತಾ ಇದ್ರು. ಹೀಗೆ ಆ ಒಂದು ಫಲ ಅನ್ನುವಂಥದ್ದು ಏನಿದೆ ಅವರಿಗೆ ಅದು ಪಾಪವನ್ನ ಪುಣ್ಯವನ್ನ ಕೊಡೋದಿಲ್ಲ. ಅದು ಅವರಲ್ಲಿ ಭಕ್ತಿ ಪುಣ್ಯ ಅಂತ ಹೇಳ್ತಾರೆ. ಅಂದ್ರೆ ಒಂದು ಅಕರ್ಮ ಆಗುತ್ತೆ. ಆ ಕರ್ಮದಿಂದ ಅವರು ಆಧ್ಯಾತ್ಮಿಕವಾಗಿ ಉನ್ನತಿಯನ್ನ ಹೊಂದುತ್ತಾರೆ. ಮತ್ತೆ ಸಮಾಜವನ್ನು ಕೂಡ ಮೇಲೆತ್ತುವ ಒಂದು ಕಾರ್ಯದಲ್ಲಿ ಅವರು ತುಂಬಾ ಸಹಾಯವನ್ನು ಕೂಡ ಮಾಡ್ತಾರೆ. ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. ಕೃಷ್ಣನಿಗಾಗಿ ಫಲವನ್ನು ತ್ಯಾಗ ಮಾಡಿದಾಗ ಅವನು ಆಧ್ಯಾತ್ಮಿಕವಾಗಿ ಕರ್ಮ ಮಾಡುತ್ತಿದ್ದಾನೆ. ಅವನು ಮಾಡ್ತಾ ಇರುವಂತಹ ಕಾರ್ಯಗಳು ಅದು ಲೌಕಿಕವಾದ್ದು ಅಲ್ಲ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಹರೇ ಕೃಷ್ಣ. ಶ್ಲೋಕ 10. ಹರೇ ಕೃಷ್ಣ ಮಾತಾಜಿ. ಹೌದಾ ಮಾತಾಜಿ?
ಹಾ ಮಾತಾಜಿ. ಶ್ಲೋಕ 10. ನಾದ್ವೇಷ್ಟ್ಯ ಕುಶಲಂ ಕರ್ಮ ಕುಶಲೇನಾನುಷಜ್ಯತೆ ತ್ಯಾಗಿ ಸತ್ವ ಸಮಾವಿಷ್ಟೋ ಮೇಧಾವಿ ಭಿನ್ನ ಸಂಶಯ. ಅನುವಾದ: ಸಾತ್ವಿಕ ಗುಣದಲ್ಲಿ ನೆಲೆಗೊಂಡಿರುವ ಬುದ್ಧಿವಂತ ತ್ಯಾಗಿಯು ಅಶುಭ ಕರ್ಮವನ್ನು ದ್ವೇಷಿಸುವುದೂ ಇಲ್ಲ, ಶುಭ ಕರ್ಮದಲ್ಲಿ ಮೋಹಗೊಳ್ಳುವುದೂ ಇಲ್ಲ ಮತ್ತು ಅವನು ಕರ್ಮದ ವಿಷಯವಾಗಿ ಸಂದೇಹಗಳನ್ನು ಹೊಂದಿರುವುದಿಲ್ಲ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಅಂದ್ರೆ ಯಾರು ಈ ಸಾತ್ವಿಕ ಗುಣದಲ್ಲಿದ್ದಾರೆ ಅವ್ರು ಮಾಡುವ ಕೆಲಸಗಳು ಎಂತದಿರುತ್ತೆ, ಮತ್ತೆ ಆ ಕೆಲಸ ಮಾಡುವಾಗ ಅವರ ಮನಸ್ಥಿತಿ, ಅವರ ಒಂದು ಪ್ರಜ್ಞೆ, ಆ ಕಾನ್ಶಿಯಸ್ನೆಸ್ ಯಾವ ರೀತಿ ಇರುತ್ತೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾನೆ. ಅಂದ್ರೆ ಸಾತ್ವಿಕ ಗುಣದಲ್ಲಿರುವಂತಹ ವ್ಯಕ್ತಿ ಅವನು ಅಶುಭ ಕರ್ಮಗಳನ್ನ ದ್ವೇಷಿಸುವುದಿಲ್ಲ. ಅಂದ್ರೆ ನಾನು ಏನಾದ್ರೂ ಮಾಡಿದ್ರೆ ನಮ್ಮ ಕರ್ಮಕ್ಕೆ ಅನುಗುಣವಾಗಿ ಅಲ್ಲಿ ನಮಗೆ ಶುಭಾಶುಭ ಫಲಗಳು ಬಂದೇ ಬರುತ್ತೆ. ನಾವು ಬಯಸಿದ್ವಿ ಅಂತ ಅಲ್ಲಿ ಶುಭನೇ ಸಿಗುತ್ತೆ ಅಂತ ಹೇಳಕ್ಕೂ ಆಗಲ್ಲ, ಇಲ್ಲ ನಾವು ಬಯಸ್ತಾ ಇಲ್ಲ ಅಂತ ಹೇಳಿ ಅಶುಭ ಕರ್ಮಗಳು ನಮ್ಗೆ ಅಲ್ಲಿ ಬರೋದಿಲ್ಲ ಅಂತ ಹೇಳಕ್ಕಾಗಲ್ಲ. ಅದು ಎರಡು ಅದು ಕರ್ಮಕ್ಕೆ ಅನುಗುಣವಾಗಿ ನಮ್ಮ ಹಿಂದಿನ ಪೂರ್ವ ಕರ್ಮಗಳಿಗೆ ಅನುಗುಣವಾಗಿ ಅಲ್ಲಿ ಬರ್ತಾ ಇರುತ್ತೆ. ಆದ್ರೆ ಯಾರು ಸಾತ್ವಿಕ ಗುಣದಲ್ಲಿದ್ದಾನೆ ಅವನು ಶುಭವಾದದ್ದು ಬಂದಾಗ ಅದ್ರಲ್ಲಿ ಅವನು ಆಸಕ್ತಿಯನ್ನ ಹೊಂದೋದಿಲ್ಲ, ಅಥವಾ ಅಶುಭವಾದ್ದು ಬಂದಾಗ ಅವನು ಅದನ್ನ ದ್ವೇಷಿಸೋದಿಲ್ಲ. ಬಂದದನ್ನ ಅವನು ಬಂದ ಹಾಗೆ ಸ್ವೀಕಾರ ಮಾಡ್ತಾನೆ. ಮತ್ತೆ ಅಂತಹ ಒಂದು ನೆಲೆಯಲ್ಲಿ, ಅಂತಹ ಒಂದು ಮನಸ್ಥಿತಿಯಲ್ಲಿ ಇರುವಂತವನನ್ನ ಇಲ್ಲಿ ಅವನು ತ್ಯಾಗವನ್ನು, ಅಂದ್ರೆ ಸಾತ್ವಿಕ ಗುಣದಲ್ಲಿ ನೆಲೆಗೊಂಡಿರುವಂತಹ ಬುದ್ಧಿವಂತ ತ್ಯಾಗಿಯು ಕರ್ಮದ ವಿಷಯವಾಗಿ ಸಂದೇಹಗಳನ್ನು ಹೊಂದಿರೋದಿಲ್ಲ. ಅಂದ್ರೆ ಅವನಿಗೆ ಯಾವುದೇ ಒಂದು ಅದರಲ್ಲಿ ಯಾವುದೇ ಎಂಥದೇ ಒಂದು ಸಂದೇಹ ಇರೋದಿಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾನೆ. ಅಂದ್ರೆ ಅವನು ಅಂಟ್ಕೊಳ್ಳೋದಿಲ್ಲ, ಮಾಡ್ತಾ ಇರುವಂತ ಕರ್ಮ ಕರ್ತವ್ಯ ದೃಷ್ಟಿಯಲ್ಲಿ ಮಾಡ್ತಾನೆ, ಮತ್ತೆ ಅದರಲ್ಲಿ ಬರುವಂತ ಫಲ ಎಂಥದೇ ಇದ್ರೂ ಕೂಡ ಅದನ್ನ ಭಗವಂತನ ಒಂದು ಪ್ರಸಾದವಾಗಿ ಸ್ವೀಕಾರ ಮಾಡ್ತಾನೆ. ಭಾವಾರ್ಥ ಪ್ರಭುಪಾದರಿಂದ, ಪ್ರಭುಪಾದರಿಗೆ ಜಯವಾಗಲಿ. ಕೃಷ್ಣ ಪ್ರಜ್ಞೆಯಲ್ಲಿ ಇರುವವನು ಅಥವಾ ಸಾತ್ವಿಕ ಗುಣದವನು ಯಾರನ್ನೇ ಆಗಲಿ ಅಥವಾ ತನ್ನ ದೇಹಕ್ಕೆ ತೊಂದರೆ ಕೊಡುವ ಏನನ್ನೇ ಆಗಲಿ ದ್ವೇಷಿಸುವುದಿಲ್ಲ. ಅಂದ್ರೆ ಅವನು ಬೇರೊಬ್ಬರ ಮೇಲೆ ಕೂಡ ಅವನಿಗೆ ದ್ವೇಷ ಇಲ್ಲ, ಮತ್ತೆ ತನ್ನ ದೇಹಕ್ಕೆ ಯಾವುದೋ ಒಂದು ಕಷ್ಟ ಬಂತು ಅಂತ ಹೇಳಿ ಅವನಿಗೆ ಕೋಪ ಬರೋದಿಲ್ಲ. ತನ್ನ ಕರ್ತವ್ಯದ ಕ್ಲೇಶದಾಯಕ ಪರಿಣಾಮಗಳಿಗೆ ಹೆದರದೆ ಯೋಗ್ಯ ಸ್ಥಳದಲ್ಲಿ ಯೋಗ್ಯ ಕಾಲದಲ್ಲಿ ತನ್ನ ಕರ್ಮವನ್ನು ಮಾಡುತ್ತಾನೆ. ಅಂದ್ರೆ ಅವನು ನನಗೆ ಕಷ್ಟ ಆಗುತ್ತೆ ಅಂತ ಹೇಳಿ ಅಥವಾ ನನಗೆ ತೊಂದರೆ ಆಗುತ್ತೆ ಅಂತ ಹೇಳಿ ಅವನು ಕೆಲಸವನ್ನ ಅವನು ಅಲ್ಲಿಗೆ ನಿಲ್ಸೋದಿಲ್ಲ, ಅದನ್ನ ಮಾಡ್ತಾನೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಪರಿಣಾಮಗಳಿಗೆ ಹೆದರದೆ ಯೋಗ್ಯ ಸ್ಥಳದಲ್ಲಿ ಯೋಗ್ಯ ಕಾಲದಲ್ಲಿ ತನ್ನ ಕರ್ಮವನ್ನು ಮಾಡುತ್ತಾನೆ. ಆಧ್ಯಾತ್ಮದಲ್ಲಿ ನೆಲೆಸಿರುವ ಇಂತಹ ಮನುಷ್ಯನು ತನ್ನ ಕರ್ಮಗಳಲ್ಲಿ ಅತ್ಯಂತ ಕುಶಲಿ ಮತ್ತು ಸಂದೇಹಾತೀತ ಎಂದು ಅರ್ಥ ಮಾಡಿಕೊಳ್ಳಬೇಕು. ಇಲ್ಲಿ ಪ್ರಭುಪಾದರ ಒಂದು ಉದಾಹರಣೆನ ನಾವು ತಗೋಬಹುದು. ಪ್ರಭುಪಾದರು ಆ ಒಂದು ಪಾಶ್ಚಿಮಾತ್ಯ ದೇಶಗಳಿಗೆ ಹೋದಾಗ ಅಲ್ಲಿ ಅವರನ್ನ ಕರೆದು ಅವರಿಗೆ ಇರೋದಕ್ಕೆ ಸ್ಥಳ ಕೊಟ್ಟು ಅವರನ್ನ ನೋಡ್ಕೊಳ್ಳೋದಕ್ಕೆ ಯಾರು ಇರ್ಲಿಲ್ಲ. ಅವರು ಹೋದಾಗ ಅಲ್ಲಿ ಬರೀ 40 ರೂಪಾಯಿ ಕೈಯಲ್ಲಿ ಹಿಡ್ಕೊಂಡು ಹೋಗ್ತಾರೆ. ಮತ್ತೆ ಅಲ್ಲಿ ಪಾರ್ಕ್ಗಳಲ್ಲಿ ಅವ್ರು ಕೂತು ಒಂದು ಸಂಕೀರ್ತನೆಗಳನ್ನ ಮಾಡ್ತಾರೆ. ಮತ್ತೆ ಅಲ್ಲಿ ಅವ್ರಿಗೆ ತೊಂದರೆ ಆಗುತ್ತೆ ಅಂತ ಹೇಳಿ ಅವರದನ್ನ ಅಲ್ಲಿಗೆ ಅರ್ಧದಲ್ಲಿ ಬಿಡ್ಲಿಲ್ಲ. ಅವ್ರು ಅಷ್ಟು ವಯಸ್ಸಾದಾಗ್ಲೂ ಕೂಡ ಅಂತ ಒಂದು ವಯಸ್ಸು ತುಂಬಾ 70 ವರ್ಷ ಆಗಿರುವಂತಹ ವ್ಯಕ್ತಿ ಅಷ್ಟೆಲ್ಲ ಕಷ್ಟ, ಅದು ವಾತಾವರಣ ಕೂಡ ಅದು ಒಳ್ಳೆ ರೀತಿಯದ್ದು ಆಗಿರ್ಲಿಲ್ಲ. ಅದು ಅಷ್ಟೆಲ್ಲ ದೈಹಿಕವಾಗಿ ಶ್ರಮ ಇದೆ, ಮತ್ತೆ ಅಲ್ಲಿ ತನಗೆ ಕಷ್ಟಗಳು ಬರ್ತಿದೆ ಅಂತ ಗೊತ್ತಿದ್ರು ಕೂಡ ಅವನ ಒಂದು ಕರ್ಮ ಅನ್ನುವಂಥದ್ದು, ಕೆಲಸ ಅನ್ನುವಂಥದ್ದನ್ನ ಅವನು ಎಲ್ಲೂ ನಿಲ್ಸೋದಿಲ್ಲ. ಹಾಗೆ ಪ್ರಭುಪಾದರು ಕೂಡ ಅವರು ಅದನ್ನ ಹೇಗೆ ಕುಶಲಿ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಅವರು ಎಷ್ಟು ಅಂದ್ರೆ ಯಾರಾದ್ರೂ ಜನ ಸಹಾಯನೋ ಅಥವಾ ಹಣದ ಸಹಾಯನೋ ಎಂಥದೂ ಇಲ್ಲ, ಭಗವಂತನ ಒಂದು ಸಹಾಯ ಮತ್ತೆ ಗುರುಗಳ ಒಂದು ಆಶೀರ್ವಾದ, ಅದೆರಡರನ್ನೇ ಇಟ್ಕೊಂಡು ಅವರು ಹೇಗೆ ಇಸ್ಕಾನ್ ಸಂಸ್ಥೆಯನ್ನು ಸ್ಥಾಪನೆ ಮಾಡ್ತಾರೆ, ಮತ್ತೆ ಅದು ಇಷ್ಟೊಂದು ಜನರಿಗೆ ಅದು ಒಂದು ಆಶ್ರಯವನ್ನ ಕೊಡ್ತಾ ಇದೆ. ಇದೆಲ್ಲವೂ ಕೂಡ ಏನಂತ ಹೇಳ್ತಾರೆ, ಕರ್ಮ ಕೌಶಲ ಅಂತ ಹೇಳ್ತಾರೆ. ಅಂತಹ ಒಂದು ಪ್ರಜ್ಞೆಯಲ್ಲಿ ಮಾಡಿದಂತಹ ಕಾರ್ಯಗಳನ್ನ ಇಲ್ಲಿ ಸಾತ್ವಿಕ ಗುಣದ್ದು ಅಂತೇಳಿ ಹೇಳ್ತಾ ಇದ್ದಾರೆ. ಹರೇ ಕೃಷ್ಣ ಮಾತಾಜಿ. ಅದೇ 11ನೇ ಶ್ಲೋಕ. ಹರೇ ಕೃಷ್ಣ ಮಾತಾಜಿ. ನಹಿ ದೇಹಾಭೃತ ಶಕ್ಯಂ ತ್ಯುಕ್ತಂ ಕರ್ಮಾಣ್ಯಶೇಷತ ಯಸ್ತು ಕರ್ಮ ಫಲತ್ಯಾಗಿ ಸ ತ್ಯಾಗೀತ್ಯಭಿಧೀಯತೆ. ಅನುವಾದ: ದೇಹಧಾರಿಯಾದವನಿಗೆ ಎಲ್ಲಾ ಕರ್ಮಗಳನ್ನು ತ್ಯಜಿಸುವುದು ಸಾಧ್ಯವೇ ಇಲ್ಲ, ನಿಜ. ಆದರೆ ಕರ್ಮ ಫಲವನ್ನು ತ್ಯಜಿಸುವವನನ್ನು ನಿಜವಾದ ತ್ಯಾಗಿ ಎಂದು ಕರೆಯುತ್ತಾರೆ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಅಂದ್ರೆ ನಮ್ಮ ಹೊಟ್ಟೆಪಾಡಿಗೆ ನಾವು ಕೆಲಸ ಮಾಡಬೇಕು, ಕೆಲಸನ ಬಿಡೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಆದ್ರೆ ಅದರ ಫಲವನ್ನ ತ್ಯಾಗ ಮಾಡೋ ಅಧಿಕಾರ ನಮ್ಗಿರುತ್ತೆ. ಕೆಲಸವನ್ನ ತ್ಯಾಗ ಮಾಡೋ ಅಧಿಕಾರ ಯಾರಿಗೂ ಇಲ್ಲ, ಆದ್ರೆ ಫಲವನ್ನ ತ್ಯಾಗ ಮಾಡೋ ಒಂದು ಅಧಿಕಾರ ನಮ್ಮಲ್ಲಿ ಇದೆ. ಅದನ್ನೇ ಇಲ್ಲಿ ನಿಜವಾದ ತ್ಯಾಗ ಅಂತ ಅಲ್ಲಿ ಹೇಳ್ತಾ ಇದ್ದಾನೆ ಭಗವಂತ.
ಭಾವಾರ್ಥ ಪ್ರಭುಪಾದರಿಂದ ಪ್ರಭುಪಾದರಿಗೆ ಜಯವಾಗಲಿ. ಮನುಷ್ಯನು ಯಾವಾಗಲೂ ಕೆಲಸವನ್ನು ತ್ಯಜಿಸಲಾರ ಎಂದು ಭಗವದ್ಗೀತೆಯಲ್ಲಿ ಹೇಳಿದೆ. ಆದ್ದರಿಂದ ಕೃಷ್ಣನಿಗಾಗಿ ಕರ್ಮ ಮಾಡಿ ಕರ್ಮ ಫಲವನ್ನು ಅನುಭವಿಸದೆ ಎಲ್ಲವನ್ನು ಕೃಷ್ಣನಿಗೆ ಅರ್ಪಿಸುವವನು ನಿಜವಾದ ತ್ಯಾಗಿ. ಅಂತಾರಾಷ್ಟ್ರೀಯ ಕೃಷ್ಣ ಪ್ರಜ್ಞಾ ಸಂಘಕ್ಕಾಗಿ ಇಸ್ಕಾನ್ನ ತಮ್ಮ ಕಚೇರಿಯಲ್ಲಿ ಅಥವಾ ಕಾರ್ಖಾನೆಯಲ್ಲಿ ಅಥವಾ ಬೇರಾವುದಾದರೂ ಸ್ಥಳದಲ್ಲಿ ಬಹು ಕಷ್ಟಪಟ್ಟು ಕೆಲಸ ಮಾಡುವ ಹಲವು ಸದಸ್ಯರಿದ್ದಾರೆ. ತಾವು ಗಳಿಸಿದ್ದೆಲ್ಲವನ್ನು ಸಂಘಕ್ಕೆ ಕೊಟ್ಟು ಬಿಡುತ್ತಾರೆ. ಇಂತಹ ಉನ್ನತಿಗೇರಿದ ವ್ಯಕ್ತಿಗಳು ನಿಜವಾಗಿಯೂ ಸನ್ಯಾಸಿಗಳು, ಸನ್ಯಾಸಾಶ್ರಮದಲ್ಲಿ ನೆಲೆ ಹೊಂದಿರುವವರು. ಕರ್ಮ ಫಲವನ್ನು ತ್ಯಾಗ ಮಾಡುವುದು ಹೇಗೆ, ಯಾವ ಉದ್ದೇಶಕ್ಕಾಗಿ ತ್ಯಾಗ ಮಾಡಬೇಕು ಎನ್ನುವುದರ ಸ್ಪಷ್ಟ ರೂಪರೇಖೆ ಇಲ್ಲಿದೆ. ಅಂದ್ರೆ ಅಲ್ಲಿ ಪ್ರಭುಪಾದರು ಅಲ್ಲಿ ಹೋದಾಗ ನಾಗರಿಕತೆ ಅನ್ನುವಂಥದ್ದು ಇರ್ಲಿಲ್ಲ, ಅನೈತಿಕ ಸಂಬಂಧಗಳಿದ್ದಂತಹ ಒಂದು ಜಾಗ. ಅಂತವರನ್ನ ಅವರು ಪರಿಶುದ್ಧಗೊಳಿಸ್ತಾರೆ. ಮತ್ತೆ ಅವರಲ್ಲಿ ಒಂದು ನಾಗರಿಕತೆಯನ್ನು ತರೋದಕ್ಕಾಗಿ ಅವರು ಅಲ್ಲಿ ಒಂದು ವಿವಾಹ ಯಜ್ಞಗಳನ್ನ ಆಚರಣೆ ಮಾಡ್ತಾರೆ. ಅಂದ್ರೆ ಅವರ ಒಂದು ಅನುಯಾಯಿಗಳಿಗೆ ಮದುವೆ ಮಾಡಿಸಿದಾದ್ಮೇಲೆ ಅವ್ರೇನ್ ಮಾಡ್ತಾರೆ, ಅವರೆಲ್ಲರೂ ಕೂಡ ಎಲ್ಲರ ಹಾಗೆ ಕರ್ಮಿಗಳ ಹಾಗೆ ಅವರು ಕೆಲಸ ಮಾಡ್ತಾರೆ. ಕೆಲಸ ಮಾಡಿ ಅವ್ರು ಏನ್ ಮಾಡ್ತಾರೆ, ಆ ಬಂದ ಹಣವನ್ನ ಸಂಸ್ಥೆಯ ನಿರ್ಮಾಣಕ್ಕಾಗಿ ಪರಿಪೂರ್ಣವಾಗಿ ಪೂರ್ತಿಯಾಗಿ ಕೊಡ್ತಾರೆ. ಆವಾಗ ಪ್ರಭುಪಾದರು ಅವ್ರಿಗೆ ಏನಂತ ಹೇಳ್ತಾರೆ ಅಂದ್ರೆ, ನೀವು ಯಾರು ಗೃಹಸ್ಥರಲ್ಲ, ನೀವು ನಿಜವಾದ ರೀತಿಯಲ್ಲಿ ಸನ್ಯಾಸಿಗಳು. ಸನ್ಯಾಸಿ ಅಂದ್ರೆ ಈ ರೀತಿ ಇರ್ತಾರೆ, ಅಂದ್ರೆ ಅವರು ಕರ್ಮವನ್ನು ಬಿಡುವಂತವ್ರಲ್ಲ ಸನ್ಯಾಸಿ, ಕರ್ಮದ ಫಲವನ್ನು ಬಿಟ್ಕೊಡುವಂತವನೇ ನಿಜವಾದ ಸನ್ಯಾಸಿ, ನಿಜವಾದ ತ್ಯಾಗಿ ಅಂತ ಅಲ್ಲಿ ಹೇಳ್ತಾರೆ. ಹರಿ ಕೃಷ್ಣ. ಶ್ಲೋಕ 12 ಓದ್ಲಾ ಮಾತಾಜಿ? ಆ ಮಾತಾಜಿ. ಅನಿಷ್ಟಮಿಷ್ಟಮಿಶ್ರಂ ಚ ತ್ರಿವಿಧಂ ಕರ್ಮಣ ಫಲಂ ಭವತ್ಯತ್ಯಾಗಿನಾಂ ಪ್ರೇತ್ಯ ನಾತು ಸನ್ಯಾಸಿನಾಂ ಕ್ವಚಿತ್. ಅನುವಾದ: ತ್ಯಾಗ ಮಾಡದಿರುವವರಿಗೆ ಸಾವಿನ ಅನಂತರ 3 ಬಗೆಯ ಕರ್ಮಫಲಗಳು ಲಭಿಸುತ್ತವೆ. ಪ್ರಿಯವಾದದ್ದು, ಅಪ್ರಿಯವಾದದ್ದು, ಮಿಶ್ರವಾದದ್ದು. ಆದರೆ ಸನ್ಯಾಸಿಗಳಿಗೆ ಸುಖ ಪಡುವ ಅಥವಾ ದುಃಖ ಪಡುವ ಫಲ ಯಾವುದೂ ಇರುವುದಿಲ್ಲ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಅಂದ್ರೆ ಈಗ ಕರ್ಮಫಲ ತ್ಯಾಗ ಭಗವಂತನಿಗೋಸ್ಕರ ಮಾಡ್ಬೇಕು ಅನ್ನೋದನ್ನ ನಾವು ನೋಡಿದ್ವಿ. ಆ ರೀತಿ ಮಾಡ್ದಿರ ಕರ್ಮಫಲವನ್ನ ಭೋಗಿಸುವವರೇ ಅನೇಕ ಜನ ಇರ್ತಾರೆ. ಅಂತವರಿಗೆ ಏನಾಗುತ್ತೆ ಅನ್ನೋದನ್ನಲ್ಲಿ ಹೇಳ್ತಾ ಇದ್ದಾನೆ. ಯಾರು ಕರ್ಮಫಲವನ್ನ ತ್ಯಾಗ ಮಾಡ್ದಿರ ಅವರ ಒಂದು ಭೋಗ ಜೀವನಕ್ಕಾಗಿ ಬಳಸ್ತಾ ಇದ್ದಾರೆ, ಅಂತವರು ಸಾವಿನ ನಂತರ ಅವ್ರಿಗೆ ಆ ಕರ್ಮದ ಫಲದ 3 ರೀತಿಯಲ್ಲಿ ಪ್ರತಿಕ್ರಿಯೆಗಳು ಸಿಗುತ್ತೆ ಅಂತ. ಪ್ರಿಯವಾದದ್ದು ಅಂದ್ರೆ ಅವನು ಉನ್ನತ ಲೋಕಗಳಿಗೆ ಹೋಗ್ತಾನೆ. ಅಪ್ರಿಯವಾದದ್ದು ಅಂತಂದ್ರೆ ಅವನು ಅಧೋಲೋಕಗಳಿಗೆ ಹೋಗ್ತಾನೆ. ಮಿಶ್ರವಾದದ್ದು ಅಂದ್ರೆ ಅವನು ಈ ಒಂದು ಭೌತಿಕ ಜಗತ್ತಿನಲ್ಲೇ ಮತ್ತೆ ಹುಟ್ಟುತ್ತಾನೆ. ಈ ರೀತಿ ಅವನು ಅದಕ್ಕೆ ಫಲಗಳನ್ನ ಅವನು ಅನುಭವಿಸ್ತಾನೆ. ಆದ್ರೆ ಸನ್ಯಾಸಿಗಳಿಗೆ ಸುಖ ಪಡುವ ಅಥವಾ ದುಃಖ ಪಡುವ ಫಲ ಯಾವುದೂ ಇರುವುದಿಲ್ಲ. ಅಂದ್ರೆ ಯಾರು ಸನ್ಯಾಸಿ ಇದ್ದಾನೆ, ಸನ್ಯಾಸಿ ಅಂತಂದ್ರೆ ಇಲ್ಲಿ ಹೇಳ್ತಾ ಇರುವಂತದ್ದು ಮಿಥ್ಯಾಚಾರ್ಯ ಅಥವಾ ವಿಮೂಢಾತ್ಮ ಅಲ್ಲ. ಇಲ್ಲಿ ಸನ್ಯಾಸಿ ಅಂದ್ರೆ ಪ್ರಭುಪಾದರು ಹೇಳಿದ ಹಾಗೆ ಕರ್ಮ ಫಲವನ್ನ ಉನ್ನತ ಕಾರ್ಯಗಳಿಗಾಗಿ ಭಗವಂತನಿಗಾಗಿ ಪರಿಪೂರ್ಣವಾಗಿ ತ್ಯಾಗ ಮಾಡಿದಂಥವ್ರು. ಅಂತವನಿಗೆ ಈ ಒಂದು ಲೌಕಿಕ ಬಂಧನ ಇಲ್ಲ. ಅಂದ್ರೆ ಅವನು ಊರ್ಧ್ವಲೋಕ, ಅಧೋಲೋಕ ಅಥವಾ ಭೂಲೋಕದಲ್ಲಿ ಅವನು ಮತ್ತೆ ಜನ್ಮವನ್ನು ಪಡಿಬೇಕಾಗಿಲ್ಲ. ಅವನು ಈ 3 ಯಾವುದು ಲೋಕಗಳನ್ನ ಹೇಳಿದ್ವಿ ಅವೆಲ್ಲವೂ ಕೂಡ ದುಃಖಾಲಯಗಳು. ಆ ಬ್ರಹ್ಮ ಭುವನಾಲೋಕ ಪುನರಾವರ್ತಿನೋ ಅರ್ಜುನ. ಇಲ್ಲಿ ಮತ್ತೆ ಮತ್ತೆ ಈ ದುಃಖಗಳು ಬರ್ತಾ ಇರುತ್ತೆ. ಆ ಒಂದು ಭವಸಾಗರದಿಂದ ಅವರು ದಾಟ್ತಾರೆ ಅನ್ನೋದನ್ನಲ್ಲಿ ಹೇಳ್ತಾ ಇದ್ದಾರೆ. ಭಾವಾರ್ಥ ಪ್ರಭುಪಾದರಿಂದ ಪ್ರಭುಪಾದರಿಗೆ ಜಯವಾಗಲಿ. ಕೃಷ್ಣನೊಡನೆ ತನ್ನ ಸಂಬಂಧದ ಅರಿವಿನಿಂದ ಕೃಷ್ಣ ಪ್ರಜ್ಞೆಯಲ್ಲಿ ಕರ್ಮ ಮಾಡುವವನು ಯಾವಾಗಲೂ ಮುಕ್ತನು ಅಂತವನು. ಯಾವಾಗ ಅವನು ಭಕ್ತಿ ಕಾರ್ಯದಲ್ಲಿ ತೊಡಗುದ ಆಗ್ಲೇ ಅವನು ಮುಕ್ತನು. ಆದುದರಿಂದ ಅವನು ಸತ್ತ ನಂತರ ತನ್ನ ಕರ್ಮಗಳ ಫಲವನ್ನು ಅನುಭವಿಸಬೇಕಾಗುವುದಿಲ್ಲ. ಅಂದ್ರೆ ಅವನು ಸತ್ತ ನಂತರ ಮತ್ತೆ ಈ ಒಂದು ಭೌತಿಕ ಲೋಕಕ್ಕೆ ಮತ್ತೆ ಬಂದು ಬೀಳುವಂತಿಲ್ಲ ಅಂತಲ್ಲಿ ಹೇಳ್ತಾ ಇದ್ದಾರೆ. ಶ್ಲೋಕ 13. ಹರೇ ಕೃಷ್ಣ. ಓದ್ಲಾ ಮಾತಾಜಿ ನಾನು? ಹಾ ಮಾತಾಜಿ. ಇಲ್ಲಿಂದ ಆಚೆಗೆ ನಮ್ಗೆ ಜ್ಞಾನ ಯೋಗದ ಬಗ್ಗೆ ತಿಳಿಸ್ಕೊಡ್ತಾರೆ. ಇಲ್ಲಿವರೆಗೂ ನಾವು ಕರ್ಮದ ಬಗ್ಗೆ ಮಾತಾಡಿದ್ವಿ. ಈಗ 13ರಿಂದ ಜ್ಞಾನದ ಬಗ್ಗೆ ತಿಳಿಸ್ತಾ ಇದ್ದಾನೆ ಭಗವಂತ. ಹೇಳಿ ಮಾತಾಜಿ. ಚೈತಾನಿ ಮಹಾಬಾಹೋ ಕಾರಣಾನಿ ನಿಬೋಧ ಮೇ ಸಾಂಖ್ಯೆ ಕೃತಾಂತೆ ಪ್ರೋಕ್ತಾನಿ ಸಿದ್ಧಯೇ ಸರ್ವಕರ್ಮಣ. ಮಹಾಬಾಹುವಾದ ಅರ್ಜುನನೇ, ವೇದಾಂತರ ಪ್ರಕಾರ ಎಲ್ಲಾ ಕರ್ಮಗಳ ಸಿದ್ಧಿಗೆ 5 ಕಾರಣಗಳಿವೆ. ಅದನ್ನು ನನ್ನಿಂದ ತಿಳಿದುಕೋ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಅಂದ್ರೆ ಇಲ್ಲಿ ಭಗವಂತ ಈ ಒಂದು ಕರ್ಮಗಳ ಸಿದ್ಧಿಗೆ 5 ಕಾರಣಗಳು ಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾನೆ. ಅಂದ್ರೆ ಈ ಜ್ಞಾನದ ಬಗ್ಗೆ ಕೊಡ್ತಾ ಇದ್ದಾನೆ. ಏನಂತ ಹೇಳ್ತಾ ಇದ್ದಾನೆ, ಒಂದು ಕೆಲಸ ಆಗ್ಬೇಕು ಅಂದ್ರೆ ಈ 5 ವಿಷಯಗಳು ಇರಬೇಕು. ನಾವೆಲ್ಲ ಏನ್ ಅನ್ಕೋತೀವಿ, ಲೌಕಿಕವಾದಿಗಳು ಏನ್ ಅನ್ಕೋತಾರೆ, ಏನೋ ಒಂದು ಕೆಲಸ ಮಾಡಿದ್ಮೇಲೆ ಎಷ್ಟರ ಮಟ್ಟಿಗೆ ಜನ ಇದ್ದಾರೆ ಅಂತಂದ್ರೆ ಅವ್ರು ಮಾಡಿದ್ದನ್ನ ಇದು ನಾನ್ ಮಾಡಿದ್ದಂತ ಹೇಳೋದಕ್ಕಿಂತ ಇನ್ಯಾರೋ ಮಾಡಿದ್ದನ್ನ ಕೂಡ ನಾನೇ ಮಾಡಿದ್ದಂತ ಹೇಳ್ಕೊಳ್ಳುವಂತ ಜನ ಇದ್ದಾರೆ. ಅದ್ರಲ್ಲಿ ಭಗವಂತ ಹೇಳ್ತಾ ಇದ್ದಾನೆ,
ನೀವೇ ಮಾಡಿದ್ದಾಗಿದ್ರು ಕೂಡ ಅದು ನಿಮ್ಮಿಂದ ಆಗಿದ್ದಲ್ಲ ಅನ್ನೋದನ್ನ ಇಲ್ಲಿ ನಮ್ಗೆ ಮನವರಿಕೆ ಮಾಡ್ತಾನೆ. ಯಾವುದೇ ಒಂದು ಕಾರ್ಯ ಬೇಕಾದ್ರೆ 5 ವಿಷಯಗಳಲ್ಲಿ ಪ್ರಮುಖವಾಗಿ ಬೇಕು. ಆ 5 ವಿಷಯಗಳಿದ್ರೆ ಮಾತ್ರನೇ ಅದು ಒಂದು ಕೆಲಸ ಆಗೋದಕ್ಕೆ ಸಾಧ್ಯ. ಹಾಗಿಲ್ಲದೆ ಯಾರಿಂದಲೂ ಕೂಡ ಜೀವಾತ್ಮ ನಾನೇ ಮಾಡಿದೆ ಅಂತ ಹೇಳ್ಕೊಳ್ಳುವಂತ ಕಾರ್ಯಗಳು ಯಾವ್ದು ಇಲ್ಲ ಅಂತ ಇಲ್ಲಿ ಹೇಳ್ತಾ ಇದ್ದಾನೆ. ಭಾವಾರ್ಥ ಪ್ರಭುಪಾದರಿಗೆ ಜಯವಾಗಲಿ. ಮಾಡಿದ ಯಾವುದೇ ಕಾರ್ಯಕ್ಕೂ ಸ್ವಲ್ಪ ಪ್ರತಿಕ್ರಿಯೆ ಇರಲೇಬೇಕಷ್ಟೆ. ಆದ್ದರಿಂದ ಕೃಷ್ಣ ಪ್ರಜ್ಞೆಯಲ್ಲಿರುವ ಮನುಷ್ಯನು ಕರ್ಮದ ಪ್ರತಿಕ್ರಿಯೆಯಿಂದ ಕಷ್ಟವನ್ನು ಪಡುವುದಿಲ್ಲ, ಸುಖವನ್ನು ಪಡುವುದಿಲ್ಲ ಎನ್ನುವುದು ಹೇಗೆ ಎಂಬ ಪ್ರಶ್ನೆಯು ಉದ್ಭವವಾಗುವುದು. ಇದು ಹೇಗೆ ಸಾಧ್ಯ ಎನ್ನುವುದು ತೋರಿಸಲು ಪ್ರಭು ವೇದಾಂತವನ್ನು ಉದ್ಧರಿಸುತ್ತಿದ್ದಾನೆ. ಎಲ್ಲಾ ಚಟುವಟಿಕೆಗಳಿಗೆ 5 ಕಾರಣಗಳು ಇವೆ ಮತ್ತು ಎಲ್ಲಾ ಚಟುವಟಿಕೆಗಳಲ್ಲಿ ಯಶಸ್ಸಿಗೆ ಈ 5 ಕಾರಣಗಳು ಪರಿಗಣಿಸಬೇಕು ಎಂದು ಹೇಳುತ್ತಾನೆ. ಸಾಂಖ್ಯ ಎನ್ನುವುದು ಜ್ಞಾನದ ಕಾಂಡ ಮತ್ತು ವೇದಾಂತವು ಎಲ್ಲ ಮುಖ್ಯ ಆಚಾರ್ಯರು ಒಪ್ಪಿಕೊಂಡ ಜ್ಞಾನದ ಕಡೆಯ ಕಾಂಡ. ಹೀಗೆಂದು ವೇದಾಂತ ಸೂತ್ರವನ್ನು ಶಂಕರರು ಒಪ್ಪಿಕೊಳ್ಳುತ್ತಾರೆ. ಆದುದರಿಂದ ಅಂತಹ ಅಧಿಕೃತ ಜನರ ಅಭಿಪ್ರಾಯವನ್ನು ಪಡೆಯಬೇಕು. ಅಂದ್ರೆ ಇಲ್ಲಿ ಹೇಗೆ ಕೃಷ್ಣ ಪ್ರಜ್ಞೆಯಲ್ಲಿ ಕೆಲಸ ಮಾಡಿದಾಗ ಮಾತ್ರ ಅದರಲ್ಲಿ ಬರುವಂತಹ ಫಲದಲ್ಲಿ ನಾವು ಪುಣ್ಯ ಪಾಪವನ್ನ ಹೇಗೆ ಗಳಿಸೋದಿಲ್ಲ ಅನ್ನೋದು ಇಲ್ಲಿ ಪ್ರಶ್ನೆ. ಅದಕ್ಕೆ ಹೇಳ್ತಾ ಇದ್ದಾರೆ. ಅದಕ್ಕೆ ಈ ಒಂದು ವಿಚಾರವನ್ನ ತಿಳಿದಂತವನು, ಅಂದ್ರೆ ಕೆಲಸ ಮಾಡುವಾಗ ಅದು ನಾವು ಮಾಡಿದೀವಿ ಅಂತಂದ್ರೆ ಅದರ ಫಲ ನಮ್ಗೆ, ಆದ್ರೆ ಅದನ್ನ ಮಾಡಿದ್ದು ನಾವೇ ಅಲ್ಲ, ಮಾಡಿದಕ್ಕೆ ಮೂಲ ಕಾರಣವಾಗಿ ಇನ್ನೂ 5 ಜನ ಇದ್ದಾರೆ ಅಂತಂದಾಗ ಅದರ ಫಲ ನಮಗೆ ಮಾತ್ರ ಅಲ್ಲ ಅನ್ನೋದನ್ನಲ್ಲಿ ನಾವು ನೋಡ್ತೀವಿ. ಕಟ್ಟಕಡೆಯ ನಿಯಂತ್ರಣವು ಪರಮಾತ್ಮನ ಕೈಯಲ್ಲಿದೆ. ಭಗವದ್ಗೀತೆಯಲ್ಲಿ ಹೇಳಿದಂತೆ ಸರ್ವಸ್ಯ ಚಾಹ ರತಿ ಸನ್ನಿವಿಷ್ಟ, ಅಂದ್ರೆ ಭಗವಂತ ಏನ್ ಹೇಳ್ತಾನೆ, ಸರ್ವಸ್ಯ ಚಾಹ ರತಿ ಸನ್ನಿವಿಷ್ಟೋ ಮತ ಸ್ಮೃತಿ ಜ್ಞಾನಂ ಅಪೋಹನಂಶ ವೇದೇಶು ಸರ್ವೇರ್ ಅಹಮೇವ ವೇದ್ಯ ವೇದಾಂತ ಕೃತ್ವೇದ ವಿದೇವ ಚಾಹಂ. ಅಂದ್ರೆ ಎಲ್ಲವೂ ಕೂಡ ಭಗವಂತನ ಒಂದು ಅನುಮತಿಯಿಂದ ನಡೆಯುವಂಥದ್ದು. ಭಗವಂತ ನಮಗೆ ಸ್ಮರಣೆ ಕೊಡ್ತಾನೆ, ಜ್ಞಾನ ಕೊಡ್ತಾನೆ, ಮರವನ್ನು ಕೂಡ ಕೊಡ್ತಾನೆ. ಮತ್ತೆ ಅವನು ಎಲ್ಲ ಒಂದು ವೇದಗಳ ಮೂಲಕ ನಮಗೆ ಜ್ಞಾನವನ್ನು ಕೊಡ್ತಾನೆ. ಆ ವೇದಗಳ ಮೂಲ ಉದ್ದೇಶ ಏನು ಅಂದ್ರೆ ಅದು ಭಗವಂತನ ಅರಿಯುವಂಥದ್ದು ಮತ್ತೆ ಅವನ ಸೇವೆ ಮಾಡುವಂಥದ್ದು. ಇದೆಲ್ಲವನ್ನು ಕೂಡ ತಿಳಿಸ್ಕೊಟ್ಟಿದ್ದಾನೆ. ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. ಪ್ರತಿಯೊಬ್ಬನ ಹಿಂದಿನ ಕರ್ಮಗಳನ್ನು ನೆನಪಿಗೆ ತಂದುಕೊಟ್ಟ ಪರಮಾತ್ಮನು ಅವನು ಕೆಲವು ಚಟುವಟಿಕೆಗಳಲ್ಲಿ ತೊಡಗಿಸುತ್ತಾನೆ. ಅಂತರಂಗದಿಂದ ಅವನ ಆದೇಶದಂತೆ ಮಾಡಿದ ಕೃಷ್ಣ ಪ್ರಜ್ಞೆಯ ಕರ್ಮಗಳಿಂದ ಈ ಬದುಕಿನಲ್ಲಾಗಲಿ ಸತ್ತ ನಂತರ ಬದುಕಿನಲ್ಲಾಗಲಿ ಯಾವುದೇ ಪ್ರತಿಕ್ರಿಯೆ ಇರುವುದಿಲ್ಲ. ಅಂದ್ರೆ ಯಾರು ಭಗವಂತನಿಗೋಸ್ಕರ ಕರ್ಮಫಲ ತ್ಯಾಗ ಮಾಡ್ತಾ ಇದ್ದಾರೆ ಅವರಿಗೆ ಭಗವಂತನ ವಿಚಾರವಾಗಿ ಗೊತ್ತಿರುತ್ತೆ. ಅಂದ್ರೆ ಭಗವಂತ ಏನನ್ನ ಮಾಡ್ತಾ ಇದೀನಾನೋ ಅದು ಅವನ ಒಂದು ಇಚ್ಛಾನುಸಾರ ನಡೀತಿದೆ. ಅಂದ್ರೆ ಎಲ್ಲರ ಹೃದಯದಲ್ಲಿ ಪರಮಾತ್ಮ ಇದ್ದಾನೆ, ಅವನ ಅನುಮತಿಯ ಮೇರೆಗೆ ನಾವು ಮಾಡ್ತೀವಿ. ಅಲ್ಲಿ ನಮ್ಗೆ ಒಂದು ಆ ಜೀವಾತ್ಮನಿಗೆ ಸ್ವಲ್ಪ ಅಲ್ಪ ಸ್ವಾತಂತ್ರ್ಯ ಅಂತ ಕೊಟ್ಟಿದ್ದಾನೆ. ಆದ್ರೆ ಅವನು ಏನ್ ಮಾಡ್ತಾನೆ, ಎಲ್ಲ ಜ್ಞಾನವನ್ನ ಕೊಟ್ಟು ಕೊನೆಗೆ ಕೃಷ್ಣ ಏನಂತ ಹೇಳ್ತಾನೆ ಈ ಅಧ್ಯಾಯದಲ್ಲಿ, ಯಥಾ ಇಚ್ಛಿಸಿ ತಥಾ ಕುರು ಅಂತ ಹೇಳ್ತಾನೆ. ಅಂದ್ರೆ ನಾನು ಇಲ್ಲಿವರೆಗೂ ಏನೆಲ್ಲ ಹೇಳ್ಬೇಕಿತ್ತು ಎಲ್ಲ ಹೇಳಿದ್ದಾಯ್ತು, ಈಗ ನಿನ್ನ ಇಷ್ಟ ಬಂದಾಗಿ ನೀನು ಮಾಡಂತ ಆ ಒಂದು ಅಲ್ಪ ಸ್ವಾತಂತ್ರ್ಯನ ಎಲ್ಲಾ ಜೀವಾತ್ಮಗಳಿಗೂ ಭಗವಂತ ಕೊಟ್ಟಿದ್ದಾನೆ. ಆದ್ರೆ ಇದನ್ನ ಸ್ವಾತಂತ್ರ್ಯವನ್ನ ಯಾರು ದುರುಪಯೋಗ ಪಡಿಸ್ಕೊಳ್ತಾರೆ ಅವರು ಬಂಧನಕ್ಕೆ ಸಿಲುಕ್ತಾರೆ. ಆದ್ರೆ ಯಾರಿಗೆ ಆ ಸ್ವಾತಂತ್ರ್ಯದ ಒಂದು ಪರಿಪೂರ್ಣ ಅರಿವಿದೆ, ಈ ಒಂದು ಸ್ವಾತಂತ್ರ್ಯ ನನಗೆ ಪರಮಾತ್ಮ ಕೊಡ್ತಾ ಇದ್ದಾನೆ, ಆದ್ರೂ ಕೂಡ ಅವನು ಕೊಟ್ಟ ಜ್ಞಾನವನ್ನು ಬಳಸಿ ನಾನು ಅದನ್ನ ಬಳಕೆ ಮಾಡಿಕೊಂಡು ಅವನ ಕಾರ್ಯಕ್ಕಾಗಿ ಕೆಲಸ ಮಾಡ್ತಾ ಇದ್ದೀನಿ, ಅವನಿಗೋಸ್ಕರನೇ ಮಾಡ್ತೀನಿ, ಅವನು ಹೇಳಿದ ರೀತಿಯಲ್ಲಿ ಸರಿಯಾದ ಮಾರ್ಗದಲ್ಲಿ ನಡೀತೀನಿ ಅಂತ ಯಾರು ಹೋಗ್ತಾನೆ ಅಂತವನಿಗೆ ಈ ಒಂದು ಬಂಧನ ಅನ್ನುವಂಥದ್ದು ಇರೋದಿಲ್ಲ. ಅಂದ್ರೆ ಅವರಿಗೆ ಈ ಕರ್ಮದ ಪ್ರತಿಕ್ರಿಯೆಗಳು ಇರೋದಿಲ್ಲ ಅನ್ನೋದನ್ನಲ್ಲಿ ಹೇಳ್ತಾ ಇದ್ದಾರೆ. ಹರೇ ಕೃಷ್ಣ. ಶ್ಲೋಕ 14 ಮಾತಾಜಿ. ಓದ್ಲ ಮಾತಾಜಿ? ಹಾ ಮಾತಾಜಿ. ಅಧಿಷ್ಠಾನಂ ತಥಾ ಕರ್ತ ಕರ್ಣಂ ಚ ಪೃಥಗ್ವಿಧಂ ವಿವಿಧಾಶ್ಚ ಪೃಥಕ್ ಚೇಷ್ಟ ದೈವಂ ಚೈವಾತ್ರ ಪಂಚಮಂ. ಅನುವಾದ: ಕರ್ಮಸ್ಥಳ ಅಂದ್ರೆ ದೇಹ, ಕರ್ತ ವಿವಿಧ ಇಂದ್ರಿಯಗಳು, ವಿವಿಧ ಪ್ರಯತ್ನಗಳು ಮತ್ತು ಕಟ್ಟೆಕಡೆಯದಾಗಿ ಪರಮಾತ್ಮ. ಇವು ಕ್ರಿಯೆಯ 5 ಅಂಶಗಳು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಈಗ ಹೇಳ್ತಾ ಇದ್ದಾರೆ 5 ಜನ ಯಾರು, ನಾನೊಬ್ನೇ ಇನ್ನನ್ನು ಮಾಡಕ್ ಸಾಧ್ಯ ಇಲ್ಲ, ಅಲ್ಲಿ 5 ಜನರ ಒಂದು ಕೆಲಸ ನಡೆದಿದೆ, 5 ಜನ ಇದ್ದಾರೆ ಅದರಲ್ಲಿ ಕೆಲಸದಲ್ಲಿ ಅಂತ ಹೇಳಿದ್ದಾರೆ. ಆ 5 ವಿಷಯಗಳು, 5 ಜನ ಯಾರು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅದು ಕರ್ಮಸ್ಥಳ. ಆತ್ಮಕ್ಕೆ ಬಯಸುವ ಶಕ್ತಿ ಇದೆ ಹೊರತು ತಾನು ಬಯಸದನ್ನ ಮಾಡೋದಕ್ಕೆ ಅದಕ್ಕೆ ದೇಹದ ಸಹಾಯ ಇಲ್ಲದೆ ಅದು ಮಾಡಕ್ ಸಾಧ್ಯ ಇಲ್ಲ. ಅದಕ್ಕಾಗಿ ಕರ್ಮಸ್ಥಳ ಅಂದ್ರೆ ಅದು ಕ್ಷೇತ್ರ. ನಾವು ನೋಡಿದೀವಿ ಕ್ಷೇತ್ರಜ್ಞ ವಿಭಾಗ ಯೋಗದಲ್ಲಿ ಕ್ಷೇತ್ರ ಅಂದ್ರೆ ಏನು, ದೇಹ. ಈ ದೇಹ ಇಲ್ಲ ಅಂತಂದ್ರೆ ನಾನು ಆ ಕೆಲಸ ಮಾಡಕ್ಕೆ ಸಾಧ್ಯ ಇಲ್ಲ. ಕರ್ತ ಅಂದ್ರೆ ಸ್ವತಃ ಕ್ಷೇತ್ರಜ್ಞ ಆತ್ಮನೂ ಆ ದೇಹ ಇದೆ,
ಅದೊಂದು ಜಡ ವಸ್ತು ಅಷ್ಟೇ. ಅಲ್ಲಿ ಆತ್ಮ ಇಲ್ಲ ಅಂತಂದ್ರೆ ಅದಕ್ಕೆ ಚೇತನ ಇಲ್ಲ. ಅಲ್ಲಿ ಚೇತನ ಇರ್ಬೇಕು ಅಂತಂದ್ರೆ ಅಲ್ಲಿ ಆತ್ಮದ ಒಂದು ಅವಶ್ಯಕತೆ ಇದೆ. ಸೊ ಕ್ಷೇತ್ರ ಬೇಕು, ಕ್ಷೇತ್ರಜ್ಞನು ಬೇಕು, ಮತ್ತೆ ವಿವಿಧ ಇಂದ್ರಿಯಗಳು. ಅಂದ್ರೆ ಆತ್ಮ ಇದೆ, ದೇಹ ಇದೆ, ಆ ದೇಹಕ್ಕೆ ಇಂದ್ರಿಯಗಳಿಲ್ಲ ಅಂತಂದ್ರೆ ಅದು ಯಾವುದೇ ಕಾರ್ಯ ಮಾಡೋದಕ್ಕೆ ಸಾಧ್ಯ ಇಲ್ಲ. ನಮ್ಮ ಇಂದ್ರಿಯಗಳು ಅಂದ್ರೆ ನಾವು ಕೋಮಾ ಸ್ಥಿತಿಯಲ್ಲಿ ಇದ್ದಾರೆ ಅಂತ ಹೇಳ್ತಾರೆ. ಇಂದ್ರಿಯಗಳು ಅದು ಆಕ್ಟಿವ್ ಆಗಿಲ್ಲ ಅಂತ. ಅದಕ್ಕಿಂತ ಇಂದ್ರಿಯಗಳು ಅದು ಚಟುವಟಿಕೆಯಿಂದ ಕೂಡಿರುವಂತಹ ಇಂದ್ರಿಯಗಳು ಬೇಕಾಗುತ್ತೆ. ಮತ್ತೆ ಅದನ್ನ ಮಾಡೋದಕ್ಕೆ ಅವನಲ್ಲಿ ವಿವಿಧ ಪ್ರಯತ್ನಗಳು ಕೂಡ ಇರ್ಬೇಕು. ದೇಹ ಇದೆ, ಇಂದ್ರಿಯಗಳಿದೆ, ಆತ್ಮ ಇದೆ, ಅವನು ಪ್ರಯತ್ನ ಪಟ್ಟಿಲ್ಲ ಅಂದ್ರೆ ಕೆಲಸ ಆಗೋದಿಲ್ಲ. ಆ ಕಾರಣದಿಂದ ಅಲ್ಲಿ ಪ್ರಯತ್ನ ಕೂಡ ಬೇಕಾಗುತ್ತೆ. ಎಲ್ಲಾ ಇದು ಪ್ರಯತ್ನನೂ ಇದು ಕೊನೆಗೆ ಪರಮಾತ್ಮನ ಅನುಮತಿ ಇಲ್ಲ ಅಂತಂದ್ರೆ ಕೊನೆಯ ಒಂದು ಪಂಚಮ ಕರ್ತ, 5ನೇ ಕರ್ತ ಅವನಿಲ್ಲ ಅಂತಂದ್ರೆ ಆ ಒಂದು ಕಾರ್ಯ ನಡೆಯೋದಕ್ಕೆ ಸಾಧ್ಯ ಇಲ್ಲ. ಈ ಅನುಭವ ನಮ್ಮಲ್ಲಿ ಅನೇಕ ಜನರಿಗೆ ಆಗಿರುತ್ತೆ. ಹರೇ ಕೃಷ್ಣ, ಯಾರಿಗಾದ್ರೂ ಅನುಭವ ಆಗಿದ್ರೆ ನೀವು ಹೇಳ್ಬೋದು. ಅಂದ್ರೆ ನೀವು ತುಂಬಾ ಕಷ್ಟಪಟ್ಟಿದ್ದೀರಾ, ಯಾವುದೋ ಒಂದು ಕೆಲಸ ಮಾಡ್ಬೇಕು ಅಂತ ತುಂಬಾ ವರ್ಷದಿಂದ ಮಾಡಿರ್ತೀರಾ, ಅದಕ್ಕೆ ಏನೆಲ್ಲ ಬೇಕು ಎಲ್ಲ ನಿಮ್ಮ ಹತ್ರ ಇದೆ, ಅದಕ್ಕೆಲ್ಲ ಪ್ರಯತ್ನಗಳು ಇದೆ, ಆದ್ರೂ ಕೂಡ ಆ ಕೆಲಸ ಆಗಿಲ್ಲ. ಅಂತಹ ಒಂದು ಪರಿಸ್ಥಿತಿ ಎಲ್ಲರೆಲ್ಲ ಆಗಿರುತ್ತಾ? ಹರೇ ಕೃಷ್ಣ, ಯಾರಿಗಾದ್ರೂ ಅನುಭವ ಇದೆಯಾ? ಕಾರಣನೇ ಗೊತ್ತಿಲ್ಲ ಯಾಕಿದ್ ಆಗ್ತಿಲ್ಲ ಅಂತ. ಹಾಗೆ ಇದೆ ಮಾತಾಜಿ. ಭಗವಂತನಿಗೆ ಇಚ್ಛೆ ಇಲ್ಲದೆ ಅದು ನೆರವೇರೋದಿಲ್ಲ ಮಾತಾಜಿ. ಅಂದ್ರೆ ನಾವು ಎಲ್ಲ ರೀತಿಯಿಂದನೂ ಮಾಡ್ತಿರ್ತೀವಿ, ಆದ್ರೆ ಭಗವಂತನಿಗೆ ಅದು ನಾವು ಮಾಡ್ತಿರೋದು ಸರಿ ಅಲ್ಲ ಅಂತ ಹೇಳಿ ಅನ್ಸಿದ್ರೆ ಮಾತ್ರ ಅದು ಎಷ್ಟೇ ಪ್ರಯತ್ನ ಪಟ್ರು ಅದು ನೆರವೇರಲ್ಲ ಮಾತಾಜಿ. ಹಾ ಮಾತಾಜಿ, ಹರಿಣಿ ಮಾತಾಜಿ ಹಾ, ಹೇಳ್ತಾ ಇದ್ರಿ. ಅದೇ ನನಗೂ ಒಂದು ಅನುಭವ ಆಗಿದೆ ಮಾತಾಜಿ. ನಮ್ಗೆ ಏನು ಹಾ ಅಂತಂದ್ರೆ, ನಾವು ಮನೆ ಕಟ್ಬೇಕು ಅಂತ, ಸ್ವಂತ ಮನೆ ಅಂದ್ರೆ ಎಷ್ಟೋ ಸರಿ 2 ರೂಮ್ ಇದ್ದಿದ್ದು ಮನೆ ಕಟ್ಟಿದ್ರು ಕೂಡ, ಯಾವುದೇ ಮಾಡಿದ್ರು ಕೂಡ, ದೊಡ್ಡ ಮನೆ ಇರ್ಲಿ ಚಿಕ್ಕ ಮನೆ ಯಾವುದೇ ಮಾಡಿದ್ರು ಕೂಡ ಅದು ನಮ್ಮ ಹೆಸರಿಗೆ ಏನಾಗ್ತಿತ್ತೋ ಗೊತ್ತಿಲ್ಲ, ಅದನ್ನ ಬಿಟ್ಕೊಡುವಂತ ಸಂದರ್ಭ. ಹಂಗಾಗಿ ಕಡೆಯದಾಗಿ ಏನು ಅಂದ್ರೆ, ಮಗಳು ಕಟ್ಟಿದ ಮನೆಯಲ್ಲೇ ನಾವು ಈಗ ಇದ್ದೀವಿ ಅಂದ್ರೆ ಇಷ್ಟು ವರ್ಷ ಇದ್ದೀವಿ. ಅದ್ ಯಾಕಿಂತ ನಮ್ಗೆ ಗೊತ್ತಿಲ್ಲ, ದೈವೇಚ್ಛೆ ಇರ್ಲಿಲ್ವೋ ಅಥವಾ ನಮ್ಮ ಹಿಂದಿನ ಜನ್ಮದ ಇದು ಏನು ಅಂತ ಗೊತ್ತಿಲ್ಲ. ಅದ್ ನಾವ್ ಯಾರನ್ನೂ ಕೇಳಿಕ್ಕೂ ಹೋಗ್ಲಿಲ್ಲ. ಬಟ್ ನಾನು ಅನುಭವದಲ್ಲಿ ಬಂದಿದ್ದು ಅಂದ್ರೆ, ಒಂದ್ 4-5 ಮನೆನಾದ್ರೂ ನಮ್ ಕೈ ಬಿಟ್ಟು ಹೋಗಿದೆ. ಕಡೆಯದಾಗಿ ಮಗಳ ಅಳಿಯನ ಹೆಸರು ಮೇಲೆ ಇದ್ದಿದ್ ಮನೆಯಲ್ಲಿ ನಾವು ಇದ್ದಾಗಿಂದ ಕೂಡ ಈಗ ಒಂದು 18 ವರ್ಷದಿಂದ ಇದ್ದೀವಿ ಮಾತಾಜಿ. ಆತರ ಅಂದ್ರೆ ಅಂದ್ರೆ ಸಣ್ಣ ಪುಟ್ಟ ಕಾರ್ಯಗಳು ಮಾಡಿದಾಗ ಇದು ನಮ್ಗೆ ಅನುಭವಕ್ಕೆ ಬರಲ್ಲ ಮಾತಾಜಿ. ಈ ತರ ದೊಡ್ಡ ದೊಡ್ಡ ಕೆಲಸಗಳು ಮಾಡಿದಾಗ ನಮ್ಗೆ ತುಂಬಾ ದೊಡ್ಡದೆ. ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ಮನೆ ಹೌದು. ಕಟ್ಟೋದಿರ್ಬೋದು, ಮದ್ವೆ ಮಾಡೋ ಸಂದರ್ಭ ಇರ್ಬೋದು. ಮದ್ವೆನೂ ಅಷ್ಟೇ ಮಾತಾಜಿ. ಹಾ ಮಾತಾಜಿ, ನಾವ್ ಅನ್ಕೊಂಡಿರ್ತೀವಿ ಕಾಸಿದೆ, ದುಡ್ಡಿದೆ, ಮದ್ವೆ ಮಾಡ್ಬೋದು. ಅಪ್ಪ ಅಮ್ಮ ಎಲ್ಲರೂ ಹಾಗೆ ಬೆಳೆಸ್ತಾರೆ. ಮಕ್ಕಳನ್ನ ಬೆಳೆಸೋವಾಗ ಏನ್ ಅನ್ಕೊಳ್ತಾರೆ, ನನ್ ಮಗುಗೆ ಏನ್ ಬೇಕು ಎಲ್ಲ ನಾ ಮಾಡಿಕ್ಬೇಕು ಅಂತಾರೆ. ಎಲ್ಲ ಮಾಡಿಟ್ಟು ಎಲ್ಲ ನೋಡಿ ಮಾಡ್ತಾರೆ. ಮತ್ತೆ ಅವ್ರಿಗೆ ಏನೇ ಕಷ್ಟ ಬಂದ್ರು ನಾನು ಇದೀನಿ ಅನ್ನೋ ರೀತಿ ಒಂದು ಧೈರ್ಯದಲ್ಲಿ ಇರ್ತಾರೆ. ಆದ್ರೆ ಅವ್ರಿಗೆ ಬರುವಂತ ಕಷ್ಟಗಳು ಎಂತದಿರುತ್ತೆ ಅಂದ್ರೆ, ಅಪ್ಪ ಆಗ್ಲಿ ಅಮ್ಮ ಆಗ್ಲಿ ಯಾರು ಏನು ಮಾಡಕ್ಕಾಗಲ್ಲ. ಅಂದ್ರೆ ಯಾರು ಏನು ಅವರ ಕರ್ಮಾನುಸಾರ ಅವ್ರು ಅನುಭವಿಸ್ಲೇಬೇಕಾಗುತ್ತೆ. ಅಂತ ಒಂದು ಸಂದರ್ಭಗಳಲ್ಲಿ ಆ ದೈವ ಇಚ್ಛೆ ನಮಗೆ ಅರ್ಥ ಆಗುತ್ತೆ. ಪರಮಾತ್ಮನ ಒಂದು ಅನುಮತಿ ಇಲ್ಲದೆ ನಾನು ಎಂತ ಸರ್ಕಸ್ ಮಾಡಿದ್ರು ಅಲ್ಲಿ ಏನು ಆಗಲ್ಲ ಅಂತ. ಆದ್ರೆ ನಾವ್ ಅನ್ಕೊಳ್ತೀವಿ ಎಲ್ಲ ನಮ್ ಕೈಯಲ್ಲಿದೆ, ನಾವ್ ಅನ್ಕೊಂಡಿದ್ರೆ ನಾವ್ ಮಾಡ್ಬೋದು, ನಾವು ಕಷ್ಟಪಟ್ರೆ ನಾವು ಸುಖವಾಗಿರ್ಬೋದು. ಅದೆಲ್ಲ ಎಲ್ಲ ಒಂದ್ ಕಡೆ ಸುಳ್ಳಾಗ್ಬಿಡತ್ತೆ. ನೀನ್ ಕಷ್ಟ ಪಟ್ಟಿದ್ಯಾ, ಆದ್ರೆ ನೀನ್ ಸುಖವಾಗಿರ್ಬೇಕಾ ಇರ್ಬಾರ್ದಾ ಅನ್ನೋದು ಅದು ಭಗವಂತನಿಗೆ ಬಿಟ್ಟಿದ್ದು ಅಂತ. ಆಗದೆ ಇರೋದು ಪ್ರತಿ ಸಾರಿ ಭಗವಂತ ನಾವು ಹೋಮ ಬರೋದು ಮಾಡ್ತಾನೆ ಇದ್ವಿ ಮಾತಾಜಿ. ಪ್ರತಿ ಹಾ ಸಾರಿ ಮಾತಾಜಿ. ಹೋಮಾನು ಮಾಡ್ತಾ ಇದ್ವಿ. ಅದ್ ಆದ್ರೆ ನಮ್ ಹೆಸರ ಮೇಲೆ ಇಲ್ದೆ ಹೋದ್ರೆ ಮಾತ್ರ ಅದು ಸ್ಥಗಿತವಾಗಿ ನಾವ್ ಇರ್ಲಿಕ್ಕೆ ಸಾಧ್ಯ ಆಗಿದೆ. ಅದೇನೋ ನಂಗೆ ಅನ್ಕೋ ಗೊತ್ತಿಲ್ಲ. ಹೋಮಗಳು ಪ್ರತಿ ಸಾರಿ ಮಾಡಿದೀವಿ. ಹಾ ಮಾತಾಜಿ, ಅಂದ್ರೆ ಇಲ್ಲಿ ಅದನ್ನೇ ಹೇಳ್ತಾ ಇದಾರೆ. ಆಗದೆ ಇರೋದ್ಲೆ ಮಾತಾಜಿ ಭಗವಂತ ಜ್ಞಾಪಕ ಬರೋದು. ಹಾ ಆದ್ರೆ ಮಾತಾಜಿ, ಅವನಿಂದ ಸಹಾಯ ಇಲ್ಲ. ಅಂದ್ರೆ ಇಂಥದ್ದು ಪ್ರತಿಯೊಂದು ಕೆಲಸದಲ್ಲೂ ಸಣ್ಣ ಪುಟ್ಟ ಕೆಲಸದಲ್ಲೂ ಆಗ್ತಾ ಇರುತ್ತೆ. ಆ ಸಣ್ಣ ಪುಟ್ಟ ಆಗ್ತಾ ಕೆಲಸದಲ್ಲಿ ಇತ್ತು. ಆದಾಗ ನಮ್ಗೆ ಅಷ್ಟು ಅಫೆಕ್ಟ್ ಆಗೋದಿಲ್ಲ. ದೊಡ್ಡ ಗಮನ ದೊಡ್ಡ ಬರಲ್ಲ. ವಿಷಯದಲ್ಲಿ ನಾವು ಜಾಸ್ತಿ ಕಷ್ಟ ಪಡ್ತೀವಲ್ಲ, ತುಂಬಾ ಪ್ರಯತ್ನ ಪಟ್ಟಿರ್ತೀವಲ್ಲ, ಅಂತದೆಲ್ಲ ನಮ್ಗೆ ಮನಸ್ಸಲ್ಲಿ ಸದಾ ಉಳ್ಕೊಳ್ಳುತ್ತೆ. ಏನಪ್ಪಾ ಇಷ್ಟೆಲ್ಲ ಮಾಡಿದ್ವಿ, ಯಾಕೆ ಈ ತರ ಆಗ್ತಾ ಇದೆ ಅಂತ. ಅಂದ್ರೆ ಅದ್ರ ಅರ್ಥ ನಮ್ಗೆ ಅನುಭವಕ್ಕೆ ಬರುತ್ತೆ. ಇಲ್ಲಿ ನಾನೆಲ್ಲ ಮಾಡ್ತಿರೋದು ಇದು ಪರಮಾತ್ಮನ ಒಂದು ಇಚ್ಛೆ ಇಲ್ಲ ಅಂತಂದ್ರೆ, ಎಲ್ಲರೂ ಹೇಳ್ತಾರೆ ಹುಲ್ಲು ಕಡ್ಡಿ ಅಲುಗಾಡಲ್ಲ ಅಂತ. ಯಾರಿಗಾದ್ರೂ ನಾಸ್ತಿಕರಿಗೆ ಹೇಳಿದ್ರೆ ಹುಲ್ಲು ಕಡ್ಡಿನ ಅಲುಗಾಡಿಸಿ ತೋರಿಸ್ತಾರೆ. ತಗೊಳ್ಳಿ, ನಾ ಆಡಿಸ್ತಾ ಇದ್ದೀನಿ ಈಗ ಪರಮಾತ್ಮ ಏನ್ ಮಾಡ್ತಾನಂತ. ಅಂದ್ರೆ ಅದು ಸಣ್ಣ ಪುಟ್ಟ ವಿಷಯಗಳಲ್ಲಿ ನಮ್ಗೆ ಅದು ಅನುಭವಕ್ಕೆ ಗೊತ್ತಾಗ್ದಿರ ಹೋದ್ರು ದೊಡ್ಡ ದೊಡ್ಡ ವಿಷಯಗಳನ್ನ ಮಾಡಿದಾಗ ನಮ್ಗೆ ಅನ್ಸುತ್ತೆ. ಅಂದ್ರೆ ನಾವು ಆರೋಗ್ಯವಾಗಿ ಇಟ್ಕೊಂತೀವಿ, ತಂದೆ ತಾಯಿ ಚೆನ್ನಾಗಿ ನೋಡ್ಕೋತೀವಿ, ಮತ್ತೆ ಅವರು ಪೂರ್ಣಾಯಸ್ಸಲ್ಲಿ ಇರುವಂತೆ ಅವ್ರನ್ನ ಕಾಪಾಡ್ಕೋತೀವಿ ಅಂತೆಲ್ಲ ಅನ್ಕೋತಾರೆ. ಹಠಾತ್ತನೆ ಏನೋ ಒಂದು ಕಾಯಿಲೆ ಇದ್ದಕ್ಕಿದ್ದ ಹಾಗೆ ಬರುತ್ತೆ. ಅಂತದ್ದು ಕಾಯಿಲೆ ಬರೋದಕ್ಕೆ ಚಾನ್ಸೇ ಇರ್ಲಿಲ್ವೇನೋ ಅನ್ನೋ ರೀತಿ ಇರುತ್ತೆ. ಮತ್ತೆ ಹಾಗೆ ಅವರು
ದೇಹತ್ಯಾಗನೂ ಆಗ್ಬಿಡುತ್ತೆ. ನಮ್ಗೆ ತುಂಬಾ ಆಶ್ಚರ್ಯ ಆಗುತ್ತೆ, ಹೇಗೆ ಈ ತರ ಎಲ್ಲ ಆಗುತ್ತೆ ಅಂತ. ಅಂದ್ರೆ ನಾನು ಇಷ್ಟು ಚೆನ್ನಾಗಿ ನೋಡ್ಕೊಂಡೆ, ಅವರು ಆರೋಗ್ಯವಾಗಿದ್ರು, ಯಾಕೆ ಈ ತರ ಆಯ್ತು ಅಂದ್ರೆ ಅವರಿಗೆ ಅವರೊಂದು ಕರ್ಮಾನುಸಾರನೂ ಇರುತ್ತೆ, ಮತ್ತೆ ಪರಮಾತ್ಮನ ಒಂದು ಇಚ್ಛೆ ಅನ್ನೋದು ಇರುತ್ತೆ. ಅವನ ಒಂದು ಇಚ್ಛೆ ಅನುಸಾರ ಅದು ನಡೀತಾ ಇರುತ್ತೆ. ನಾವ್ ಅನ್ಕೊಳ್ತೀವಿ ನಾವೇ ಎಲ್ಲ ಮಾಡ್ತಿರೋದು, ನನ್ನಿಂದಲೇ ಎಲ್ಲ ಆಗ್ತಿದೆ, ನನ್ನನ್ನ ಬಿಟ್ರೆ ಇನ್ಯಾರು ಏನೂ ಇಲ್ಲ ಅನ್ನೋ ತರ ನಾವು ಅನ್ಕೋತಾ ಇರ್ತೀವಿ. ಆ ತರ ಅನ್ಕೊಂಡಾಗ್ಲೇ ನಮ್ಗೆ ಅದು ಕರ್ಮದ ಫಲಗಳು ಬರುವಂತದ್ದು. ಆದ್ರೆ ಯಾರು ನಿಜವಾದ ಜ್ಞಾನ ಇದ್ದಾನೆ, ಅವನು ಇದನ್ನ ಕಾಣ್ತಾ ಇರ್ತಾನೆ, ಅವನಿಗೆ ಗೊತ್ತಾಗುತ್ತೆ ಏನ್ ನಡೀತಾ ಇದೆ ಅದು ನನ್ನಿಂದ ಅಲ್ಲಪ್ಪ ಅಂತ ಹೇಳ್ತಾನೆ. ನಾನು ಇದನ್ನ ಮಾಡೋದಕ್ಕೆ ನನ್ನ ಕೈಯಲ್ಲಿ ಆಗೋದಿಲ್ಲ. ಆತ್ಮದ ಕೈಯಲ್ಲಿ ಏನೇನೂ ಶಕ್ತಿ ಇಲ್ಲ. ಅದಕ್ಕೆ ದೇಹ ಇಲ್ಲ ಅಂತಂದ್ರೆ ಆತ್ಮ ಏನೂ ಅಲ್ಲ. ಅದನ್ನೇ ಇಲ್ಲಿ ಹೇಳ್ತಾರೆ, ಪ್ರೇತಾತ್ಮಗಳಾಯ್ತು, ಅದಕ್ಕೆ ಆಸೆ ಇದೆ, ಅದು ಈಡೇರಿಸ್ಕೊಳಕ್ ಆಗಲ್ಲ, ಯಾಕಂದ್ರೆ ಅದಕ್ಕೆ ದೇಹ ಇಲ್ಲ ಅಂತ. ಅಂದ್ರೆ ದೇಹ ಇಲ್ಲ ಅಂತಂದ್ರೆ ನಾವು ಮಾಡಕ್ಕೆ ಸಾಧ್ಯ ಇಲ್ಲ. ಆದ್ರೆ ಆ ದೇಹ ಕೆಲಸ ಮಾಡ್ಬೇಕಂದ್ರೆ ಆ ದೇಹಕ್ಕೆ ನಾನು ಕೆಲಸ ಮಾಡ್ತಾ ಇದ್ದೀನಿ ಅಂತಲ್ಲ, ಆ ದೇಹದಲ್ಲಿ ಪರಮಾತ್ಮ ಅದಕ್ಕೆ ಆ ದೇಹಕ್ಕೆ ಕೆಲಸ ಮಾಡಿಸ್ತಾ ಇದ್ದಾನೆ. ಅವನ ಅನುಮತಿ ಇಲ್ಲ ಅಂದ್ರೆ ಆ ದೇಹ ಕೇಳೋದಿಲ್ಲ. ಅಂದ್ರೆ ಈ ಪ್ರಕೃತಿಯಿಂದ ಆಗಿರುವಂತ ದೇಹ, ಪ್ರಕೃತಿ ಅನ್ನುವಂಥದ್ದು ತಾಯಿ ಅಂದ್ರೆ ಪರಮಾತ್ಮ ತಂದೆ ಇದ್ದ ಹಾಗೆ. ಮಗು ಜೀವಾತ್ಮ. ನಾವೇನ್ ಮಾಡ್ತೀವಿ, ಏನ್ ಆಸೆ ಪಡ್ತೀವಿ ಅದನ್ನ ಅಮ್ಮ ಮಾಡ್ತಾಳೆ. ಆದ್ರೆ ಅಮ್ಮ ಅದನ್ನ ಮಾಡ್ಬೇಕಂದ್ರೆ ಅಪ್ಪನ ಅಪ್ಪಣೆ ಇರಬೇಕು. ಅಪ್ಪನ ಅಪ್ಪಣೆ ಇಲ್ಲ ಅಂದ್ರೆ ಅಮ್ಮ ಮಾಡೋದಿಲ್ಲ. ಅದನ್ನೇ ಇಲ್ಲಿ ಹೇಳುವಂಥದ್ದು. ಪ್ರಕೃತಿ ಆ ದೇಹ ಎಲ್ಲಿವರೆಗೂ ಕೆಲಸ ಮಾಡುತ್ತೆ, ಪರಮಾತ್ಮ ಅದಕ್ಕೆ ಎಲ್ಲಿವರೆಗೂ ಮಾಡೋದಕ್ಕೆ ಅನುಮತಿ ಕೊಡ್ತಾನೆ ಅಲ್ಲಿವರೆಗೂ ಮಾಡುತ್ತೆ. ಯಾವಾಗ ಪರಮಾತ್ಮ ಅನುಮತಿನ ಹಿಂತಗೊಳ್ತಾನೆ ಆಗ ದೇಹ ಅದು ಏನು ಮಾಡೋದಿಲ್ಲ. ಮತ್ತೆ ಅಲ್ಲಿ ಆತ್ಮನು ಕೂಡ ಅದಕ್ಕೆ ಏನು ಶಕ್ತಿ ಇಲ್ಲ. ಅದಕ್ಕೆ ಇಚ್ಛೆ ಪಡುವಂಥದ್ದಷ್ಟೇ ಶಕ್ತಿ ಇರೋದು. ಆ ಇಚ್ಛೆನ ಈಡೇರಿಸ್ಕೊಳ್ಳೋದಕ್ಕೂ ಅದರಿಂದ ಆಗೋದಿಲ್ಲ. ಅದಕ್ಕೆ ಇಚ್ಛೆ ಈಡೇರಿಸ್ಕೋಬೇಕಂದ್ರೂ ಕೂಡ ಪರಮಾತ್ಮನ ಅನುಮತಿ ಮತ್ತೆ ಪ್ರಕೃತಿಯ ಒಂದು ಸಹಾಯ ಬೇಕಾಗುತ್ತೆ. ಅದನ್ನ ಎಲ್ಲಿ ಹೇಳ್ತಾ ಇದ್ದಾರೆ, ನೀನು ಮಾಡ್ದೆ ಅಂತ ಅಹಂಕಾರದಿಂದ ನೀನೇನು ಅನ್ಕೊಳ್ತಾ ಇದೀಯಾ, ಅದು ಯಾವ್ದು ನೀನ್ ಮಾಡಿದ್ದೇ ಅಲ್ಲ ಅಂತ. ಹಾಗೆ ಇಲ್ಲಿ ಇದನ್ನ ತಿಳಿದಂತಹ ಯಾರು ಭಕ್ತರಿರ್ತಾರೆ ಅವರಿಗೆ ಕರ್ಮ ಬಂಧನ ಇಲ್ಲ. ಯಾಕಂದ್ರೆ ಅವ್ರಿಗೆ ಗೊತ್ತಿದೆ ಇದ್ಯಾವ್ದು ನಾ ಮಾಡ್ತಿಲ್ಲ, ಇದರಿಂದ ಬರ್ತಾ ಇರೋ ಫಲಗಳು ಕೂಡ ನಂದಲ್ಲ. ಯಾಕೆಂದ್ರೆ ನನ್ನ ಒಂದು ಹಿಂದಿನ ಪೂರ್ವ ಕರ್ಮದ ಅನುಸಾರ ನನಗೆ ಇದೆಲ್ಲ ಬರ್ತಿದೆ. ಆದ್ರೆ ಅದು ಬರ್ತಾ ಇದ್ದಾಗ ಅವನು ಅದಕ್ಕೆ ವಿಚಲಿತನಾಗೋದಿಲ್ಲ. ಯಾಕೆ ಪಾಪ ಕಾರ್ಯಗಳು ಮಾಡಿದ್ರಿಂದ ನಮ್ಗೆ ದಂಡನೆ ಸಿಕ್ಕಾಗ ಅವನು ಬೇಜಾರ್ ಮಾಡ್ಕೊಳ್ಳಲ್ಲ. ಆಯ್ತು ನನ್ ಕರ್ಮ ಕಳೀತಾ ಇದೆ ಅಂತ ಅನ್ಕೊಂಡು ಅದನ್ನ ಸಮಾನ ಸ್ಥಿತಿಯಲ್ಲಿ ಅದನ್ನ ಸ್ವೀಕಾರ ಮಾಡ್ತಾನೆ. ಹಾಗೆ ಸ್ವೀಕಾರ ಮಾಡ್ದಿರ ಅದಕ್ಕೆ ಅವನು ಪ್ರತಿರೋಧ ಮಾಡ್ದ ಅಂದ್ರೆ ಏನಾಗುತ್ತೆ, ಇನ್ನೊಂದು ಕರ್ಮ ಹುಟ್ಟಾಕ್ತಾನೆ. ಆ ರೀತಿ ಕಾರ್ಯಗಳನ್ನ ಅವನು ಮಾಡೋದಿಲ್ಲ. ಅವನು ಏನೇ ಕಷ್ಟ ಬರ್ಲಿ ಸುಖ ಬರ್ಲಿ ಅದನ್ನ ಸಮಾನ ಮನಸ್ಥಿತಿಯಿಂದ ಸ್ವೀಕಾರ ಮಾಡ್ತಾನೆ. ನಾನ್ ಮಾಡಿದ ಕರ್ಮಾನುಸಾರ ನನಗಿದು ಬರ್ತಿದೆ. ಅದಕ್ಕಾಗಿ ಅವನು ಉಬ್ಬೋದು ಇಲ್ಲ, ಕುಗ್ಗೋದು ಇಲ್ಲ. ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ ಭಾವಾರ್ಥ ಪ್ರಭುಪಾದರಿಗೆ ಜಯವಾಗಲಿ. ಅಧಿಷ್ಠಾನಂ ಎನ್ನುವ ಪದವು ದೇಹವನ್ನು ಸೂಚಿಸುತ್ತದೆ. ದೇಹದೊಳಗಿನ ಆತ್ಮವು ಚಟುವಟಿಕೆಗಳ ಪರಿಣಾಮವನ್ನು ಸಾಧಿಸಲು ಕೆಲಸ ಮಾಡುತ್ತದೆ. ಆದುದರಿಂದ ಇದಕ್ಕೆ ಕರ್ತ ಮಾಡುವವನು ಎಂದು ಅರ್ಥ. ಆತ್ಮದ ಕ್ಷೇತ್ರಜ್ಞ ಮತ್ತು ಕರ್ತ ಎನ್ನುವುದು ಶ್ರುತಿಯಲ್ಲಿ ಹೇಳಿದೆ. ಆತ್ಮ ಅಂದ್ರೆ ಕ್ಷೇತ್ರಜ್ಞ, ಅದನ್ನೇ ಇಲ್ಲಿ ಕರ್ತ ಅಂತ ಕರೀತಾ ಇದ್ದಾರೆ. ಆದ್ರೆ ಕ್ಷೇತ್ರ ಅನ್ನುವಂಥದ್ದು ಏನಿದೆ ಅದು ದೇಹ. ಇದನ್ನು ವೇದಾಂತ ಸೂತ್ರದಲ್ಲಿ ಜ್ಞೋ ಅತ ಏವ ಮತ್ತು ಕರ್ತ ಶಾಸ್ತ್ರಾರ್ಥ ವತ್ವಾತ್ ಅಂತ ಹೇಳ್ತಾ ಇದ್ದಾರೆ. ಶ್ಲೋಕದಲ್ಲಿ ದೃಢಪಡಿಸಿದೆ. ಇಂದ್ರಿಯಗಳು ಕರ್ಮ ಸಾಧನಗಳು. ಇಂದ್ರಿಯಗಳು ಅನ್ನುವಂಥದ್ದು ಈ ದೇಹಕ್ಕೆ ಇಂದ್ರಿಯಗಳು ಬೇಕು. ಇಂದ್ರಿಯಗಳಿಲ್ಲ ಅಂದ್ರೂ ಕೂಡ ನಾವು ಕೆಲಸ ಮಾಡೋದಕ್ಕೆ ಸಾಧ್ಯ ಇಲ್ಲ. ಇಂದ್ರಿಯಗಳ ಮೂಲಕ ಆತ್ಮವು ಹಲವು ವಿಧಗಳಲ್ಲಿ ಕರ್ಮವನ್ನು ಮಾಡುತ್ತದೆ. ಪ್ರತಿಯೊಂದು ಕರ್ಮಕ್ಕೂ ಬೇರೆ ಬೇರೆ ಪ್ರಯತ್ನ ಇದೆ. ಆದರೆ ಮನುಷ್ಯನ ಎಲ್ಲಾ ಕರ್ಮಗಳು ಪರಮಾತ್ಮನ ಸಂಕಲ್ಪವನ್ನು ಅವಲಂಬಿಸಿದೆ. ಎಷ್ಟೇ ಇದ್ರೂ ಕೂಡ ಅದಕ್ಕೆ ಪರಮಾತ್ಮನ ಸಂಕಲ್ಪ ಕೂಡ ಮುಖ್ಯ ಆಗುತ್ತೆ. ಪರಮಾತ್ಮನು ಮಿತ್ರನಾಗಿ ಹೃದಯದಲ್ಲಿ ಕುಳಿತಿದ್ದಾನೆ. ಪರಮಪ್ರಭುವು ಪರಮ ಕಾರಣನು. ಈ ಸನ್ನಿವೇಶದಲ್ಲಿ ಹೃದಯದಲ್ಲಿ ನೆಲೆಸಿರುವ ಪರಮಾತ್ಮನ ಆದೇಶಕ್ಕೆ ಅನುಗುಣವಾಗಿ ಕೃಷ್ಣ ಪ್ರಜ್ಞೆಯಲ್ಲಿ ಕರ್ಮ ಮಾಡುವವನು ಯಾವುದೇ ಕರ್ಮದಿಂದ ಬಂಧಿತನಾಗುವುದಿಲ್ಲ. ಸಂಪೂರ್ಣ ಕೃಷ್ಣ ಪ್ರಜ್ಞೆಯಲ್ಲಿರುವವರು ಅಂತಿಮವಾಗಿ ತಮ್ಮ ಕರ್ಮಗಳಿಗೆ ಹೊಣೆಗಾರರೂ ಅಲ್ಲ. ಎಲ್ಲವೂ ಪರಮ ಸಂಕಲ್ಪವನ್ನು, ಪರಮಾತ್ಮನನ್ನು, ದೇವೋತ್ತಮ ಪರಮ ಪುರುಷನನ್ನು ಅವಲಂಬಿಸಿವೆ. ಅಂದ್ರೆ ಅವ್ರಿಗೆ ಗೊತ್ತಿದೆ ಏನೆಲ್ಲ ನಡೀತಿದೆ ಅದು ನಾನ್ ಮಾಡ್ತಿರುವಂಥದ್ದಲ್ಲ, ಭಗವಂತ ನನ್ನಿಂದ ಮಾಡಿಸ್ತಿರುವಂಥದ್ದು. ಆದ ಕಾರಣ ಅವನಿಗೆ ಬಂಧನ ಇಲ್ಲ. ಹರೇ ಕೃಷ್ಣ. ಶ್ಲೋಕ 15 ಮಾತಾಜಿ. ಓದ್ಲಾ ಮಾತಾಜಿ? ಹಾ ಮಾತಾಜಿ. ಶ್ಲೋಕ 15. ಶರೀರ ವಾಗ್ಮೋ ನಿರ್ಭಯತ್ ಕರ್ಮ ಪ್ರಾರಭತೆ ನರಃ ನ್ಯಾಯಂ ವಾ ವಿಪರೀತಂ ವಾ ಪಂಚೈತೇತಸ್ಯ ಹೇತವಾ. ಅನುವಾದ: ಮನುಷ್ಯನು ದೇಹ, ಮನಸ್ಸು ಮತ್ತು ಮಾತುಗಳ ಮೂಲಕ ಮಾಡುವ ನ್ಯಾಯ ಅಥವಾ ಅನ್ಯಾಯದ ಕರ್ಮಕ್ಕೆ ಈ 5 ಅಂಶಗಳೇ ಕಾರಣ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಅಂದ್ರೆ ಇಲ್ಲಿ ಏನ್ ಹೇಳ್ತಾ ಇದ್ದಾನೆ ಭಗವಂತ,
ಅಂದ್ರೆ ದೇಹದಿಂದ, ಮನಸ್ಸಿನಿಂದ ಅಥವಾ ಮಾತಿನಿಂದ ನಾವು ಏನೇ ಮಾಡ್ಲಿ, ನಾವು ಮಾಡುವಂತ ಕೆಲಸ ಅದು ನ್ಯಾಯವಾದ್ದಾಗಿರ್ಲಿ ಅನ್ಯಾಯವಾದ್ದಾಗಿರ್ಲಿ, ಆ ಒಂದು ಕಾರ್ಯವನ್ನು ನಡೆಯೋದಕ್ಕೆ ಈ 5 ಅಂಶಗಳು ಕೂಡ ಕಾರಣ ಆಗುತ್ತೆ. ಅಲ್ಲಿ ಜೀವಾತ್ಮ ಅವನೊಬ್ಬನೇ ಕಾರಣ ಆಗುದಿಲ್ಲ ಅಂತ. ಭಾವಾರ್ಥ ಪ್ರಭುಪಾದರಿಗೆ ಜಯವಾಗಲಿ. ಈ ಶ್ಲೋಕದಲ್ಲಿ ನ್ಯಾಯ ಮತ್ತು ಅನ್ಯಾಯ ಎನ್ನುವ ಪದಗಳು ಬಹು ಅರ್ಥವತ್ತಾದದ್ದು. ನ್ಯಾಯವಾದ ಕೆಲಸವೆಂದರೆ ಧರ್ಮ ಗ್ರಂಥಗಳು ವಿಧಿಸಿರುವ ಆದೇಶಗಳಿಗೆ ಅನುಗುಣವಾಗಿ ಮಾಡಿದ ಕಾರ್ಯಗಳು. ಅನ್ಯಾಯವಾದ ಕೆಲಸವೆಂದರೆ ಧರ್ಮ ಗ್ರಂಥಗಳ ಆದೇಶಗಳಿಗೆ ವಿರುದ್ಧವಾಗಿ ಮಾಡಿದ ಕಾರ್ಯಗಳು. ಆದರೆ ಏನನ್ನೇ ಮಾಡಿದರೂ ಅದರ ಪೂರ್ವಾನುಷ್ಠಾನಕ್ಕೆ ಈ 5 ಅಂಶಗಳು ಅಗತ್ಯ. ಅಂದ್ರೆ ನಾವು ಕೃಷ್ಣ ಪ್ರಜ್ಞೆಯಲ್ಲಿ ಕೆಲಸ ಮಾಡ್ಲಿ ಅಥವಾ ಈ ಒಂದು ಭೋಗ ಸ್ಥಿತಿ ಜೀವನ ಮಾಡ್ತಾ ಇರ್ಲಿ, ಭೋಗ ಜೀವನ ಮಾಡ್ತಿದ್ರು ಕೂಡ ಮಾಡ್ತಾ ಇರುವ ಒಂದು ಕೆಲಸ ಅಲ್ಲಿ ಸದಾ ಈ ಒಂದು 5 ಅಂಶಗಳ ಒಂದು ಕಾರಣದಿಂದಲೇ ನಡೀತಿದೆ ಹೊರತು ಭೋಗ ಜೀವನ ಮಾಡ್ತಾ ಇದ್ದೀವಿ ಅಂದಾಗ್ಲೂ ಕೂಡ ನಾವೊಬ್ಬರೇ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅವಾಗ್ಲೂ ಕೂಡ ಈ 5 ಅಂಶಗಳು ಅಲ್ಲಿ ಬೇಕಾಗತ್ತೆ. ಹರಿ ಕೃಷ್ಣ. ಶ್ಲೋಕ 16 ಮಾತಾಜಿ. ಓದ್ಲ ಮಾತಾಜಿ? ಯಾರು ಹೇಳ್ತಾ ಇಲ್ಲ ಅದಕ್ಕೆ. ಶ್ಲೋಕ 16. ತತ್ರೈವಂ ಸತಿ ಕರ್ತಾರಂ ಆತ್ಮಾನಂ ಕೇವಲಂ ತು ಯಃ ಪಶ್ಯತ್ಯ ಕೃತ ಬುದ್ಧಿತ್ವಾನ್ ಸಪಶ್ಯತಿ ದುರ್ಮತಿಃ. ಅನುವಾದ: ಆದುದರಿಂದ ಈ 5 ಅಂಶಗಳನ್ನು ಪರಿಗಣಿಸದೆ ತಾನೊಬ್ಬನೇ ಕರ್ತ ಎಂದು ಯೋಚಿಸುವವನು ನಿಶ್ಚಯವಾಗಿಯೂ ಬಹು ಬುದ್ಧಿವಂತನಲ್ಲ. ಅವನು ವಸ್ತುಸ್ಥಿತಿಯನ್ನು ಕಾಣಲಾರ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಇಲ್ಲಿ ಅದನ್ನೇ ಹೇಳ್ತಾ ಇದ್ದಾನೆ ಭಗವಂತ. ನಾನೇ ಮಾಡಿದ್ದು ಅಂತ ಯಾರಾದ್ರೂ ಅನ್ಕೊಳ್ತಾ ಇದ್ದಾನೆ ಅಂದ್ರೆ ಅವನು ಬುದ್ಧಿವಂತನಲ್ಲ ಅಂತ ಇಲ್ಲಿ ಹೇಳ್ತಾ ಇದ್ದಾನೆ. ಯಾಕೆ ಅಂದ್ರೆ ಅವನಿಗೆ ವಾಸ್ತವ ಸ್ಥಿತಿ ಅವನಿಗೆ ಗೊತ್ತಿಲ್ಲ ಅಂತ. ಭಾವಾರ್ಥ ಪ್ರಭುಪಾದರಿಗೆ ಜಯವಾಗಲಿ. ಪರಮಾತ್ಮನು ಮಿತ್ರನಾಗಿ ಒಳಗಡೆ ಕುಳಿತು ತನ್ನ ಮನುಷ್ಯನ ಕರ್ಮಗಳನ್ನು ನಿರ್ವಹಿಸುತ್ತಿದ್ದಾನೆ ಎನ್ನುವುದನ್ನು ಮೂರ್ಖನು ಅರ್ಥ ಮಾಡಿಕೊಳ್ಳಲಾರ. ಕರ್ಮಸ್ಥಳ ದೇಹ, ಕರ್ತ, ವಿವಿಧ ಇಂದ್ರಿಯಗಳು, ವಿವಿಧ ಪ್ರಯತ್ನಗಳು ಇವು ಐಹಿಕ ಕಾರಣಗಳಾದರೂ ದೇವೋತ್ತಮ ಪರಮಪುರುಷನೇ ಅಂತಿಮ ಕಾರಣ. ಆದುದರಿಂದ ಮನುಷ್ಯನು 4 ಐಹಿಕ ಕಾರಣಗಳನ್ನು ಮಾತ್ರವಲ್ಲದೆ ಕಾರ್ಯಸಾಧಕ ಕಾರಣವನ್ನು ಅರ್ಥ ಮಾಡಿಕೊಳ್ಳಬೇಕು. ಪರಮೋನ್ನತನನ್ನು ಕಾಣಲಾರದವನು ತಾನೇ ಕರ್ತ ಎಂದು ಭಾವಿಸುತ್ತಾನೆ. ಅಂದ್ರೆ ನಮ್ಗೆ ಕಾಣಿಸುತ್ತೆ, ದೇಹ ಕಾಣಿಸುತ್ತೆ, ಇಂದ್ರಿಯಗಳು ಕಾಣಿಸುತ್ತೆ, ಮಾಡ್ತಿರುವಂತ ವ್ಯಕ್ತಿ ಕಾಣಿಸ್ತಾರೆ, ಮತ್ತೆ ಅವನ ಪ್ರಯತ್ನ ಕೂಡ ಕಾಣಿಸುತ್ತೆ. ಅದರಲ್ಲಿ ಹಿಂದೆ ಕಾಣಿಸ್ತಾ ಇರುವಂತ ಕೈ ಅದು ಭಗವಂತನದು. ಆ ಕಾಣಿಸ್ತಾ ಇರುವಂತ ಕೈ ಅದು ವಾಸ್ತವದಲ್ಲಿ ಪರಮೋನ್ನತ ಕಾರಣ. ಅದು ಆ ಕಾರಣವನ್ನ ಯಾರು ತಿಳಿಯೋದಿಲ್ಲ ಅಂತವ್ರು ಏನ್ ಅನ್ಕೋತಾರೆ, ಅವನನ್ನ ತಿಳಿದೇ ಇರುವಂತವ್ರು ನಾಸ್ತಿಕರು ಯಾರಿದ್ದಾರೆ ಅವ್ರೇನಂತಾರೆ, ಎಲ್ಲ ನಾನೇ ಮಾಡ್ತಾ ಇರೋದು ಅಂತ ಅಲ್ಲಿ ತಿಳಿತಾರೆ. ಹರೇ ಕೃಷ್ಣ. ಶ್ಲೋಕ 17 ಮಾತಾಜಿ. ಓದ್ಲ ಮಾತಾಜಿ? ಹಾ ಮಾತಾಜಿ. ಯಸ್ಯಾನಾಹಂ ಕೃತೋ ಭಾವಃ ಬುದ್ಧಿರ್ಯಸ್ಯ ನ ಲಿಪ್ಯತೆ ಅತ್ವಾಪಿ ಸಾ ಇಮಾಂ ಲೋಕಾನ್ ಅಂತಿಮ್ನಾನಿ ಬದ್ಧತೆ. ಅನುವಾದ: ಅಹಂಕಾರದಿಂದ ಪ್ರೇರಿತನಾಗದವನು, ಬುದ್ಧಿಯು ಲಿಪ್ತನಾಗದಿರುವವನು ಈ ಜಗತ್ತಿನಲ್ಲಿ ಮನುಷ್ಯರನ್ನು ಕೊಂದರೂ ಅವನು ಕೊಂದಂತೆ ಅಲ್ಲ, ಅವನ ಕಾರ್ಯಗಳು ಅವನನ್ನು ಬಂಧಿಸುವುದಿಲ್ಲ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಆದ್ರೆ ಯಾರಿಗೆ ಈ ಒಂದು ಅಹಂಕಾರ ಇಲ್ಲ, ಅಂದ್ರೆ ನಾನೇ ಮಾಡ್ತಾ ಇದ್ದೀನಿ ಅನ್ನೋಂತ ಅಹಂಕಾರ ಇಲ್ಲ ಅಂತವನು ಬುದ್ಧಿಯಿಂದ ಲಿಪ್ತನಾಗಿರುವವನು, ಅಂದ್ರೆ ಅವನಿಗೆ ಆ ಒಂದು ಜ್ಞಾನ ಇದೆ, ಮತ್ತೆ ಜಗತ್ತಿನಲ್ಲಿ ಮನುಷ್ಯರನ್ನು ಕೊಂದರೂ ಅವನು ಕೊಂದಂತೆ ಅಲ್ಲ. ಅದನ್ನೇ ಇಲ್ಲಿ ಅರ್ಜುನನಿಗೆ ಕೃಷ್ಣ ಹೇಳ್ತಾ ಇರುವಂತದ್ದು. ಅಂದ್ರೆ ನೀನು ಈ ಯುದ್ಧವನ್ನ ಮಾಡು, ಈ ಯುದ್ಧದಿಂದ ನಿನಗೆ ಯಾವುದೇ ಪಾಪದ ಲೇಪ ಇಲ್ಲ. ಅವನು ಹೇಳ್ತಾನೆ, ನಾನು ಇವರನ್ನೆಲ್ಲ ಕೊಂದ್ರೆ ಇಷ್ಟು ಜನ ಅಕ್ಷೋಹಿಣಿ ಸೈನ್ಯ ಸತ್ರೆ ನನಗೋಸ್ಕರ ಆ ಒಂದು ಪಾಪ ನನಗೆ ಬರುತ್ತೆ ಅಂತ. ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾನೆ ಭಗವಂತ. ಈ ಜ್ಞಾನವನ್ನ ಕೃಷ್ಣ ಪ್ರಜ್ಞೆಯಲ್ಲಿ ನೀನ್ ಮಾಡ್ತಾ ಇರೋ ಯುದ್ಧ ನಿನಗೋಸ್ಕರ ಮಾಡ್ತಿಲ್ಲ, ನನ್ನ ಆದೇಶದ ಅನುಸಾರ, ನನ್ನ ಯೋಜನೆಯ ಪ್ರಕಾರ, ನನ್ನ ಒಂದು ಕಾರ್ಯದಲ್ಲಿ ನಿಮಿತ್ತನಾಗಿ ನೀನ್ ಮಾಡ್ತಾ ಇದೀಯ. ಈ ಒಂದು ಮನಸ್ಥಿತಿಯಲ್ಲಿ ನೀನ್ ಮಾಡ್ತಾ ಇದ್ರೆ ನೀನ್ ಮಾಡ್ತಾ ಇರುವಂತದ್ದು ಅದು ಪಾಪ ಕಾರ್ಯ ಅಲ್ಲ, ನೀನು ಯಾರನ್ನು ಕೊಲ್ತಾ ಇಲ್ಲ ಇಲ್ಲಿ ಅಂತ ಇಲ್ಲಿ ಹೇಳ್ತಾ ಇದ್ದಾನೆ. ಅವನ ಕಾರ್ಯಗಳು ಅವನನ್ನ ಬಂಧಿಸೋದಿಲ್ಲ. ಅಂದ್ರೆ ಇಲ್ಲಿ ನಾವು ಹೇಳೋದು ಯಾವುದೇ ಒಂದು ಕೆಲಸ ಮಾಡಿದ್ರು ಕೂಡ ಅದು ಬಂಧನಕ್ಕೆ ಕಾರಣ ಆಗುತ್ತೆ ಅಂತ. ಅದರಲ್ಲಿ ಅದಕ್ಕಿಂತ ತುಂಬಾ ಸಾಧಾರಣವಾಗಿ ನಮ್ಗೆ ತಪ್ಪು ಅಂತ ಅನ್ಸೋದು ಇನ್ನೊಬ್ಬರನ್ನ ಕೊಲ್ಲುವಂಥದ್ದು. ಅಂತಹ ಕೊಲ್ಲುವಂತ ಕಾರ್ಯನೇ ನೀನ್ ಮಾಡಿದ್ರು ಕೂಡ ಅದು ಭಗವಂತನ ಇಚ್ಛೆಯ ಅನುಸಾರ, ಯೋಜನೆ ಅನುಸಾರ ನೀನ್ ಮಾಡ್ತಾ ಇದ್ದೆ ಅಂದ್ರೆ ಆ ಒಂದು ಕೊಲೆಯ ಪಾಪ ಕೂಡ ನಿನಗೆ ಇಲ್ಲ ಅಂತ ಇಲ್ಲಿ ಹೇಳ್ತಾ ಇದ್ದಾನೆ. ಭಾವಾರ್ಥ ಪ್ರಭುಪಾದರಿಂದ ಪ್ರಭುಪಾದರಿಗೆ ಜಯವಾಗಲಿ. ಯುದ್ಧ ಮಾಡಬಾರದೆಂಬ ಭಾವನೆಯು ಅಹಂಕಾರದಿಂದ ಬಂದದ್ದು ಎಂದು ಪ್ರಭುವು ಅರ್ಜುನನಿಗೆ ತಿಳಿಸುತ್ತಾನೆ. ಅಂದ್ರೆ ಇಲ್ಲಿ ಅರ್ಜುನ
ಅರ್ಜುನ ಅಥವಾ ಈ ಕ್ಷತ್ರಿಯನಾದವರು ಅವರು ಧರ್ಮ ರಕ್ಷಣೆ ಮಾಡಬೇಕು, ಪ್ರಜೆಗಳ ರಕ್ಷಣೆ ಮಾಡಬೇಕು, ಅದು ಅವರ ಕರ್ತವ್ಯ. ಅದನ್ನ ಅವರು ಇಲ್ಲಿ ನಾವು ಕೊಲೆ ಮಾಡ್ತೀವಿ ಅಂತ ಅನ್ಕೊಂಡು ನಾವು ಮಾಡೋದಿಲ್ಲ ಅಂತ ಹೇಳಿದ್ರೆ ಅದು ಕರ್ತವ್ಯ ಲೋಪ ಆಗುತ್ತೆ. ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಅರ್ಜುನ ಮಾಡಿದ್ದು ತಪ್ಪು, ಅದೇ ಸಮಯದಲ್ಲಿ ದುರ್ಯೋಧನ ಮಾಡುವಂಥದ್ದು ಕೂಡ ತಪ್ಪೆ. ಅವನೇನ್ ಮಾಡ್ತಾ ಇದ್ದಾನೆ, ಅವನು ಸ್ವಾರ್ಥ ಭಾವನೆಯಿಂದ ಮಾಡ್ತಾ ಇದ್ದಾನೆ. ಅವನು ಯುದ್ಧ ಮಾಡ್ತಾ ಇದ್ದಾನೆ, ಅರ್ಜುನ ಮಾಡೋದಿಲ್ಲ ಅಂದ, ಆದ್ರೆ ಆ ದುರ್ಯೋಧನ ಮಾಡ್ತೀನಿ ಅಂತಂದ. ಆದ್ರೆ ಅವನ ಮನಸ್ಥಿತಿ ಯಾವುದು, ಅವನ ಕಾನ್ಶಿಯಸ್, ಅವನ ಪ್ರಜ್ಞೆ ಎಲ್ಲಿದೆ, ಅವನ ಒಂದು ಲೋಭ ಅಂದ್ರೆ ಅವನ ಒಂದು ಸ್ವಾರ್ಥಕ್ಕಾಗಿ ಅವನು ಮಾಡ್ತಾ ಇದ್ದಾನೆ. ಅದನ್ನ ಇಲ್ಲಿ ಕೃಷ್ಣ ಹೇಳ್ತಾ ಇದ್ದಾನೆ, ನೀನು ಯುದ್ಧ ಮಾಡು, ಆದ್ರೆ ನಿನ್ನ ಸ್ವಾರ್ಥಕ್ಕಾಗಿ ದುರ್ಯೋಧನನ ಹಾಗೆ ಮಾಡ್ತಾ ಇರುವಂತದ್ದಲ್ಲ, ನೀನು ನನ್ನ ಆದೇಶ ಅನುಸಾರ ಮಾಡ್ತಾ ಇರುವಂತದ್ದು. ಆ ರೀತಿ ಮಾಡುವ ಯುದ್ಧದಲ್ಲಿ ಯಾವುದೇ ಪಾಪದ ಒಂದು ಪ್ರತಿಕ್ರಿಯೆಗಳು ನಿನಗೆ ಬರೋದಿಲ್ಲ ಅಂತ. ಅರ್ಜುನನು ತಾನೇ ಕರ್ಮಕರ್ತ ಎಂದು ಯೋಚಿಸಿದ, ಅಂದ್ರೆ ಅವನಿಗೆ ಆ ಜ್ಞಾನ ಇಲ್ಲದ ಹಾಗೆ ಮಾಡಿದ ಭಗವಂತ. ಅವನು ಅನ್ಕೊಂಡ ಈ ಒಂದು ಕೆಲಸ ಯುದ್ಧ ಏನಿದೆ ಅದ್ ನಾನ್ ಮಾಡ್ತಾ ಇದ್ದೀನಿ ಅನ್ಕೊಂಡ. ಆದ್ರೆ ವಾಸ್ತವದಲ್ಲಿ ಯುದ್ಧ ಮಾಡ್ತಾ ಇರುವಂತದ್ದು ಯಾರು, ಈ 5 ಅಂಶಗಳು ಇದೆ. ಆ ಯುದ್ಧವನ್ನ ಆಗ್ಬೇಕಂದ್ರೆ ಅದೇ ಸಂದರ್ಭದಲ್ಲಿ ಭಗವಂತನ ಒಂದು ಪ್ರೇರಣೆ ಕೂಡ ಇದೆ. ಆದ ಕಾರಣ ಆ ಒಂದು ಯುದ್ಧದ ಕರ್ತ ವಾಸ್ತವದಲ್ಲಿ ಕೃಷ್ಣನೇ ಆಗ್ತಾನೆ, ಅರ್ಜುನ ಅಲ್ಲ. ಆದರೆ ಅಂತರಂಗದಲ್ಲಿ ಮತ್ತು ಬಹಿರಂಗದಲ್ಲಿ ಇರುವ ಪರಮ ಅನುಮತಿಯನ್ನು ಅವನು ಗಮನಿಸಲಿಲ್ಲ. ಪರಮ ಆಜ್ಞೆ ಇದೆ ಎನ್ನುವುದನ್ನು ಮನುಷ್ಯನು ತಿಳಿಯದಿದ್ದರೆ ಅವನು ಏಕೆ ಕರ್ಮ ಮಾಡಬೇಕು? ಆದರೆ ಕರ್ಮದ ಸಾಧನೆಗಳನ್ನು ತಾನೇ ಕರ್ತನೆನ್ನುವುದನ್ನು ಮತ್ತು ಪರಮಪ್ರಭು ಪರಮ ಅನುಮತಿಯನ್ನು ಕೊಡುವವನು ಎನ್ನುವುದನ್ನು ತಿಳಿಯದವನು ಏನನ್ನೇ ಮಾಡಲಿ ಪರಿಪೂರ್ಣನಾಗಿರುತ್ತಾನೆ. ಕ್ಷಮಿಸಿ. ಆದರೆ ಕರ್ಮದ ಸಾಧನೆಗಳನ್ನು ತಾನೇ ಕರ್ತನೆನ್ನುವುದನ್ನು ಮತ್ತು ಪರಮಪ್ರಭು ಪರಮ ಅನುಮತಿಯನ್ನು ಕೊಡುವವನು ಎನ್ನುವುದನ್ನು ತಿಳಿದವನು ಏನನ್ನೇ ಮಾಡಲಿ ಪರಿಪೂರ್ಣನಾಗಿರುತ್ತಾನೆ. ಪರಮಾತ್ಮನ ಅಥವಾ ದೇವೋತ್ತಮ ಪರಮಪುರುಷನ ಮಾರ್ಗದರ್ಶನದಲ್ಲಿ ಕೃಷ್ಣ ಪ್ರಜ್ಞೆಯಲ್ಲಿ ಕರ್ಮ ಮಾಡುವವನು ಕೊಂದರೂ ಕೊಲ್ಲುವುದಿಲ್ಲ. ಹಾಗೆ ಕೊಂದದರ ಪ್ರತಿಕ್ರಿಯೆಯಿಂದ ಅವನ ಮೇಲೆ ಯಾವ ಪರಿಣಾಮವೂ ಆಗುವುದಿಲ್ಲ. ಸಿಪಾಯಿಯು ಮೇಲಾಧಿಕಾರಿಯ ಆಜ್ಞೆಯಂತೆ ಕೊಂದಾಗ ಅವನ ವಿಷಯಕ್ಕೆ ಶಿಕ್ಷೆ ಕೊಡುವಂತಿಲ್ಲ. ಆದರೆ ಸಿಪಾಯಿಯು ವೈಯಕ್ತಿಕ ಕಾರಣಕ್ಕಾಗಿ ಕೊಂದರೆ ನಿಶ್ಚಯವಾಗಿಯೂ ನ್ಯಾಯಾಲಯವು ಅವನ ವಿಷಯದಲ್ಲಿ ದಂಡನೆ ವಿಧಿಸುತ್ತದೆ. ಅದಕ್ಕೆ ಉದಾಹರಣೆಯಲ್ಲಿ ಪ್ರಭುಪಾದರು ಹೇಳ್ತಾ ಇದ್ದಾರೆ ಸಾದೃಶ್ಯ. ಅಂದ್ರೆ ಈಗ ಒಬ್ಬ ಸಿಪಾಯಿ ಅಂದ್ರೆ ಅವನು ಸೋಲ್ಜರು ಬಾರ್ಡರ್ ಅಲ್ಲಿ ಅವನು ಎಷ್ಟೋ ಜನರನ್ನ ಕೊಲ್ತಾನೆ, ಅದಕ್ಕಾಗಿ ಅವನಿಗೆ ಪದಕಗಳನ್ನ ಕೊಡ್ತಾರೆ. ಅದೇ ಸಿಪಾಯಿ ವೈಯಕ್ತಿಕ ಕಾರಣಕ್ಕಾಗಿ ಅವನ ಮನೆಯಲ್ಲಿ ಯಾರನ್ನಾದ್ರೂ ಕೊಂದ ಅಂತಂದ್ರೆ ಅವನನ್ನ ಜೈಲಿಗೆ ಹಾಕ್ತಾರೆ. ಆ ರೀತಿ ನಾವು ಕೂಡ ಏನನ್ನೇ ಮಾಡಿದ್ರು ಭಗವಂತನ ಆಜ್ಞೆಯಂತೆ ಮಾಡಿದ್ರೆ ಅದಕ್ಕೆ ನಮಗೆ ಶಿಕ್ಷೆ ಇರೋದಿಲ್ಲ, ಆದ್ರೆ ಅದಕ್ಕೆ ಒಂದು ಪಾಪದ ಪ್ರತಿಕ್ರಿಯೆ ಇರೋದಿಲ್ಲ. ಹಾಗೆ ಮಾಡಿದ್ರೆ ನಮ್ಮ ಒಂದು ವೈಯಕ್ತಿಕ ಒಂದು ವಿಷಯಗಳಿಗಾಗಿ, ವೈಯಕ್ತಿಕ ವಿಚಾರಗಳಿಗಾಗಿ ನಾವು ಅದನ್ನ ಮಾಡ್ತಾ ಇದ್ರೆ ಅದರಿಂದ ನಮ್ಗೆ ಆ ಒಂದು ಕರ್ಮದ ಪ್ರತಿಕ್ರಿಯೆಗಳು ಸಿಗುತ್ತೆ ಅಂತ. ಹರೇ ಕೃಷ್ಣ. 18ನೇ ಶ್ಲೋಕ ಮಾತಾಜಿ. ಓದ್ತೀನಿ ಮಾತಾಜಿ. ನಾನು ಓದ್ತೀನಿ ಮಾತಾಜಿ. 18. ಹರೇ ಕೃಷ್ಣ. ಓದ್ತೀನಿ ನಾನು. ಓದಿ ಮಾತಾಜಿ. 18ನೇ ಶ್ಲೋಕ. ಜ್ಞಾನಂ ಜ್ಞೇಯಂ ಪರಿಜ್ಞಾತ ತ್ರಿವಿಧ ಕರ್ಮ ಚೋದನ ಕರಣಂ ಕರ್ಮ ಕರ್ತೇತಿ ತ್ರಿವಿಧ ಕರ್ಮ ಸಂಗ್ರಹ. ಅನುವಾದ: ಜ್ಞಾನ, ಜ್ಞೇಯ ಮತ್ತು ಜ್ಞಾನಿ ಇವು 3 ಕರ್ಮವನ್ನು ಪ್ರೇರೇಪಿಸುವ ಅಂಶಗಳು. ಇಂದ್ರಿಯಗಳು, ಕರ್ಮ ಮತ್ತು ಕರ್ತೃ ಇವು ಕರ್ಮದ 3 ಘಟಕಗಳು. ಧನ್ಯವಾದ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಅಂದ್ರೆ ಈಗ ಯಾವ್ದಾದ್ರು ಒಂದು ಕಾರ್ಯ ಆಗ್ಬೇಕು ಅಂತಂದ್ರೆ ಆ ಕಾರ್ಯವನ್ನ ಮಾಡೋದಕ್ಕೆ ಯಾವ್ದು ಪ್ರೇರಣೆ ಕೊಡ್ತಾ ಇದೆ ಅಂತ, ನಾವೊಂದು ಕೆಲಸ ಮಾಡ್ಬೇಕಂದ್ರೆ ಅದಕ್ಕೆ ನಮ್ಮನ್ನ ಪ್ರೇರೇಪಣೆ ಕೊಡುವಂತದ್ದು ಈ 3 ವಿಷಯಗಳು. ಯಾವ್ದು ಆ 3 ವಿಷಯಗಳು ಅಂದ್ರೆ ಜ್ಞಾನ. ಜ್ಞಾನ ಅಂತಂದ್ರೆ ಆ ಕೆಲಸ ಮಾಡ್ಬೇಕಂದ್ರೆ ಅದಕ್ಕೆ ನಮ್ಗೆ ತಿಳುವಳಿಕೆ ಬೇಕು. ಮತ್ತೆ ಜ್ಞೇಯ, ಆ ಒಂದು ಕೆಲಸ ಮಾಡೋದ್ರಿಂದ ನನ್ಗೇನೋ ಒಂದು ಗುರಿಯನ್ನ ನಾನು ಸಾಧಿಸ್ಬೇಕು. ಮತ್ತೆ ಜ್ಞಾನಿ ಅಂದ್ರೆ ಅದನ್ನ ಮಾಡುವಂತಹ ವ್ಯಕ್ತಿ. ಈ 3 ವಿಷಯಗಳು ನಮ್ಗೆ ಕೆಲಸ ಮಾಡೋದಕ್ಕೆ ಪ್ರೇರಣೆಯನ್ನ ಕೊಡುತ್ತೆ. ಮತ್ತೆ ಈ ಕೆಲಸವನ್ನ ಮಾಡೋದಕ್ಕೆ ಬೇಕಾಗಿರುವಂತಹ ಅಂಶಗಳು, ಘಟಕಗಳು ಯಾವುದು ಅಂತಂದ್ರೆ ಅದು ಇಂದ್ರಿಯಗಳು, ಕರ್ಮ ಮತ್ತು ಕರ್ತ. ಮಾಡುವಂತ ವ್ಯಕ್ತಿ ಬೇಕು, ಮತ್ತೆ ಮಾಡೋದಕ್ಕೆ ಒಂದು ಕೆಲಸ ಬೇಕು, ಅದನ್ನ ಮಾಡೋದಕ್ಕೆ ಆ ಇಂದ್ರಿಯಗಳು ಕೂಡ ಬೇಕು. ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಭಾವಾರ್ಥ ಪ್ರಭುಪಾದರಿಗೆ ಜಯವಾಗಲಿ. ಅಂದ್ರೆ ಇಲ್ಲಿ ಒಂದು ಉದಾಹರಣೆ ಕೊಡ್ತಾರೆ. ಏನಂತ ಹೇಳ್ತಾರೆ ಅಂದ್ರೆ ಒಂದು ಶಂಖವನ್ನ ಊದುವಂಥದ್ದು ಅವನ ಧ್ಯೇಯ ಅಂದ್ರೆ ಗುರಿ. ಅದನ್ನ ಮಾಡ್ಬೇಕು ಅಂದ್ರೆ ಹೇಗೆ ಊದಬೇಕು ಅಂತ ಅವನಿಗೆ ಗೊತ್ತಿರ್ಬೇಕು, ಅದು ಜ್ಞಾನ. ಮತ್ತೆ ಊದೋದಕ್ಕೆ ಒಬ್ಬ ವ್ಯಕ್ತಿ ಅವನಿದ್ದಾನೆ, ಅವನನ್ನ ಇಲ್ಲಿ ಜ್ಞಾನಿ ಅಂತ ಹೇಳ್ತಾರೆ. ಹೀಗೆ ಇದು ಒಂದು ಕರ್ಮ ಆಗೋದಕ್ಕೆ ಪ್ರೇರಣೆ ಕೊಡ್ತಾ ಇರುವಂತಹ ಅಂಶಗಳು.
ಭಾವಾರ್ಥ ಪ್ರಭುಪಾದರಿಂದ ಪ್ರಭುಪಾದರಿಗೆ ಜಯವಾಗಲಿ. ದೈನಂದಿನ ಕರ್ಮಕ್ಕೆ 3 ಬಗೆಯ ಪ್ರೇರಣೆಗಳು ಉಂಟು: ಜ್ಞಾನ, ಜ್ಞೇಯ ಮತ್ತು ಜ್ಞಾನಿ. ಕರ್ಮ ಸಾಧನಗಳು ಕರ್ಮ ಮತ್ತು ಕರ್ತ. ಇವನ್ನು ಕರ್ಮದ ಘಟಕಗಳು ಎಂದು ಎನ್ನುತ್ತಾರೆ. ಯಾವುದೇ ಮನುಷ್ಯನು ಮಾಡಿದ ಕರ್ಮಕ್ಕೆ ಈ ಅಂಶಗಳು ಉಂಟು. ಅಂದ್ರೆ ಯಾವುದೇ ಮನುಷ್ಯ ಏನಾದ್ರೂ ಒಂದು ಕೆಲಸ ಮಾಡ್ಬೇಕಂದ್ರೆ ಅವನಲ್ಲಿ ಈ ವಿಚಾರಗಳು ಇರಬೇಕು. ನಾವ್ ಏನೇ ಕೆಲಸ ಮಾಡ್ಬೇಕಂದ್ರೂ ಅದು ಮಾಡೋದಕ್ಕೆ ಒಂದು ಉದ್ದೇಶ ಇರಬೇಕು. ಅದನ್ನ ಮಾಡೋದಕ್ಕೆ ಹೇಗೆ ಮಾಡೋದು ಅಂತ ತಿಳುವಳಿಕೆ ಇರಬೇಕು. ಮತ್ತೆ ಮಾಡುವಂತ ವ್ಯಕ್ತಿ ಕೂಡ ಅಲ್ಲಿ ಇರ್ಬೇಕು. ಅವನಿಗೆ ಮಾಡೋದಕ್ಕೆ ಸಾಧನಗಳು ಬೇಕಾಗುತ್ತೆ, ಇಂದ್ರಿಯಗಳು ಬೇಕಾಗುತ್ತೆ. ಮತ್ತೆ ಅದನ್ನ ಕೆಲಸ ಕೂಡ ಅವನಿಗೆ ಸಿಕ್ಕಿದ್ರೇನೆ ಅವನು ಅದನ್ನ ಮಾಡೋದಕ್ಕೆ ಸಾಧ್ಯ. ಈ ಕರ್ಮ ಮಾಡುವ ಮೊದಲು ಯಾವ್ದಾದ್ರೂ ಪ್ರೇರಣೆ ಇರುತ್ತದೆ. ಅಂದ್ರೆ ನಾವು ಏನೇ ಕೆಲಸ ಮಾಡಿದ್ರು ನಮ್ಗೆ ಪ್ರೇರಣೆ, ಸ್ಫೂರ್ತಿ ಬೇಕು. ಸ್ಫೂರ್ತಿ ಇಲ್ಲ ಅಂದ್ರೆ ನಾವು ಕೆಲಸ ಮಾಡಲ್ಲ. ವಾಸ್ತವವಾಗಿ ಕೆಲಸ ಮಾಡುವ ಮೊದಲು ಕಂಡುಕೊಂಡ ಪರಿಹಾರಗಳು ಕರ್ಮದ ಒಂದು ಸೂಕ್ಷ್ಮ ರೂಪ. ಅಂದ್ರೆ ನಮ್ಗೆ ಆ ಪ್ರೇರಣೆ ಯಾವ್ದು ಕೊಡ್ತಾ ಇದೆ, ಆ ಕರ್ಮ ಮಾಡೋದಕ್ಕೆ ಅದನ್ನ ಇಲ್ಲಿ ಸೂಕ್ಷ್ಮ ರೂಪದಲ್ಲಿ ಇದೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅನಂತರ ಕರ್ಮವು ಕಾರ್ಯರೂಪವನ್ನು ಪಡೆಯುತ್ತದೆ. ಸೂಕ್ಷ್ಮ ರೂಪ ಅಂದ್ರೆ ಅದು ಮನಸ್ಸಿನಲ್ಲಿ ನಮ್ಗೆ ಪ್ರೇರಣೆ ಅನ್ನುವಂಥದ್ದು ಬಂದಿರುತ್ತೆ. ಆ ಪ್ರೇರಣೆ ನಮ್ಗೆ ಮನಸ್ಸು ಕಾಣೋದಿಲ್ಲ, ಹಾಗೆ ನಮ್ಮ ಮನಸ್ಸಿನಲ್ಲಿ ಓಡ್ತಾ ಇರುವ ವಿಚಾರಗಳು ಕೂಡ ಕಾಣೋದಿಲ್ಲ. ಅದಕ್ಕೆ ಅದನ್ನ ಸೂಕ್ಷ್ಮ ರೂಪ ಅಂತ ಕರೀತಾ ಇದ್ದಾರೆ. ಅದು ಯಾವಾಗ ಅದು ಕಾರ್ಯರೂಪಕ್ಕೆ ಬರುತ್ತೆ ಅದು ನಮ್ಗೆ ಕಾಣುವಂತೆ ಕಾಣುತ್ತೆ. ಅಂದ್ರೆ ನಾವು ಅದನ್ನ ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಮೊದಲು ಮನುಷ್ಯರು ವಿಚಾರ, ಭಾವ ಮತ್ತು ಸಂಕಲ್ಪ ಇವುಗಳ ಮಾನಸಿಕ ಪ್ರಕ್ರಿಯೆಗಳನ್ನು ಅನುಭವಿಸಬೇಕು. ಅಂದ್ರೆ ಅವನು ಮನಸ್ಸಿನಲ್ಲಿ ಅದಕ್ಕೆ ಪ್ರಿಪೇರ್ ಆಗ್ತಾನೆ, ಮಾನಸಿಕವಾಗಿ ಅವನು ಅದಕ್ಕೆ ಸಿದ್ಧನಾಗ್ತಾನೆ. ನಂತರ ಇದಕ್ಕೆ ಪ್ರೇರಣೆ ಅಂತ ಕರೀತಾರೆ. ಮಾನಸಿಕವಾಗಿ ಅವನ ಸಿದ್ಧತೆಯನ್ನ ಏನ್ ಮಾಡ್ಕೋತಾ ಇದ್ದಾನೆ, ಅದನ್ನೇ ಇಲ್ಲಿ ಪ್ರೇರಣೆ ಅಂತ ಕರೀತಾ ಇದ್ದಾರೆ. ಕರ್ಮಕ್ಕೆ ಸ್ಫೂರ್ತಿಯು ಧರ್ಮಗ್ರಂಥದಿಂದ ಬರಲಿ, ಗುರುವಿನ ಉಪದೇಶದಿಂದ ಬರಲಿ, ಅದು ಒಂದೇ. ಅಂದ್ರೆ ನಾವು ಕೆಲಸ ಮಾಡೋದಕ್ಕೆ ಮನಸ್ಸಿನಲ್ಲಿ ಈ ಪ್ರೇರಣೆ ಬರ್ತಾ ಇದೆ, ಸ್ಫೂರ್ತಿ ಸಿಗ್ತಾ ಇದೆ. ಆದ್ರೆ ಇದು ಧರ್ಮಗ್ರಂಥ, ಶಾಸ್ತ್ರದಿಂದ ಅಥವಾ ಗುರುವಿನಿಂದ ಕೂಡ ಎರಡು ಒಂದೇ ಅಂತ ಹೇಳ್ತಾ ಇದ್ದಾರೆ. ಗುರು ಮತ್ತೆ ಶಾಸ್ತ್ರ ಇಬ್ರು ಕೂಡ ಒಂದೇ ರೀತಿನೇ ಹೇಳ್ತಾರೆ, ಇಬ್ರು ಹೇಳುವಂಥದ್ದು ಒಂದೇ ರೀತಿ ಇರುತ್ತೆ ಅಂತ. ಸ್ಫೂರ್ತಿಯೂ ಇದ್ದು ಕರ್ಮವೂ ಇದ್ದಾಗ ವಾಸ್ತವ ಚಟುವಟಿಕೆಯು ಮನಸ್ಸು ಸೇರಿದಂತೆ ಇಂದ್ರಿಯಗಳ ನೆರವಿನಿಂದ ಆಗುತ್ತದೆ. ಅಂದ್ರೆ ನಮ್ಗೆ ಪ್ರೇರಣೆ ಶಾಸ್ತ್ರ ಕೊಡುತ್ತೆ ಅಥವಾ ಗುರು ಕೊಟ್ಟರು, ಅದನ್ನ ನಾವು ಕಾರ್ಯರೂಪಕ್ಕೆ ತಂದಾಗ, ಯಾವಾಗ ನಾವು ಅದನ್ನ ಕಾರ್ಯರೂಪಕ್ಕೆ ತರ್ತೀವಿ ಆಗ ಅಲ್ಲಿ ಮನಸ್ಸು ಸೇರಿ ಮತ್ತೆ ಇಂದ್ರಿಯಗಳು ಸೇರಿ ಅದನ್ನ ಆ ಒಂದು ಕಾರ್ಯವನ್ನ ಮಾಡ್ತವೆ. ಮನಸ್ಸು ಎಲ್ಲ ಇಂದ್ರಿಯಗಳ ಕೇಂದ್ರ. ಅಂದ್ರೆ ನಮ್ಮ 5 ಇಂದ್ರಿಯಗಳು ಅದು ಎಲ್ಲಿ ಒಂದಾಗಿದೆ ಅಂದ್ರೆ ಅದು ಮನಸ್ಸಿನಲ್ಲಿ. ಒಂದು ಕಾರ್ಯದ ಎಲ್ಲಾ ಘಟಕಗಳ ಒಟ್ಟಾರೆ ಮೊತ್ತವನ್ನು ಕರ್ಮ ಸಂಗ್ರಹ ಎಂದು ಕರೆಯುತ್ತಾರೆ. ಹರೇ ಕೃಷ್ಣ ಮಾತಾಜಿ, ಕೇಳಿಸ್ತಿಲ್ಲ. ಕೃಷ್ಣ ಮಾತಾಜಿ. ಹಾ ಮಾತಾಜಿ, ಡಿಸ್ಟರ್ಬೆನ್ಸ್ ಆಯ್ತು ಅನ್ಕೊಂಡೆ. ಇಲ್ಲಿ ಒಂದು ನಾಯಿಗಳು ಹೋಗ್ಲಿಕ್ಕೆ ಕೇಳಿಸ್ತಾ ಇದೆ ಮಾತಾಜಿ? ಡಿಸ್ಟರ್ಬ್ ಆಗ್ತಿದ್ಯಾ? ಇಲ್ಲ, ಈಗ ಕೇಳಿಸ್ತಾ ಇದೆ ಮಾತಾಜಿ. ಹಾ ಮಾತಾಜಿ, ಅಂದ್ರೆ ಇಲ್ಲಿ ಭಗವಂತ ಏನ್ ಹೇಳ್ತಾ ಇದ್ದಾನೆ, ಮನಸ್ಸು ಎಲ್ಲದಕ್ಕೂ ಕೇಂದ್ರ ಬಿದ್ದು ಇದೆ. ಹಾಗೆ ಎಲ್ಲಾ ಇಂದ್ರಿಯಗಳಿಗೂ ಅದು ಕೇಂದ್ರ. ಒಂದು ಕಾರ್ಯದ ಎಲ್ಲಾ ಘಟಕಗಳ ಒಟ್ಟಾರೆ ಮೊತ್ತವನ್ನು ಕರ್ಮ ಸಂಗ್ರಹ ಅಂತ ಇಲ್ಲಿ ಕರೀತಾ ಇದ್ದಾರೆ. ಅಂದ್ರೆ ಮನಸ್ಸು ಸೇರಿ ಇಂದ್ರಿಯಗಳು ಸೇರಿ ಒಂದು ಕೆಲಸ ನಡೆಯುತ್ತೆ. ಆ ಒಂದು ಮನಸ್ಸಿನಲ್ಲಿ ಮೊದಲು ಪ್ರೇರಣೆ ಅನ್ನುವಂಥದ್ದು, ಅಲ್ಲಿ ಸಿದ್ಧತೆ ಅನ್ನುವಂಥದ್ದು ಆಗುತ್ತೆ. ಮತ್ತೆ ಅದು ಆ ಕಾರ್ಯರೂಪಕ್ಕೆ ಬಂದಾಗ ಎಲ್ಲರಿಗೂ ಅದು ಗೋಚರ ಆಗುತ್ತೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಆ ಪ್ರೇರಣೆಯನ್ನ ಕೊಡುವಂಥದ್ದು ಶಾಸ್ತ್ರ ಇರ್ಬೋದು ಅಥವಾ ಗುರು ಇರ್ಬೋದು, ಅವರಿಬ್ಬರ ಒಂದು ಪ್ರೇರಣೆ ಅನ್ನುವಂಥದ್ದು ಒಂದೇ ರೀತಿಯದ್ದಾಗಿರುತ್ತೆ. ಅದು ಮನಸ್ಸಿನಿಂದ ಅದು ಪ್ರಾರಂಭ ಆಗಿ ಇಂದ್ರಿಯಗಳ ಮೂಲಕ ಅದು ಕಾರ್ಯರೂಪಕ್ಕೆ ಬರುತ್ತೆ ಅನ್ನೋದನ್ನಲ್ಲಿ ಹೇಳ್ತಾ ಇದ್ದಾನೆ. ಇಲ್ಲಿಗೆ ನಿಲ್ಸೋಣ ಮಾತಾಜಿ, ಮುಂದುವರ್ಸೋಣ. ಹರೇ ಕೃಷ್ಣ. 4 ನಿಮಿಷ ಅಷ್ಟೇ ಇದೆ ಮಾತಾಜಿ. ನಿಲ್ಸಣ್ವಾ? ನಿಲ್ಲಿಸ್ಬೋದು. ಎಲ್ಲಿವರೆಗೂ ಮಾಡಿದ್ದೀವಿ? 19ನೇ ಅಧ್ಯಾಯ ತನಕ ಮಾಡಿದ್ದೀವಿ ಮಾತಾಜಿ. 19 ಅಯ್ಯೋ 18 ತನಕ. 18 ಮಾಡ್ಬೇಕು. 18 ಆಯ್ತು. ಮುಂದುವರ್ಸೋಣ ಮುಂದಿನ ಕ್ಲಾಸ್ ಅಲ್ಲಿ. ಎಲ್ಲರೂ ಇದು ಅಟೆಂಡೆನ್ಸ್ ಹಾಕಿದ್ದೀರಲ್ವಾ ಮಾತಾಜಿ? ಎಲ್ಲರದು ಆಗಿದೆಲ್ಲ? ಹಾಕಿದೀವಿ ಮಾತಾಜಿ. ಎಂಡ್ ಮಾಡೋಣ. ವಾಂಛಾ ಕಲ್ಪತರುಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವ ವೃದ್ಧಿಗೆ ಜೈ. ನಾಮಾಚಾರ್ಯ ಹರಿದಾಸ್ ಠಾಕೂರ್ ಕಿ ಜೈ. ಇಲ್ಲಿ ಬಂದಿರುವಂತ ಎಲ್ಲ ಭಕ್ತರಿಗೂ ಜೈ. ಹರೇ ಕೃಷ್ಣ. ಮತ್ತೆ ಯಾರಿಗಾದ್ರೂ ಪ್ರಶ್ನೆಗಳಿದ್ರೆ ಕೇಳ್ಬೋದು. ಹರೇ ಕೃಷ್ಣ ಮಾತಾಜಿ. ಇದು ಯಾವತ್ತು ಸಬ್ಮಿಟ್ ಮಾಡ್ಬೇಕು ಮಾತಾಜಿ? ಲಾಸ್ಟ್ ಡೇಟ್ ಅಸೈನ್ಮೆಂಟ್ ಮತ್ತೆ ವಿಡಿಯೋ
ಮಾತಾಜಿ ನೀವು ಈ ಈ ಒಂದು ಎಕ್ಸಾಮ್ ಸ್ಟಾರ್ಟ್ ಆಗೋದಕ್ಕೆ ಮುಂಚೆ ಅಂದ್ರೆ ಈ ಕ್ಲಾಸಸ್ ಇನ್ನೊಂದು 2-3 ವಾರದಲ್ಲಿ ಆಗೋಗುತ್ತೆ, ಅಷ್ಟರಲ್ಲಿ ನಿಮ್ದೆಲ್ಲ ಸಬ್ಮಿಟ್ ಆಗಿರ್ಬೇಕು ಮಾತಾಜಿ. ಓಕೆ ಮಾತಾಜಿ. ಮಾತಾಜಿ, ಈ ಹಾ ಇದಕ್ಕೆ 800 ಪದಗಳು ಉಪಯೋಗ ಮಾಡ್ಬೇಕು ಅಂತ ಹೇಳಿದ್ದಾರೆ. ಹಾ ಮಾತಾಜಿ. ಬಟ್ ಇನ್ನೊಂದು 2 ವಿಷಯಗಳಕ್ಕಿಂತ ಮುಂಚೆನೆ 800 ಪದಗಳಾಗಿ ಹೋಗಿದೆಯಲ್ಲ ಮಾತಾಜಿ, ಪರವಾಗಿಲ್ವಾ? ಅಂದ್ರೆ ಮಾತಾಜಿ ಇನ್ನ ಇದೆಯಾ ನೀವು ಬರೆಯುವಂತದ್ದು? ಇನ್ನು 2 ವಿಷಯಗಳಿವೆ. 2 ಅಂದ್ರೆ ವಿಷಯ ಅಂದ್ರೆ ಸ್ವಲ್ಪ ಅದು ಬಹಳ ದೊಡ್ಡದಿಲ್ಲ, ಸಣ್ಣದೇ. ಸ್ವಲ್ಪ ಜಾಸ್ತಿ ಆದ್ರೆ ಪರವಾಗಿಲ್ಲ ಮಾತಾಜಿ, ಅದ್ರ ತೀರಾ ಜಾಸ್ತಿ ಆಗ್ಬಾರ್ದು ಅಷ್ಟೇ. ಇಲ್ಲ, ಸ್ವಲ್ಪ ಜಾಸ್ತಿಲೇ ಮುಗಿಸ್ಬಿಡ್ತೀನಿ ಮಾತಾಜಿ ಅದನ್ನ. ಓಕೆ ಮಾತಾಜಿ, ಸ್ವಲ್ಪ ಜಾಸ್ತಿ ಆದ್ರೆ ಏನು ಪ್ರಾಬ್ಲಮ್ ಇಲ್ಲ ಮಾತಾಜಿ, ಅದ್ರ ತುಂಬಾ ಜಾಸ್ತಿ ಆದ್ರೆ ಯಾಕಂದ್ರೆ marks ಒಂದು ಕಡಿಮೆ ವಿಷಯ ಆಗುತ್ತೆ. ಅದ್ರೊಳಗೇನೆ ಹರಿದು ಬಂದ್ಬಿಟ್ಟಿದೆ. ಹಾ ಹಂಗಾಗಿ ಇನ್ನು ಒಂದು ವಿಷಯ ಅಷ್ಟೇ ಉಳಿಯುತ್ತೆ ಮಾತಾಜಿ. ಓಕೆ ಪರವಾಗಿಲ್ಲ ಮಾತಾಜಿ. ಅಲ್ವಾ? ಆದ್ರೆ ಹಾ ಸೆಕೆಂಡ್ ಪರವಾಗಿಲ್ಲ. ಕ್ವೆಶ್ಚನ್ ಸಣ್ಣದಾಗೆ ಮುಗಿಸ್ಬಿಡ್ತೀನಿ ಮಾತಾಜಿ. 2 ಕೂಡ್ಸೇ ನೋಡ್ತಾ ಇರಲ್ಲ, ಸ್ವಲ್ಪ ಒಂದ್ ದೊಡ್ಡದಿದ್ರು ಒಂದ್ ಸಣ್ಣದಿದ್ರು ಕೂಡ ಪರವಾಗಿಲ್ಲ ಅಂತ. ಇಲ್ಲ ಮಾತಾಜಿ, 2ಕ್ಕೂ ಸೇಮ್ ವರ್ಡಿಂಗ್ಸ್ ಹೇಳ್ತಾರೆ, ಅಂದ್ರೆ ನೀವು ಪ್ರಯತ್ನ ಪಡಿ ಅಷ್ಟೇ ಬರೋದಕ್ಕೆ. ಓಕೆ ಮಾತಾಜಿ, ಓಕೆ, ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಮಾತಾಜಿ, ಹರೇ ಗೀತಾ ಕೃಷ್ಣ ಮಾತಾಜಿ ಮಾತಾಜಿ. ಹಾ ಸಿಕ್ತು ಮಾತಾಜಿ. ಮಾತಾಜಿ. ಸಿಕ್ತಾ ಇನ್ನೊಂದು ಫೋನ್ ಮಾತಾಜಿ? ಅಲ್ಲಿ ಬಂದಿತ್ತು, ನೋಡಿರ್ಲಿಲ್ಲ. ಹಾ ಸಿಕ್ತು, ಮಾತಾಜಿ. ಫಿಲ್ ಮಾಡಿ ಕಳ್ಸಿದೀನಿ ಮಾತಾಜಿ. ಯಾವ್ದಕ್ ಮಾಡಿದ್ರಿ ಮಾತಾಜಿ? ಕಳ್ಸಿದೀನಿ. ಅಲ್ಲ ಯಾವ್ದಕ್ ಮಾಡಿದ್ರಿ? ಅದು ಮಾಯಾಪುರ ಅದೇ ಮಾಯಾಪುರದ, ಮಾಯ ಅದು ಅವರೇ ಅದ್ರಲ್ಲೇ ಕೊಟ್ಟಿದ್ರು ಇದ್ ಮಾಡಿ ಅಂತ ಲಿಂಕಲ್ಲೇ ಅಲ್ಲ ಕೊಟ್ಟಿದ್ದಾರೆ ಮಾತಾಜಿ, ಮಾತಾಜಿ. ಮಾಯಾಪುರ ಅಂದ್ರೆ ನಿಮ್ಗೆ ಅಲ್ಲಿ ಇರ್ತೀರಲ್ಲ, ಬೃಂದಾವನದಲ್ಲಿ ಇರ್ತೀರಲ್ವಾ ಅವತ್ತು? 27 ಅಂತ ಹಾ. ಹಾಕಿದ್ದಾರೆ ಫೆಬ್ರವರಿ. ಅವಾಗ ನೀವು ಬೃಂದಾವನದಲ್ಲಿ ಇರ್ತೀರಲ್ವಾ? ಹೌದು. ಇನ್ನೊಂದು ಮಧುರೆ ಕೊಟ್ಟಿದ್ದಾರೆ, ನೀವ್ ಅಲ್ಲಿಂದ ಯಾರ ಯಾವ್ದು ಮಾಡಿ? ಕರ್ಕೊಂಡ್ ಹೋಗ್ತಾರೋ ಏನು ಅಂತ ಹೇಳಿಲ್ಲ ಮಾತಾಜಿ. ಇಲ್ಲ ಇಲ್ಲ ಮಾತಾಜಿ ಮಾತಾಜಿ, ನೀವೇ ಹೋಗ್ಬೇಕು, ಯಾರು ಕರ್ಕೊಂಡು ಹೋಗಲ್ಲ. ಅಂದ್ರೆ ಅಲ್ಲಿಗೆ ಯಾರು ಯಾತ್ರೆ ಹೋಗ್ತಾ ಇಲ್ಲ, ಬರೀ ಇನಿಷಿಯೇಷನ್ ಅವ್ರು ಮಾತ್ರ ಹೋಗೋದು. ಹೌದಾ? ಅದಕ್ಕೆ ಅವ್ರು ಮತ್ 2 ನಾವ್ ಡೇಟ್ ಅಲ್ಲಿಂದ ಕೊಟ್ಟಿದ್ದಾರೆ. ನಾವೇ ಹೋಗ್ಬೇಕಾ ಮಾತಾಜಿ? ನೀವೇ ಫ್ಲೈಟ್ ಅವತ್ತು 27ಕ್ಕೆ ಫ್ಲೈಟ್ ಬುಕ್ ಆಗಿರೋದು ಮಾತಾಜಿ. ಎಲ್ಲಿಗೆ ಮಾತಾಜಿ? ಮಾಯಾಪುರ್ಗ? ಫ್ಲೈಟ್ ಅವತ್ತೇ ಬುಕ್ ಆಗಿರೋದು ಮಾತಾಜಿ. ಅಲ್ಲ ಮಾತಾಜಿ, ಬೆಂಗಳೂರಿಗೆ ರಿಟರ್ನ್ ಟಿಕೆಟ್ ಅದೇ ಮತ್ ನೀವ್ ಫ್ಲೈಟ್. ಬೆಂಗಳೂರಿಗೆ ಬಂದ್ರೆ ಅಲ್ಲಿಗೆ ಹೋಗಕ್ ಆಗಲ್ಲ ಮಾತಾಜಿ. ಮತ್ತೇನ್ ಮಾಡೋದು ಮಾತಾಜಿ? ಅದೇ ಅದಕ್ಕೆ ಅವ್ರು ಇನ್ನೊಂದು ಗೊತ್ತಾಗ್ತಿಲ್ವಲ್ಲ. ಆಪ್ಷನ್ ಕೊಟ್ಟಿದ್ದಾರೆ, ಮಧುರೆ ಕೊಟ್ಟಿದ್ದಾರೆ, ಮಾರ್ಚ್ 31 ಕೊಟ್ಟಿದ್ದಾರೆ. ಮತ್ತೆ ನಾವ್ ಬಂದು ಹೋಗಿ ಮಾಡಕ್ ಆಗಲ್ಲ ಮಾತಾಜಿ, ತುಂಬಾ ಕಷ್ಟ ಅನ್ಸುತ್ತೆ. ಏನ್ ಮಾಡೋದು ಮಾರ್ಚ್ ಗೊತ್ತಿಲ್ಲ. 31 ಅದು ನೀವು ಅಲ್ಲಿಂದ ಒಂದು ದಿನ ಹೋಗಿ ಬರ್ಬೇಕು. ಇದ್ರಲ್ಲಿ ಆನ್ಲೈನ್ ಅಲ್ಲಿ ಕೊಡ್ತಾರ ಮಾತಾಜಿ? ಇಲ್ಲ ಅಂತೆ ಮಾತಾಜಿ, ನಾನು ಕೇಳಿದೆ, ಆನ್ಲೈನ್ ಇಲ್ಲ ಅಂತ, ಆಫ್ಲೈನ್ ಅಂತೆ. ಮತ್ ನೀವ್ ಮಾಯಾಪುರ್ಗೆ ಹೋಗ್ತೀರಾ ಗೀತಾ ಮೋಹನ್ ಮಾತಾಜಿ? ಮಾಯಾಪುರ್ಗೆ ಹೋಗ್ತೀರಾ? ಇಲ್ಲ ಮಾತಾಜಿ, ಮಧುರೆ ಹತ್ರ ಆಗುತ್ತಲ್ಲ, ಮಧುರೆ. ಅದಕ್ಕೆ ಹೌದು, ಟೈಮು ಮದುವೆ ಇದೆ. ಹತ್ರ ಆಗತ್ತೆ. ಅದಕ್ಕೆ ಟೈಮು ಇದೆ, ಇನ್ನ ಮಾರ್ಚ್ವರೆಗೂ ಟೈಮ್ ಇದೆ. ಮಾರ್ಚ್ ಅಲ್ಲ, ಎಕ್ಸಾಮ್ 31. ಮುಗ್ದಿರುತ್ತೆ ಮಾತಾಜಿ, ಮಕ್ಕಳಿಗೆ ಎಕ್ಸಾಮ್ ಮುಗ್ದಿರ್ಬೇಕಲ್ಲ ಮಾತಾಜಿ? ಮಕ್ಳಿಗೆ ಮುಗ್ದಿರುತ್ತೆ ಮಾತಾಜಿ, ನಂದು ಮುಗ್ದಿರೋದಿಲ್ಲ, ನಾನ್ ರಜಾ ಕೇಳ್ಬೇಕು. ಓ. ಅವ್ರದ್ದು ರಿಸಲ್ಟ್ ಇನ್ನ ಅನೌನ್ಸ್ ಆಗಿರಲ್ಲ. ಇದು ಏನಕ್ಕೆ ಕ್ಯಾನ್ಸಲ್ ಆಯ್ತು ಅಂತ ಗೊತ್ತಾಗ್ತಿಲ್ಲ ಮಾತಾಜಿ. ಮಾತಾಜಿ? ಇದು ಕ್ಯಾನ್ಸಲ್ ಏನಕ್ಕಾಯ್ತು ಅಂತಾನೆ ಗೊತ್ತಾಗ್ತಿಲ್ಲ. ಹಾ ಮಾತಾಜಿ, ಅವರು ಟ್ರೈ ಮಾಡಿದ್ರಂತೆ, ಅಲ್ಲಿಂದ ರಿಪ್ಲೈ ಬಂದಿಲ್ಲ ಅಂತ ಹೇಳಿ ಈ ಡೇಟ್ ಕೊಟ್ಟಿದ್ದಾರೆ. ಅದು ನೋಡೋಣ ಮತ್ತೆ ಸಂಗೀತ ಮನೆ ಮತ್ತೆ ಕೇಳೋಣ ಏನಂತ. ಯಾಕಂದ್ರೆ ಫ್ಲೈಟ್ ಬುಕ್ ಆಗೋಗಿದೆ ಮಾತಾಜಿ, ಮತ್ತೆ ವೇಸ್ಟ್ ಆಗುತ್ತಲ್ವಾ ಮಾತಾಜಿ? ಇಲ್ಲ ಮಾತಾಜಿ, ಅದೇ ನೀವೇನ್ ಮಾಡಕ್ಕಾಗಲ್ಲ, ಅದು ಯಾತ್ರೆ ನೀವು ಮುಗಿಸ್ಕೊಂಡೇ ಬರ್ಬೇಕಾಗತ್ತೆ. ಡೇಟ್ ನೋಡ್ಕೊಳ್ಳಿ ಮಾತಾಜಿ, ಆ ಡೇಟ್ ಒಳಗೆ ನೀವು ಇದು ಕ್ಯಾನ್ಸಲ್ ಮಾಡಿದ್ರೆ ನಿಮ್ಗೆ 27ಕ್ಕೆ ರಿಫಂಡ್ ಆಗುತ್ತೆ. ಎಷ್ಟೊತ್ತಿಗಿದೆ ಟ್ರೈನ್ ಇದು ಫ್ಲೈಟ್ ಅಂತ ಗೊತ್ತಿಲ್ಲ ಮಾತಾಜಿ, ನೋಡ್ಬೇಕು. 27 ಆಗಲ್ಲ ಮಾತಾಜಿ. 27 ಅಂದ್ರೆ ಅವ್ರು ಬೆಳಿಗ್ಗೆ ಇಟ್ಟಿದ್ರೆ ನಿಮ್ಗೆ, ನೀವ್ ಅಲ್ಲೇ ಇರ್ತೀರಾ, ಬೃಂದಾವನದಲ್ಲೇ ಇರ್ತೀರಾ ಅವತ್ತು. ಅಲ್ಲಿಂದ ಎಷ್ಟು ದೂರ ಆಗುತ್ತೆ ಮಾತಾಜಿ? ಅದು ಗೊತ್ತಿಲ್ಲ ಮಾತಾಜಿ, ಆದ್ರೆ ಟೈಮಿಂಗ್ಸ್ ಏನ್ ಇಟ್ಟಿರ್ತಾರೆ ಅಂತ ಹೇಳಕ್ ಆಗಲ್ಲ ಮಾತಾಜಿ. ನೀವ್ ಅಷ್ಟು ಟೈಮ್ ಕರೆಕ್ಟ್ ಆಗಿ ಹೋಗ್ತೀರಾ ಅಂತ. ಅದೇ ನೋಡೋಣ, ಸಂಗೀತ ಮಾತಾಜಿ ಕೇಳಿ ನೋಡೋಣ ಏನ್ ಹೇಳ್ತಾರೆ. ಸರಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದ.